ಶ್ರೀಮತಿ ಮಲ್ಲಿಕಾರ್ಜುನ ಅವರಿಂದ. ಗಜವದನ ಬೇಡುವೆ, ಗಜವದನ ಬೇಡುವೆ, ಗೌರಿ ತನಯ ತ್ರಿಜಗವಂದಿತನೆ, ಸುಜನರ ಪೊರೆವನೆ, ಗಜವದನ ಬೇಡುವೆ, ಗಜವದನ ಬೇಡುವೆ, ಗೌರಿ ತನಯ ತ್ರಿಜಗವಂದಿತನೆ, ಸುಜನರ ಪೊರೆವನೆ, ಗಜವದನ ಬೇಡುವೆ. ಪಾಶಾಂಕುಶಧರ ಪರಮ ಪವಿತ್ರ, ಪಾಶಾಂಕುಶಧರ ಪರಮ ಪವಿತ್ರ, ಮೂಷಿಕ ವಾಹನ ಮುನಿಜನ ಪ್ರೇಮ, ಮೂಷಿಕ ವಾಹನ ಮುನಿಜನ ಪ್ರೇಮ, ಮೋದದಿ ನಿನ್ನಯ ಪಾದವ ತೋರೋ, ಮೋದದಿ ನಿನ್ನಯ ಪಾದವ ತೋರೋ, ಸಾಧುವಂದಿತನೆ ಆದರದಿಂದಲಿ, ಸಾಧುವಂದಿತನೆ ಆದರದಿಂದಲಿ, ಗಜವದನ ಬೇಡುವೆ, ಗೌರಿ ತನಯ ತ್ರಿಜಗವಂದಿತನೆ, ಸುಜನರ ಪೊರೆವನೆ, ಗಜವದನ ಬೇಡುವೆ, ಗಜವದನ ಬೇಡುವೆ, ಗಜವದನ ಬೇಡುವೆ. ನಮ್ಮ ಒಟ್ಟು ಕಾರ್ಯಕ್ರಮಕ್ಕೆ ಒಂದು ನಿರ್ದಿಷ್ಟ ಗುರಿ ಇದೆ, ಉದ್ದೇಶ ಇದೆ, ಯೋಚನೆಗಳಿವೆ. ಈ ಯೋಚನೆ ಹಿಂದೆ ಹಲವಾರು ಯೋಚನೆಗಳು, ಚಿಂತನೆಗಳು ಕೆಲಸ ಮಾಡಿವೆ. ಒಟ್ಟು ಕಾರ್ಯಕ್ರಮದ ಹಿನ್ನೆಲೆ ಹಾಗೂ ಆಗಮಿಸಿ ಎಲ್ಲ ಅತಿಥಿಗಳನ್ನು ತನ್ನ ಪ್ರಾಸ್ತಾವಿಕ ಮಾತಿನ ಮೂಲಕ ಸ್ವಾಗತಿಸಲಿಕ್ಕಿದ್ದಾರೆ ಪುತ್ತೂರಿನ ನ್ಯಾಯವಾದಿಗಳಾದ ಶ್ರೀ ಮಹೇಶ್ ಕಚೆ ಅವರು. ತನ್ನ ಸಿರಿಮುಡಿಯ ಸಿಂಗಾರಕ್ಕೆ ತಿಂಗಳ ದೇವರನ್ನು ಮುಡಿದಂತಹ ಸ್ವಾಮಿ ಮಹಾಲಿಂಗೇಶ್ವರನ ಪಾದಗಳಿಗೆ ಶಿರಬಾಗಿ ವಂದಿಸುತ್ತಾ, ಸಭಾಧ್ಯಕ್ಷರೇ, ವೇದಿಕೆಯಲ್ಲಿರತಕ್ಕಂತಹ ಗಣ್ಯರೇ ಹಾಗೂ ಆತ್ಮೀಯ ಬಂಧುಗಳೇ, ಕವಿವಾಣಿ ಇದೆ. ಸಾಧುಗೆ ಸಾಧು, ಮಾಧುರ್ಯಂಗೆ ಮಾಧುರ್ಯನ್, ಬಾದಿಪ್ಪ ಕಲಿಗೆ ಕಲಿಯುಗ ವಿಪರೀತನ್, ಮಾಧವ ನೀತನ್ ಪೆರನಲ್ಲ, ಮಾಧವ ನೀತನ್ ಪೆರನಲ್ಲ. ಈ ಮಾತನ್ನು ಕೇಳ್ತಾ ನನಗೆ ಅನ್ನಿಸುವುದೇನೆಂದರೆ, ಈ ಉಪಮೆ ಕವಿವಾಣಿ ಪುತ್ತೂರಿನ ಸುತ್ತೂರಿನ ಹತ್ತೂರುಗಳಲ್ಲಿ ಯಾರಿಗಾದರೂ ಅನ್ವರ್ಥವಾಗುವುದಿದ್ದರೆ, ಯಾರಿಗಾದರೂ ಅನ್ವಯಿಸುವುದಿದ್ದರೆ ಖಂಡಿತವಾಗಿ ಅದು ಸನ್ಮಾನ್ಯರಾದಂತಹ ಶ್ರೀಯುತ ದಂಬೆಕಾನ್ ಸದಾಶಿವರಯ್ಯವರಿಗೆ. ಗುತ್ತಿನ ಮನೆಯ ಗತ್ತಿನ ಯಜಮಾನನನ್ನು ಮೂರ್ತ ರೂಪವಾಗಿ ಇರಿಸಿಕೊಂಡು, ಪ್ರತಿಮಾ ರೂಪವಾಗಿರಿಸಿಕೊಂಡು ನಡೆಯುತ್ತಿರುವಂಥದ್ದು ಈ ಕಾರ್ಯಕ್ರಮ. ಆಯೋಜಕರ ಪರವಾಗಿ ನಿಮ್ಮ ಮುಂದೆ ಎದೆ ತಟ್ಟಿ ಮನ ಬಿಚ್ಚಿ ಹೇಳ್ತಾ ಇದ್ದೇವೆ, ಇದು ಯಾವುದೇ ಒಂದು ವ್ಯಕ್ತಿಯ ವೈಭವೀಕರಣವಲ್ಲ. ವ್ಯಕ್ತಿತ್ವದ ಸುತ್ತ ಒಂದು ಪರಿಭ್ರಮಣ, ಒಂದು ಆರಾಧನಾ. ಈ ಸಮಾರಂಭವನ್ನು ನಾವು ಆಯೋಜಿಸಿದಾಗ ಹಲವರನ್ನು ಒಂದು ಪ್ರಶ್ನೆ ಕಾಡಿದೆ, ಕಾಡುತ್ತಲೇ ಇದೆ. ಹಲವರು ಕೇಳಿದ್ದಿದೆ, ಈಗಲೂ ಕೇಳುತ್ತಲೇ ಇದ್ದಾರೆ. ಹಲವರು ಇದೇನು, ಇದು ಏನು ಎಂದು ಹುಡುಕುತ್ತಲೇ ಇದ್ದಾರೆ, ಹುಡುಕಾಟದಲ್ಲೇ ಇದ್ದಾರೆ. ಸದಾಶಿವಾಭಿನಂದನ ಏನಿದು, ಯಾಕೆ? ಇಷ್ಟು ಮಾತ್ರವಲ್ಲ, ಅಲ್ಲೂ ಆ ಸದಾಶಿವಾಭಿನಂದನ ಎಂಬಂತಹ ತಲೆಬರಹದ ಕೆಳಗೆ ಒಂದು ತಳಬರಹವಿದೆ. ಆ ತಳಬರಹ ಏನು ಎಂದರೆ, ಇದು ವ್ಯಕ್ತಿಗಲ್ಲ, ಆದರ್ಶಕ್ಕೆ. ಮತ್ತೊಮ್ಮೆ ಪುನರುಚ್ಚರಿಸ್ತಾ ಇದ್ದೇನೆ, ಇದು ವ್ಯಕ್ತಿಗಲ್ಲ, ಆದರ್ಶಕ್ಕೆ. ಇಂದಿನ ಇಡೀ ಕಾರ್ಯಕ್ರಮದ ಒಂದು ವಸ್ತುರೂಪ ಅಥವಾ ಇದು ಮುಂದುವರಿಯುವಂತಹ ಒಂದು ತಳಹದಿ ಯಾವುದೆಂದರೆ ವ್ಯಕ್ತಿಗಲ್ಲ, ಆದರ್ಶಕ್ಕೆ ಎಂಬ ಹಿನ್ನೆಲೆಯಲ್ಲಿ ಕೇಳಿದ ಪ್ರಶ್ನಿಗರಲ್ಲಿ ನನ್ನದು ಸಮರ್ಥನೆ ಇದೆ.
ಕಾಡುವ ಪ್ರಶ್ನೆಗೆ ನಮ್ಮಲ್ಲಿ ಒಂದು ಉತ್ತರವಿದೆ. ಮರಣ ತಪ್ಪದ ಬದುಕಿನಲ್ಲಿ ಆದರ್ಶದ ಸ್ಮರಣ, ಮರಣ ತಪ್ಪದ ಬದುಕಿನಲ್ಲಿ ಆದರ್ಶದ ಸ್ಮರಣ ಸದಾಶಿವಾಭಿನಂದನ ಎಂಬಂತಹ ಈ ಒಂದು ಕಲ್ಪನೆ. ಬಂಧುಗಳೇ, ಉತ್ಪ್ರೇಕ್ಷೆ ಇಲ್ಲದೆ ಹೇಳ್ತಾ ಇದ್ದೇನೆ, ರಾಮ, ತ್ರೇತಾಯುಗದ ರಾಮ ನಮಗೆ ಇಂದಿಗೂ ನೆನಪಾಗುವುದು ಒಂದು ವ್ಯಕ್ತಿಯಾಗಿ ಅಲ್ಲ, ಒಂದು ಪರಿಪೂರ್ಣ ಶಕ್ತಿಯಾಗಿ ಆದರ್ಶವೇ ಮೂರ್ತಿವೆತ್ತಂತಹ ಒಂದು ಅವತಾರವಾಗಿ. ಅಲ್ಲಿ ಪಿತೃವಾಕ್ಯ ಪರಿಪಾಲನೆ ಇರಬಹುದು, ಏಕಪತ್ನಿ ವೃತಸ್ಥನೆಂಬಂತಹ ಬಿರುದು ಇರಬಹುದು, ಮರ್ಯಾದಾ ಪುರುಷೋತ್ತಮನೆಂಬ ನಾಮಧೇಯ ಇರಬಹುದು. ಇದೆಲ್ಲದರ ಒಟ್ಟಂದ ಏನು ಅಂತ ಹೇಳಿದರೆ ಒಂದು ಆದರ್ಶ. ಆದರ್ಶಕ್ಕಾಗಿ ಇವತ್ತು ನಾವು ರಾಮನನ್ನು ನೆನಪಿಸಿಕೊಳ್ತೇವೆ, ಆರಾಧಿಸ್ತೇವೆ. ದ್ವಾಪರದ ಕೃಷ್ಣ ನಮಗೆ ನೆನಪಾಗುವುದು ಅಲ್ಲೂ ಕೇವಲ ವ್ಯಕ್ತಿಯಾಗಿ ಅಲ್ಲ, ಕಪಟನಾಟಕ ಸೂತ್ರಧಾರಿಯಾಗಿ, ಧರ್ಮ ಸಂಸ್ಥಾಪನಾಚಾರ್ಯನಾಗಿ, ಮನುಕುಲಕ್ಕೆ ಗೀತೆಯನ್ನು ಬೋಧಿಸಿದ ಗೀತಾ ಬೋಧಕಾಚಾರ್ಯನಾಗಿ. ಈ ರೀತಿ ತನ್ನ ಆದರ್ಶದಿಂದ ಅವರು ನಮಗೆ ನೆನಪಿಗೆ ಬರುತ್ತಾರೆ. ಇನ್ನೇಕೆ ಕಲಿಯುಗವನ್ನೇ, ನಮ್ಮ ಸ್ವಾತಂತ್ರ್ಯ ಹೋರಾಟವನ್ನೇ ನೆನಪಿಸಿಕೊಂಡರೂ ನಮಗೆ ಯಾವತ್ತೂ ನೆನಪಾಗುವುದು ಸರ್ವರಿಂದಲೂ ಸರ್ವಕಾಲಕ್ಕೂ ಮಹಾತ್ಮರೆಂದು ಕರೆಯಿಸಿಕೊಂಡಂತಹ ಗಾಂಧೀಜಿಯವರು. ಗಾಂಧೀಜಿಯವರು ನಮಗೆ ನೆನಪಾಗುವುದು ಅಹಿಂಸಾ ಪರಮೋಧರ್ಮ ಎಂಬಂತಹ ಆ ಒಂದು ಧ್ಯೇಯವಾಕ್ಯದಿಂದ, ಆದರ್ಶದಿಂದ. ವ್ಯಕ್ತಿ ತನ್ನ ವ್ಯಕ್ತಿತ್ವವನ್ನು ಮೀರಿ ಆದರ್ಶವಾಗಿ ರೂಪುಗೊಂಡಾಗ ಅವರು ಸರ್ವಜನ ಮಾನ್ಯರಾಗ್ತಾರೆ, ಸಾರ್ವಕಾಲಿಕವಾಗಿ ಎಲ್ಲರಿಂದಲೂ ಮನ್ನಣೆಗೆ ಪಾತ್ರರಾಗ್ತಾರೆ. ಈ ಹಿನ್ನೆಲೆಯಲ್ಲಿ ನಾವು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ರಾಯಲ್ ಸಂಸ್ಥೆಯ ಸಂಸ್ಥಾಪನಾ ಅಧ್ಯಕ್ಷರಾಗಿ ಸಹಕಾರಿ ರಂಗಕ್ಕೆ ಒಂದು ಹೊಸ ಛಾಪನ್ನು ಮೂಡಿಸಬೇಕು ಅಂತ ಹೇಳಿ ಕನಸು ಕಟ್ಟಿದವರು ಶ್ರೀಯುತ ದಂಬೆಕಾನ ಸದಾಶಿವರಯ್ಯವರು. ರಾಯಲ್ ಎಂದರೆ ರಾಜಯೋಗ್ಯ ಎನ್ನುತ್ತಾರೆ ಕನ್ನಡದಲ್ಲಿ. ನಿಜಾರ್ಥದಲ್ಲಿ ರಾಜನಿಗೆ ಸರಿಸಮನಾದಂತಹ ಆ ಯೋಗ್ಯತೆಯನ್ನು ತೋರಿಸಿಕೊಟ್ಟಂಥವರು ಶ್ರೀಯುತ ದಂಬೆಕಾನ ಸದಾಶಿವರಯ್ಯವರು. ಸಣ್ಣ ವಿಚಾರವಲ್ಲ, ನಮಗೆ ಕನಸಿನಲ್ಲಿ ಕೂಡ ಕಲ್ಪಿಸಿಕೊಳ್ಳಿಕ್ಕೂ ಸಾಧ್ಯ ಇಲ್ಲ. ರಾಯಲ್ ಸೌಹಾರ್ದ ಸಹಕಾರಿ ಸಂಘವನ್ನು ಸ್ಥಾಪಿಸುವಾಗ ಆ ಕನಸು ಏನಿತ್ತು ಅಂದರೆ, ಅದು ಕೇವಲ ಪುತ್ತೂರಿಗೆ ಸೀಮಿತವಾಗಬಾರದು, ಅದು ರಾಜ್ಯವ್ಯಾಪಿಯಾಗಿ ಬೆಳೆಯಬೇಕು, ರಾಷ್ಟ್ರವ್ಯಾಪಿಯಾಗಿ ಬೆಳೆಯಬೇಕು ಎಂಬುದು. ಎಲ್ಲೋ ಒಂದು ಬೆಟ್ಟದ ಕಿಬ್ಬಿಯಲ್ಲಿ ಸಣ್ಣ ಒರತೆಯಾಗಿ ಮೂಡಿದಂತಹ ಆ ಒರತೆ ಅದು ಮುಂದುವರಿಯುತ್ತಾ ನೇತ್ರಾವತಿಯಾಗುತ್ತದೆ, ಕುಮಾರಧಾರಿಯಾಗುತ್ತದೆ, ಮಹಾನದಿಯಾಗುತ್ತದೆ. ಅಂತೆಯೇ ಪುತ್ತೂರಿನಿಂದ ಆರಂಭವಾದಂತಹ ಈ ಸಂಸ್ಥೆ ಒಂದು ಆದರ್ಶಪ್ರಾಯವಾದ ಸಂಸ್ಥೆ ಆಗಬೇಕು ಅಂತ ಹೇಳುವಂಥ ಕನಸಿತ್ತು. ಅದೇ ಕನಸಿನ ಹಿನ್ನೆಲೆಯಲ್ಲೇ ಹುಟ್ಟಿಕೊಂಡಂಥದ್ದು ಪುತ್ತೂರಿನಿಂದಲೇ ಸಹಕಾರಿ ಕ್ಷೇತ್ರದ ದೊಡ್ಡ ಕೊಡುಗೆಯಾದ ಕ್ಯಾಂಪ್ಕೋದಂಥ ಸಂಸ್ಥೆಗಳು, ಮರೆಯಲು ಸಾಧ್ಯವಿಲ್ಲ. ಆ ಸಂಸ್ಥೆಯನ್ನು ಅಷ್ಟು ದೊಡ್ಡ ಮಟ್ಟದಲ್ಲಿ ಆಯೋಜಿಸುವಾಗ ಏನಾಗಿತ್ತು ಅಂತ ಹೇಳಿದರೆ, ಅದಕ್ಕೆ ದೊಡ್ಡ ಮಟ್ಟದ ಒಂದು ಇನ್ವೆಸ್ಟ್ಮೆಂಟ್, ತೊಡಗಿಸಿಕೊಳ್ಳುವಿಕೆ ಬೇಕಾಗಿತ್ತು. ಆಶ್ಚರ್ಯ ಆಗಬಹುದು, ಸುಮಾರು 20 ಲಕ್ಷಕ್ಕಿಂತಲೂ ಮಿಗಿಲಾಗಿ ಕೇವಲ ಈ ಲೈಸೆನ್ಸ್ ಪಡೆದುಕೊಳ್ಳುವುದು ಇತ್ಯಾದಿ ಕಾರ್ಯಕ್ಕೆ ವಿನಿಯೋಗಿಸಬೇಕಾಯಿತು. 3 ವರ್ಷಗಳ ಕಾಲ ನಿರಂತರವಾಗಿ ಸಂಸ್ಥೆಯನ್ನು ಮುನ್ನಡೆಸಿದಂತಹ ದಂಬೆಕಾನ ಸದಾಶಿವರಾಯವರು ಇನ್ನು ನನಗೆ ಸಾಕು, ಇನ್ನೊಬ್ಬರಿಗೆ ಅದನ್ನು ಹಸ್ತಾಂತರ ಮಾಡಬೇಕು ಅಂತ ಹೇಳುವಂತಹ ಒಂದು ನಿರ್ಧಾರವನ್ನು ಮಾಡಿದರು. ನಿರ್ಧಾರವನ್ನು ಮಾಡಿದಂತಹ ಸಂದರ್ಭದಲ್ಲಿ ಈ ಸಂಸ್ಥೆಗೆ ಮೂಲಧನವಾಗಿ ವಿನಿಯೋಗಿಸಿದ ಹಣ ಏನಿತ್ತು ಅದರ ಕೊರತೆ ಇತ್ತು. ಸುಮಾರು 16.5 ಲಕ್ಷಕ್ಕಿಂತಲೂ ಮಿಗಿಲಾಗಿ ಸಂಸ್ಥೆಯಲ್ಲಿ ಕೊರತೆ ಇತ್ತು. ಇದು ಕೊಟ್ಟ ಸಾಲ ವಸೂಲಾಗದೇ ಆದಂತಹ ನಷ್ಟವಲ್ಲ, ಯಾರೋ ನಮಗೆ ಹಣವನ್ನು ಮರುಪಾವತಿ ಮಾಡದೇ ಆದಂತಹ ನಷ್ಟವಲ್ಲ, ಆದರೆ ಮೂಲಧನವಾಗಿ ಇನ್ವೆಸ್ಟ್ಮೆಂಟ್ ಮಾಡಿದಂಥ ಆ ಹಣದ ಕೊರತೆ ಇತ್ತು. ನನ್ನ ಕನಸಿಗಾಗಿ ಅಷ್ಟೊಂದು ಹಣ ವಿನಿಯೋಗಿಸಿದ್ದೇವೆ, ನಾನು ಸಂಸ್ಥೆಯನ್ನು ಇನ್ನೊಬ್ಬರಿಗೆ ಹಸ್ತಾಂತರಿಸುವಾಗ ಸಂಸ್ಥೆಯನ್ನು ನಷ್ಟದಲ್ಲಿ ಹಸ್ತಾಂತರಿಸಬಾರದು, ಅದನ್ನು ಲಾಭದಲ್ಲಿಯೇ ಇನ್ನೊಬ್ಬರಿಗೆ ಹಸ್ತಾಂತರಿಸಬೇಕು ಅಂತ ಹೇಳುವಂತಹ ಒಂದು ದಿಟ್ಟವಾದಂತಹ ನಿರ್ಧಾರವನ್ನು, ಆದರ್ಶವಾದಂತಹ ಮಾದರಿಯಾದಂತಹ ನಿರ್ಧಾರವನ್ನು ದಂಬೆಕಾನ ಸದಾಶಿವರಯ್ಯವರು ಮಾಡಿದರು. ಬಹುಶಃ ನಾನು ತಿಳಿದಂತೆ ಸಹಕಾರಿ ರಂಗದಲ್ಲಿ ಸಹಕಾರಿ ಸಂಸ್ಥೆಗಳನ್ನು ಮುಳುಗಿಸಿದಂಥ ಎಷ್ಟೋ ವ್ಯಕ್ತಿಗಳು ನಮಗೆ ಕಾಣ್ತಾರೆ. ಸಹಕಾರಿ ಸಂಸ್ಥೆಗಳಲ್ಲಿ ನಷ್ಟದಲ್ಲಿ ಕೈಚೆಲ್ಲಿ ಕುಳಿತವರು ನಮಗೆ ಕಾಣ್ತಾರೆ. ಆದರೆ ತನ್ನ ನಿವೃತ್ತಿಯ ಕಾಲದಲ್ಲಿ ಸಂಸ್ಥೆಗೆ ತಾನು ಕಷ್ಟಪಟ್ಟು ದುಡಿದ ಹಣವನ್ನು ನೀಡಿ ತನ್ಮೂಲಕ ಸಂಸ್ಥೆಯನ್ನು ಲಾಭದಲ್ಲಿಯೇ ಇನ್ನೊಬ್ಬರಿಗೆ ಹಸ್ತಾಂತರಿಸುವಂತಹ ಒಂದು ಯಾವುದಾದ್ರೂ ಒಂದು ಘಟನೆ ನಡೆದಿದ್ದರೆ ಬಹುಶಃ ಸಹಕಾರಿ ಕ್ಷೇತ್ರದ ಇತಿಹಾಸದಲ್ಲೇ ಇದು ಪ್ರಪ್ರಥಮ ಬಾರಿಗೆ ಎಂಬುದಾಗಿ ನಮ್ಮೆಲ್ಲರ ನಂಬುಗೆ ಅದು ಖಂಡಿತವಾಗಿ ಸತ್ಯ.
ಈ ಒಂದು ಕಾರಣಕ್ಕಾಗಿ, ಇಂತಹ ಅಪರೂಪದ ವ್ಯಕ್ತಿತ್ವಕ್ಕಾಗಿ, ಇಂತಹ ಒಂದು ಆದರ್ಶಕ್ಕಾಗಿ, ಈ ಆದರ್ಶ ಮುಂದಿನ ದಿನಗಳಲ್ಲಿ ಸಹಕಾರಿ ಕ್ಷೇತ್ರದಲ್ಲಿ ಮುಂಬರುವಂತಹ ಎಲ್ಲರಿಗೆ ಕೂಡ ಒಂದು ಮಾದರಿಯಾಗಲಿ, ಅದನ್ನು ನಾವು ಕೂಡ ಇದೇ ರೀತಿ ಮಾಡಬೇಕು ಅಂತ ಹೇಳುವಂಥ ಒಂದು ಭಾವನೆಯನ್ನು ಹುಮ್ಮಿಸಲಿ ಎಂಬಂಥ ದೃಷ್ಟಿಯಿಂದ ಈ ಒಂದು ಸದಾಶಿವಾಭಿನಂದನ ಎಂಬಂತಹ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ಸದಾಶಿವನಾಗಿರಬೇಕು, ಪ್ರತಿ ಮನುಷ್ಯ ಕೂಡ ಸದಾಶಿವನಾಗಿರಬೇಕು. ಸದಾಶಿವನಾಗಿರಬೇಕಿದ್ರೆ ನಂಜು ಉಂಡು ಕೂಡ ನಗುವಂತಹ ಸಾಮರ್ಥ್ಯ ಬೇಕು. ಇವತ್ತು ಅವರು ತನ್ನ ಗಳಿಕೆಯನ್ನು ಕಳೆದುಕೊಂಡು ನಂಜನ್ನು ಅನುಭವಿಸದೆ ನಗುತ್ತಾ ಇದ್ದಾರೆ ಅಂತ ಹೇಳಿದರೆ ನಿಜಾರ್ಥದಲ್ಲಿ ಅವರು ಸದಾಶಿವನಾಗಿದ್ದಾರೆ ಅಂತ ಹೇಳುವಂತಹ ಒಂದು ನಂಬದು. ಅಂತಹ ವ್ಯಕ್ತಿತ್ವವನ್ನು ಮತ್ತೆ ಮತ್ತೆ ನೆನಪಿಸಿಕೊಳ್ಳುತ್ತಾ ಈ ಕಾರ್ಯಕ್ರಮದಲ್ಲಿಂದು ನಮ್ಮ ಜೊತೆಗೆ ದಂಬೆಗಾನದವರ ನಿಡುಗಾಲದ ಒಡನಾಡಿ, ಇವರಿಬ್ಬರೂ ಪಳಗಿದ್ದು ಒಂದೇ ಗರಡಿ, ಸನ್ಮಾನ್ಯ DV ಸದಾನಂದ ಗೌಡರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಮ್ಮ ಈ ಕಾರ್ಯಕ್ರಮಕ್ಕೆ ಅವರು ಬಂದು ಜೊತೆಗೂಡಲಿದ್ದಾರೆ. ಸಮಯದ ಜೊತೆಗೆ ನಮ್ಮ ಒಂದು ರಾಜಿ ಮಾಡಿಕೊಳ್ಳುವಂತಹ ಪ್ರಕ್ರಿಯೆಯಲ್ಲಿ ಕಾರ್ಯಕ್ರಮವನ್ನು ನಾವು ಆರಂಭಿಸ್ತಾ ಇದ್ದೇವೆ. ಅವರನ್ನು ಕೂಡ ಈ ಸಭೆಗೆ ನಾವು ಸ್ವಾಗತಿಸ್ತಾ ಇದ್ದೇವೆ. ಸಹಕಾರಿ ಕ್ಷೇತ್ರದಿಂದ ಆರಂಭಿಸಿ ರಾಜಕೀಯ ಕ್ಷೇತ್ರದ ಉನ್ನತ ಸ್ಥಾನಕ್ಕೆ ಎತ್ತಿದಂತಹ ಒಬ್ಬ ವ್ಯಕ್ತಿ ಇದ್ದರೆ ನಮ್ಮ ಸುತ್ತಮುತ್ತ ಇರುವಂಥವರು ಶ್ರೀಯುತ ಸಂಜೀವ ಮಠಂದೂರವರು. ಸಹಕಾರಿ ರಾಜ್ಯ ಸೌಹಾರ್ದ ಸಹಕಾರಿ ಪ್ರಕೋಷ್ಠಕದ ಅಧ್ಯಕ್ಷರು ಕೂಡ ಆಗಿರುವಂಥವರು. ಸನ್ಮಾನ್ಯರು ಇಂದಿನ ಸಭೆಯ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಳ್ತಾರೆ. ಈ ಸಭೆಯನ್ನು ಇನ್ನು ಕೆಲವೇ ಕ್ಷಣಗಳಲ್ಲಿ ಬಂದು ಮುಂದುವರಿಸ್ತಾರೆ. ಅವರನ್ನು ಕೂಡ ನಾವು ಪ್ರೀತಿಪೂರ್ವಕವಾಗಿ ಆಗಮನದ ನಿರೀಕ್ಷೆಯಲ್ಲಿದ್ದೇವೆ. ಧರ್ಮೋ ರಕ್ಷಿತಂ ಇದೆ. ಧಾರ್ಮಿಕ ಕ್ಷೇತ್ರದಿಂದ ಮೇಲೆದ್ದು ಬಂದು ಇವತ್ತು ಧರ್ಮವನ್ನೇ ನಂಬಿಕೊಂಡಿರತಕ್ಕಂತಹ, ಧರ್ಮಾಧಾರಿತವಾಗಿರತಕ್ಕಂತಹ ಒಂದು ಪಕ್ಷದ ರಾಜ್ಯಾಧ್ಯಕ್ಷರಾಗಿದ್ದಾರೆ, ಸಂಸದರಾಗಿದ್ದಾರೆ ಸನ್ಮಾನ್ಯ ನಳಿನ್ ಕುಮಾರ್ ಕಟೀಲ್ ಅವರು ಕೂಡ ಇನ್ನು ಕೆಲವೇ ಕ್ಷಣಗಳಲ್ಲಿ ನಮ್ಮ ಜೊತೆ ಖಂಡಿತವಾಗಿ ಸೇರ್ತಾರೆ, ಬರ್ತಾ ಇದ್ದಾರೆ. ಅವರನ್ನು ಕೂಡ ನಾವು ಆದರದಿಂದ ಈ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಇದ್ದೇವೆ. ನಾವು ಯಾವುದಾದ್ರೂ ಏನಾದ್ರು ಸಂಕಷ್ಟ ಬಂದು ಜ್ಯೋತಿಷ್ಯರಲ್ಲಿ ಹೋದರೆ ಅವರೊಂದು ಮಾತು ಹೇಳ್ತಾರೆ, ನಿಮಗೆ ಅಂಗಾರಕನ ದೋಷ ಇದೆ ಅಂತ. ಆದರೆ ನಮ್ಮ ನಡುವೆ ಒಬ್ಬರು ಅಂಗಾರರಿದ್ದಾರೆ. ಇವರು ಯಾವತ್ತೂ ದೋಷ ಕೊಡುವ ಅಂಗಾರಕರಾಗಿ ಬಾಧಿಸದೆ ಎಲ್ಲರ ಬಂಗಾರವಾಗಿ ಮನಗೆದ್ದಂಥವರು ಸನ್ಮಾನ್ಯ ಸಚಿವರು. ಅವರು ಕೂಡ ನಮ್ಮ ಜೊತೆ ಸೇರಿಕೊಳ್ತಾರೆ. ಅವರನ್ನು ಕೂಡ ಈ ಕ್ಷಣದಲ್ಲಿಯೇ ನಾನು ಅತ್ಯಂತ ಆದರಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಇದ್ದೇನೆ. ನಮಗೆ ಆಮಂತ್ರಣ ಕೊಡಲಿಕ್ಕೆ ಹೋದಾಗ ಅತ್ಯಂತ ಅಚ್ಚರಿಯನ್ನು ಮೂಡಿಸಿದಂಥ ಒಬ್ಬರು ವ್ಯಕ್ತಿ ಅಂತ ಹೇಳಿದರೆ ಉಪಸಭಾಪತಿಗಳಾದಂತಹ ಶ್ರೀಯುತ MK ಪ್ರಾಣೇಶ್ ಅವರು. ದಂಬೆಕಾನ ಸದಾಶಿವರು ನನ್ನ ರಾಜಕೀಯದ ಮೊದಲ ಗುರು. ಚಿಕ್ಕಮಗಳೂರಿನಲ್ಲಿ ನಮ್ಮ ಸಂಘಟನೆಯನ್ನು ಕಟ್ಟಿ ಬೆಳೆಸಿದವರು. ಅವರಿವರ ಏತಕ್ಕೆ ಇವರೇ ನನ್ನ ಪ್ರಾಣೇಶ ಅಂತ ಪ್ರಾಣೇಶ ನಮ್ಮಲ್ಲಿ ಉದ್ಗರಿಸಿದ್ದಾರೆ. ಅಂತಹ ಪ್ರಾಣೇಶರು ಕೂಡ ಗೌರವಾನ್ವಿತರು, ಉಪಸಭಾಪತಿಗಳು, ವಿಧಾನ ಪರಿಷತ್ ಕರ್ನಾಟಕ ಸರ್ಕಾರ. ಇನ್ನು ಕೆಲವೇ ಕ್ಷಣದಲ್ಲಿ ನಮ್ಮನ್ನು ಅವರು ಸೇರಿಕೊಳ್ತಾ ಇದ್ದಾರೆ. ಸತ್ ಚಿತ್ ಆನಂದ, ಈ ಮೂರು ಒಂದಾದಂತಹ ಸಂಗಮವಾದಂತಹ ಒಂದು ವ್ಯಕ್ತಿತ್ವ ಅದು ಸಚ್ಚಿದಾನಂದ ಮೂರ್ತಿಯವರು. ಬ್ರಾಹ್ಮಣ ನಿಗಮದ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿರತಕ್ಕಂಥವರು. ಇವರ ಹೆಗ್ಗಳಿಕೆ ಏನೆಂದರೆ ನಮ್ಮ ಸಂಸ್ಥೆ ರಾಯಲ್ ಸೌಹಾರ್ದ ಸಹಕಾರಿ ಸಂಘದ ಹಿಂದಿನ ಉಪಾಧ್ಯಕ್ಷರಾಗಿದ್ದಂಥವರು. ಈ ದಂಬೆಕಾನ ಸದಾಶಿವರ ಕನಸಿನ ಜೊತೆಗೆ ತನ್ನ ಮನಸ್ಸನ್ನು ಕೂಡ ಜೋಡಿಸಿದಂತಹ ಒಂದು ವ್ಯಕ್ತಿ ಸಚ್ಚಿದಾನಂದ ಮೂರ್ತಿಯವರು. ಅವರು ನಮ್ಮ ಜೊತೆ ಇಂದು ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಆದರಪೂರ್ವಕವಾಗಿ ಬರಮಾಡಿಕೊಳ್ತಾ ಇದ್ದೇನೆ. ಕೋಪ ತಾಪವಿಲ್ಲದ ಒಬ್ಬ ನಾಯಕ ನಮ್ಮ ನಡುವೆ ಇರತಕ್ಕಂಥವರು, ರಂಜನರ ಮುಖದಲ್ಲಿ ನಗು ಬಂತು, ಪ್ರತಾಪ್ ಸಿಂಹ ನಾಯಕ. ಹಾಗಾಗಿ ಪ್ರತಾಪ್ ಸಿಂಹ ನಾಯಕರು ಕೂಡ ವಿಧಾನ ಪರಿಷತ್ ಸದಸ್ಯರು. ಅವರನ್ನು ಕೂಡ ಅತ್ಯಂತ ಆದರಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ನಾನು ಬರಮಾಡಿಕೊಳ್ತಾ ಇದ್ದೇನೆ. ಸಹಕಾರಿ ಕ್ಷೇತ್ರದ ಮಿನುಗುವ ಚಂದ್ರ, ಸದಾ ಒಂದು ಶಶಿಯಂತೆ ತಂಪಾದ ಬೆಳಕನ್ನು ಬೀಡುವಂಥವರು ಶಶಿಕುಮಾರ್ ರೈ ಬಾಲ್ಯೊಟ್ಟು, ನಿರ್ದೇಶಕರು ದಾಖಾ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್. ಅವರು ಕೂಡ ನಮ್ಮ ಜೊತೆ ಸೇರ್ತಾರೆ. ಅವರನ್ನು ಕೂಡ ಅತ್ಯಂತ ಆದರಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ನಾನು ಬರಮಾಡಿಕೊಳ್ತಾ ಇದ್ದೇನೆ. ಸಂಪತ್ತಿನ ಅಧಿಪತಿ, ಇವತ್ತು ರಾಯಲ್ ಸೌಹಾರ್ದ ಸಹಕಾರಿ ಸಂಘ ಅದು ಸಂಪತ್ತನ್ನು ಕೇಂದ್ರೀಕೃತವಾಗಿರತಕ್ಕಂತಹ ಒಂದು ಸಂಸ್ಥೆ. ಈ ಸಂಪತ್ತಿನ ಅಧಿಪತಿ ಯಾರು ಅಂತ ಹೇಳಿದರೆ ತಿರುಪತಿಯ ತಿಮ್ಮಪ್ಪ. ತಿರುಪತಿಯ ತಿಮ್ಮಪ್ಪನಿಗೆ ಇನ್ನೊಂದು ಹೆಸರು ಶ್ರೀನಿವಾಸ ಎಂದು. ಆ ಶ್ರೀನಿವಾಸ ಇದ್ದರೆ ಅಲ್ಲಿ ಸಂಪತ್ತಿಗೆ ಕೊರತೆ ಇರುವುದಿಲ್ಲ. ಹಾಗಾಗಿ ನಾವು ಅತ್ಯಂತ ಸೂಕ್ಷ್ಮ ಮತಿತ್ವದಿಂದ ಶ್ರೀನಿವಾಸ ಅವರನ್ನು ಸಂಸ್ಥೆಯ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದೇವೆ. ಬೆಂಗಳೂರಿನವರು, ಅವರು
ಕಾರ್ಪೊರೇಟ್ ಆಗಿದ್ದಂಥವರು, ಬಿ ಜೆ ಪಿಯ ಮುಂದಾಳು, ಸಂಘ ಪರಿವಾರದ ನಿಕಟ ಒಡನಾಡಿ, ಅವರನ್ನು ಕೂಡ ಸನ್ಮಾನ್ಯರಾದಂಥ ಶ್ರೀನಿವಾಸ್ MC ಅಧ್ಯಕ್ಷರು ರಾಯಲ್ ಸೌಹಾರ್ದ ಸಹಕಾರಿ ಸಂಘ, ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ನಾವು ಬರಮಾಡಿಕೊಳ್ತಾ ಇದ್ದೇವೆ. ಶ್ರೀಮತಿ ಸುಧಾ ಎಸ್ ರಾವ್, ಶ್ರೀಯುತ ಹರಿಕೃಷ್ಣ ಬಂಟ್ವಾಳ್ ಅವರು ಕೂಡ ಖಂಡಿತವಾಗಿ ನಮ್ಮ ಜೊತೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸೇರ್ತಾರೆ. ಅವರ ನಿರೀಕ್ಷೆಯಲ್ಲಿ ನಾವಿದ್ದೇವೆ. ಸುಧಾನ ವಸತಿಯುತ ಶಾಲೆಯ ಸಂಚಾಲಕರಾಗಿರತಕ್ಕಂತಹ ಶ್ರೀಯುತ ವಿಜಯ ಹಾರ್ವಿನ್ ಅವರು ಪುತ್ತೂರಿನ ಎಲ್ಲರಿಗೂ ಚಿರಪರಿಚಿತರು, ಸದಾ ನಮ್ಮ ಜೊತೆಗೆ ಇರತಕ್ಕಂಥವರು, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವರಿಗೆ ನಮ್ಮ ಆದರಪೂರ್ವಕವಾದ ನಮಸ್ಕಾರದೊಂದಿಗೆ ಬರಮಾಡಿಕೊಳ್ತಾ ಇದ್ದೇವೆ. ಸನ್ಮಾನ್ಯರಾದಂತಹ ಶ್ರೀಯುತ ಗುಣರಂಜನ್ ಶೆಟ್ಟಿ ಅವರನ್ನು ನೋಡಿದರೆ ಗೊತ್ತಾಗ್ತದೆ, ಬಹಳ ಗಟ್ಟಿ ಜಗಜಟ್ಟಿಯಂತೆ. ಅವರು ಪ್ರೀತಿಪೂರ್ವಕವಾಗಿ ನಮ್ಮ ಕೋರಿಕೆಯ ಮನ್ನಿಸಿ ಬಂದಿದ್ದಾರೆ. ಉದ್ಯಮಿಗಳು, ಬೆಂಗಳೂರಿನಲ್ಲಿ ಹೆಸರಾಂತ ಉದ್ಯಮವನ್ನು ಮಾಡ್ತಾ ಇರತಕ್ಕಂಥವರು, ನಮ್ಮ ಸಮೀಪದ ಉರುಮಾಲ್ನವರು, ಅದು ನಮ್ಮ ಹೆಗ್ಗಳಿಕೆ. ಹಾಗಾಗಿ ಅವರನ್ನು ಕೂಡ ಆದರಪೂರ್ವಕವಾಗಿ ಗುರುತಿಸುತ್ತಾ ಬರಮಾಡಿಕೊಳ್ತಾ ಇದ್ದೇನೆ. ಫಜಲ್ ರಹಮಾನ್ ನ್ಯಾಯವಾದಿ ಪುತ್ತೂರು, ಅವರು ನಮ್ಮ ನಿಕಟವರ್ತಿ, ಸದಾ ನಮ್ಮ ಜೊತೆಗೆ ಇರತಕ್ಕಂಥವರು. ತನ್ನ ತಂದೆಯ ಕಾಲದಿಂದಲೂ ವಕೀಲ ವೃತ್ತಿಯಲ್ಲಿ ಗುರುತಿಸಿಕೊಂಡಂತಹ ಮನೆತನ, ಅವರನ್ನು ಕೂಡ ಆದರಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳುತ್ತಾ ಶ್ರೀಯುತ ದಯಾನಂದ್ ರೈ ಮನವಳಿಕೆ, ಸಂಚಾಲಕರು ಬಂಟರಯಾನೆ ನಾಡವರ ಮಾತೃ ಸಂಘ ತಾಲೂಕು ಸಮಿತಿ ಪುತ್ತೂರು, ನಿಮ್ಮ ಉಪಸ್ಥಿತಿ ಕೂಡ ಈ ಸಭೆಯ ಅಂದವನ್ನು ಹೆಚ್ಚಿಸಿದೆ ಎಂಬುದನ್ನು ಗುರುತಿಸುತ್ತಾ ಗಮನಿಸುತ್ತಾ ನಿಮ್ಮನ್ನು ಕೂಡ ಬರಮಾಡಿಕೊಳ್ತಾ ಇದ್ದೇವೆ. ಸನ್ಮಾನ್ಯರಾದಂತಹ ಶ್ರೀಯುತ ಗೋಪಾಲಕೃಷ್ಣ ಹೆರಳೆಯವರು, ನಗುಮುಗದ ಉದ್ಯಮಿ, ನಮ್ಮ ಹೊಟ್ಟೆಯನ್ನು ಮನಸ್ಸನ್ನು ಸದಾ ತಂಪಾಗಿ ಇರಿಸುವಂಥವರು, ಮಾತಿನ ಮೂಲಕ ಹೊಟ್ಟೆಯನ್ನು ತುಂಬಿಸುವ ಮೂಲಕ ಇವತ್ತು ಈ ವೇದಿಕೆಯನ್ನು ಕೂಡ, ವೇದಿಕೆಯ ಅಂದವನ್ನು ಕೂಡ ಅವರು ಹೆಚ್ಚಿಸಿದ್ದಾರೆ, ತುಂಬಿಸಿದ್ದಾರೆ ಎಂಬುದಾಗಿ ನುಡಿಯುತ್ತಾ ನಿಮ್ಮನ್ನು ಕೂಡ ಆದರದಿಂದ ಬರಮಾಡಿಕೊಳ್ತಾ ಇದ್ದೇವೆ. ಶ್ರೀ ಕೂರೇಲು ಸಂಜೀವ ಪೂಜಾರಿಯವರು ಉದ್ಯಮಿ ಮಾತ್ರವಲ್ಲ, ಧಾರ್ಮಿಕ ಕ್ಷೇತ್ರದ ಮುಂದಾಳು. ಅವರನ್ನು ಕೂಡ ನಾವು ಅತ್ಯಂತ ಆದರಪೂರ್ವಕವಾಗಿ ಈ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ, ಸ್ವಾಗತಿಸಿಕೊಳ್ತಾ ಇದ್ದೇವೆ. ಆದರ್ಶಕ್ಕೆ ನಮ್ಮ ತತ್ವ ಇರತಕ್ಕಂಥದ್ದೇ ಹಾಗೆ, ಆದರ್ಶಕ್ಕೆ ವ್ಯಕ್ತಿಗಲ್ಲ, ಆದರ್ಶಕ್ಕೆ ಅಂತ. ಇವತ್ತಿನ ಈ ರಾಯಲ್ ಗೋಲ್ಡ್ ಪ್ರಶಸ್ತಿ ಎಂಬಂತಹ ಒಂದು ಕಾರ್ಯಕ್ರಮವನ್ನು ನಾವು ಆಯೋಜಿಸಿಕೊಂಡಿದ್ದೇವೆ. ಇವತ್ತು ಒಂದು ವ್ಯಕ್ತಿಗೆ ಮಾತ್ರ ಇದು ಸೀಮಿತವಾಗದೆ ನಿರಂತರವಾಗಿ ಈ ಒಂದು ಗೌರವದ ಸಮರ್ಪಣೆ ಮುಂದುವರಿಬೇಕು ಅಂತ ಹೇಳುವಂಥದ್ದು ನಮ್ಮ ಅಧ್ಯಕ್ಷರಾದಂತಹ ಶ್ರೀನಿವಾಸ್ ಅವರ ಒಂದು ಕಲ್ಪನೆ, ಕನಸು. ಯಾಕಂತ ಹೇಳಿದರೆ ನಾವು ಗುರುತಿಸುವಂಥದ್ದು ಆದರ್ಶ, ಆ ಆದರ್ಶ ನಿರಂತರವಾಗಿ ಈ ಜನಮಾನಸದಲ್ಲಿ ಇರಬೇಕು, ಈ ಜನರ ಮಧ್ಯದಲ್ಲಿ ಇರಬೇಕು. ಹಾಗಾಗಿ ಅದರ ನೆನಪಿಗಾಗಿ ಒಂದು ಆದರ್ಶಯುತ ವ್ಯಕ್ತಿಯನ್ನು ನಾವು ಗುರುತಿಸಬೇಕು ಅಂತ. ಈ ಎಂತಹ ಸಂದಿಗ್ಧದ ಕಾಲದಲ್ಲಿ ಕೂಡ, ಎಂತಹ ಆಮಿಷಗಳಿದ್ದರೂ ಕೂಡ, ಅತ್ಯಂತ ಕಷ್ಟದ ಪರಿಸ್ಥಿತಿಯಲ್ಲೂ ಕೂಡ ತನ್ನ ಸಿದ್ಧಾಂತವನ್ನು ಬಿಟ್ಟುಕೊಡದೆ, ಪಕ್ಷದ ನಿಷ್ಠೆಯನ್ನು ಮರೆಯದೆ ರಾಜಕೀಯ ಜೀವನದಲ್ಲಿ ಮುಂದುವರಿದುಕೊಂಡು ಬಂದಂಥವರು ಶ್ರೀಯುತ ಅಂಗಾರ ಅವರು. ಇವರು ಸಚಿವ ಸ್ಥಾನದ ಎತ್ತರಕ್ಕೆ ಸುಮ್ಮನೆ ಏರಲಿಲ್ಲ, ಯಾಕೆಂದರೆ ಅದು ಹೂವಿನ ಹಾಸಿಗೆ ಆಗಿರಲಿಲ್ಲ, ಅದು ಮುಳ್ಳಿನ ಹಾಸಿಗೆ ಅವರು ನಡೆದು ಬಂದ ಹಾದಿ ಅಂತ ಹೇಳಿದೆ. ಹಾಗಾಗಿ ಈ ರಾಯಲ್ ಗೋಲ್ಡ್ ಪ್ರಶಸ್ತಿಯನ್ನು, ಪ್ರಪ್ರಥಮವಾದಂತಹ ರಾಯಲ್ ಗೋಲ್ಡ್ ಪ್ರಶಸ್ತಿಯನ್ನು ಸನ್ಮಾನ್ಯರಾದಂತಹ ಶ್ರೀಯುತ ಎಸ್ ಅಂಗಾರ ಅವರಿಗೆ ಸಮರ್ಪಣೆ ಮಾಡ್ತಾ ಇದ್ದೇವೆ. ಸಂಕ್ರಮಣದ ಕಾಲದಲ್ಲಿ ಎಲ್ಲರೂ ಜೊತೆ ಸೇರ್ತಾರೆ, ಎಲ್ಲರೂ ನಮ್ಮೊಟ್ಟಿಗೆ ಕಾಲಕ್ಕೆ ಸರಿಯಾಗಿ ಬರ್ತಾರೆ ಅಂತ ಹೇಳುವಂಥದ್ದಕ್ಕೆ ಸೂಚಕವಾಗಿ ಕಹಳೆಯ ಧ್ವನಿ ಮೊಳಗುತ್ತಾ ಇದೆ. ಅತಿಥಿಗಳು ಇನ್ನೇನು ನಮ್ಮ ಜೊತೆ ಈ ವೇದಿಕೆಯಲ್ಲಿ ಬಂದು ಸೇರಿಕೊಳ್ತಾ ಇದ್ದಾರೆ. ಗೌರವಾನ್ವಿತರಾದಂತಹ ಶ್ರೀಯುತ MK ಪ್ರಾಣೇಶ್ ಅವರನ್ನು ಈ ವೇದಿಕೆಗೆ ಅತ್ಯಂತ ಆದರಪೂರ್ವಕವಾಗಿ ಆಹ್ವಾನಿಸ್ತಾ ಇದ್ದೇನೆ. ಈಗಾಗಲೇ ಉಪಸಭಾಪತಿಗಳ ಬಗ್ಗೆ ಈ ವೇದಿಕೆಯಿಂದ ನಾವು ಉಲ್ಲೇಖಿಸಿದ್ದೇವೆ. ಅವರು ನಮ್ಮ ಜೊತೆ ಈ ಕಾರ್ಯಕ್ರಮದಲ್ಲಿ ಈಗ ಜೊತೆ ಸೇರಿಕೊಂಡಿದ್ದಾರೆ. ಅತ್ಯಂತ ಗೌರವಪೂರ್ವಕವಾಗಿ ಶ್ರೀಯುತ MK ಪ್ರಾಣೇಶ್ ಅವರನ್ನು
ಉಪಸಭಾಪತಿಗಳು ವಿಧಾನ ಪರಿಷತ್ ಕರ್ನಾಟಕ ಸರ್ಕಾರ ಇವರನ್ನು ವೇದಿಕೆಯಲ್ಲಿ ಸ್ವಾಗತಿಸುತ್ತಾ ಗೌರವಪೂರ್ವಕವಾದಂತಹ ಪ್ರಣಾಮಗಳನ್ನು ಸಲ್ಲಿಸ್ತಾ ಇದ್ದೇನೆ. ಬಂಧುಗಳೇ, ಇನ್ನೊಬ್ಬರನ್ನು ಗೌರವಿಸುವುದನ್ನು ಕಂಡು ಆನಂದಿಸಲು, ಖುಷಿ ಪಡಲು, ಖುಷಿಯಿಂದ ಹರಸಲು ಸಹೃದಯತೆ ಬೇಕು, ಒಂದು ಸುಮನಸ್ಕತೆ ಬೇಕು. ಇವತ್ತು ದಂಬೆಕಾನ ಸದಾಶಿವರಯ್ಯವರನ್ನು, ಶ್ರೀಯುತ ಎಸ್ ಅಂಗಾರ ಅವರನ್ನು ಗೌರವಿಸುವಂತಹ ಕಾರ್ಯಕ್ರಮಕ್ಕೆ ನೀವು ಇಷ್ಟು ಜನ ಸೇರಿದ್ದೀರಿ ಅಂತ ಹೇಳಿದರೆ ಖಂಡಿತವಾಗಿ ನೀವು ಬಂದಂತಹ ಅತಿಥಿಗಳು, ನೀವು ಸಹೃದಯರು, ಸುಮನಸ್ಕರು. ನಿಮಗಿದು ಬಾಗಿ ಕೋಟಿ ಕೋಟಿ ಪ್ರಣಾಮಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅತ್ಯಂತ ಆದರಪೂರ್ವಕವಾಗಿ ಸಭೆಯ ಈ ಅಂದವನ್ನು ಹೆಚ್ಚಿಸಿದಂಥ ನಿಮ್ಮನ್ನು ಸ್ವಾಗತಿಸ್ತಾ ಇದ್ದೇನೆ. ಆದರ್ಶವನ್ನು ಗುರುತಿಸಿದ ಮನದಂಗಳದ ಭಾವವನ್ನು ಮನೆಯಂಗಳಕ್ಕೆ ಬಿತ್ತರಿಸುವ ಮಾಧ್ಯಮದ ಮಿತ್ರರಿಗೆ ಕೂಡ ಅತ್ಯಂತ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಜಾತಿ ಮತದ ಭೇದವನ್ನು ಮರೆತು, ಪಕ್ಷ ಭೇದಗಳ ಒಡಕನ್ನು ಅಥವಾ ಭಿನ್ನತೆಯನ್ನು ಕೂಡ ಗಮನಕ್ಕೆ ತೆಗೆದುಕೊಳ್ಳದೆ ಎಲ್ಲರೂ ಒಂದಾಗಿ ಈ ಕಾರ್ಯಕ್ರಮವನ್ನು ಈ ವೇದಿಕೆಯಿಂದ ಇವತ್ತು ಆಯೋಜಿಸ್ತಾ ಇದ್ದೇವೆ. ಈ ವೇದಿಕೆಯಲ್ಲಿ ಸನ್ಮಾನ್ಯರಾದಂತಹ ಶ್ರೀ ಎ ಜೆ ರೈಯವರು, ನಿವೃತ್ತ AGM ವಿಜಯ ಬ್ಯಾಂಕ್, ಶ್ರೀಯುತ ಹೇಮನಾಥ್ ಶೆಟ್ಟಿ ಕಾವು ಗೌರವಾಧ್ಯಕ್ಷರು ಸದಾಶಿವಾಭಿನಂದನ ಸಮಿತಿ, ಮತ್ತು ಶ್ರೀ AK ಜಯರಾಮ್ ರೈ ಉಪಾಧ್ಯಕ್ಷರು ರಾಯಲ್ ಸೌಹಾರ್ದ ಸಹಕಾರಿ ಸಂಘ, ಇವರು ಕೂಡ ಇದ್ದಾರೆ. ಅವರನ್ನು ಕೂಡ ಅತ್ಯಂತ ಆತ್ಮೀಯತೆಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ, ಬೀಗದೆ ಬಾಗುವ ವ್ಯಕ್ತಿತ್ವವನ್ನು ತೂಗುವ ಈ ಕಾರ್ಯಕ್ರಮಕ್ಕೆ ಕೇಳದೆ ಕಾಣದೆ ಸಹಕರಿಸುತ್ತಿರುವ ಎಲ್ಲ ಸಜ್ಜನ ಬಂಧು ವರ್ಗದವರಿಗೆ, ಬಳಗದವರಿಗೆ ಆದರದಿಂದ ಮತ್ತೊಮ್ಮೆ ಸ್ವಾಗತಿಸುತ್ತಾ ಕಾರ್ಯಕ್ರಮವನ್ನು ಮುನ್ನಡೆಸ್ತಾ ಇದ್ದೇವೆ. ವೇದಿಕೆಯಲ್ಲಿ ಆಸೀನರಾಗಿರುವ ಎಲ್ಲ ಅತಿಥಿ ಗಣ್ಯರಿಗೆ ಶಾಲು ಹೊತ್ತು ಸ್ಮರಣಿಕೆ ನೀಡಿ ಗೌರವಿಸುವುದು ನಮ್ಮ ಧರ್ಮ. ಇಂದಿನ ಕಾರ್ಯಕ್ರಮದಲ್ಲಿ ಆಗಮಿಸಿರುವಂಥ ಶ್ರೀ MK ಪ್ರಾಣೇಶ್, ಉಪಸಭಾಪತಿಗಳು ಕರ್ನಾಟಕ ವಿಧಾನಸಭೆ, ಇವರಿಗೆ ಶ್ರೀ ಆನಂದ್ ರೆಡ್ಡಿ ಬೆಂಗಳೂರವರು ಶಾಲು ಹಾಗೂ ಸ್ಮರಣಿಕೆ ನೀಡಿ ಗೌರವಿಸಬೇಕು ಕೇಳಿಕೊಳ್ತಾ ಇದ್ದೇನೆ. ದಂಬೆಕಾನ ಸದಾಶಿವ ದಂಪತಿಗಳಿಗೆ ಶ್ರೀ ರಾಜೇಶ್ ಜೈನ್ ಅವರು ಶಾಲಾ ಸ್ಮರಣಿಕೆ ನೀಡಿ ಸ್ವಾಗತಿಸಬೇಕು ಕೇಳಿಕೊಳ್ತಾ ಇದ್ದಾನೆ. ಶ್ರೀ ದಂಬೆಕಾನ ಸದಾಶಿವ ದಂಪತಿಗಳಿಗೆ ಶ್ರೀ ರಾಜೇಶ್ ಜೈನ್ ಅವರು ಶಾಲಾ ಸ್ಮರಣಿಕೆ ನೀಡಿ ಗೌರವಿಸಬೇಕು ಕೇಳಿಕೊಳ್ತಾ ಇದ್ದಾನೆ. ಶ್ರೀನಿವಾಸ್ MC ಅವರಿಗೆ ಶ್ರೀ ಯಶೋಧರ್ ಜೈನ್ ಅವರು ಗೌರವಿಸಬೇಕು. ಶ್ರೀ ಶ್ರೀನಿವಾಸ್ MC ಅವರಿಗೆ ಶ್ರೀ ಯಶೋಧರ್ ಜೈನ್ ಅವರು ಗೌರವಿಸಬೇಕು ಕೇಳಿಕೊಳ್ತಾ ಇದ್ದೇನೆ.
ಸಾಕ್ಷಾತ್ ಕುಮಾರ್ ಅವರು ಗೌರವಿಸಬೇಕು. ಹಾರ್ವಿನವರೆಗೆ ಶ್ರೀ ಶ್ರೀಪತಿ ಭಟ್ ಅವರು ಗೌರವಿಸಬೇಕು. ಶ್ರೀ ವಿಜಯ್ ಹಾರ್ವಿನವರು ಶ್ರೀ ಶ್ರೀಪತಿ ಭಟ್ ಅವರು. ಶ್ರೀ ಗುಣರಂಜನ್ ಶೆಟ್ಟಿ ಅವರಿಗೆ ಶ್ರೀ ಭಗವಂತ ಶ್ರೀ ಚಿಲ್ಮೆತ್ತವರವರು. ಶ್ರೀ ಗುಣರಂಜನ್ ಶೆಟ್ಟಿ ಅವರಿಗೆ ಶ್ರೀ ಭಗವಂತ ಶ್ರೀ ಚಿಲ್ಮೆತ್ತವರು ಗೌರವ ಕೇಳಿಕೊಳ್ತಾ ಇದ್ದಾರೆ. ಗುಣರಂಜನ್ ಶೆಟ್ಟಿ ಅವರಿಗೆ ಶ್ರೀ ಫಜಲ್ ರಹೀಮತ್ ಅವರಿಗೆ ಶ್ರೀ ಬಾಲಕೃಷ್ಣ ನೆಟ್ಟಾಳ್ ಅವರು ಬಂದು ಗೌರವಿಸಬೇಕು. ಶ್ರೀ ಫಜಲ್ ರಹೀಮತ್ ಅವರಿಗೆ ಶ್ರೀ ಬಾಲಕೃಷ್ಣ ನೆಟ್ಟಾಳ್ ಅವರು ಗೌರವಿಸಬೇಕು. ಶ್ರೀ ಎಂ ಆನಂದರೈ ಅವರು ಗೌರವಿಸಬೇಕು. ಶ್ರೀ ದಯಾನಂದರೈ ಮನವಳ್ಳಿಕೆ ಅವರಿಗೆ ಶ್ರೀ ಎಂ ಆನಂದರೈ. ಶ್ರೀ ಗೋಪಾಲಕೃಷ್ಣ ಹೇರಳ್ ಅವರಿಗೆ ಯಶವಂತ್ ಕುಮಾರ್ ಅವರು ಗೌರವಿಸಬೇಕು. ಶ್ರೀ ಗೋಪಾಲಕೃಷ್ಣ ಹೇರಳ್ ಅವರಿಗೆ ಯಶವಂತ್ ಕುಮಾರ್. ಶ್ರೀ ಕೂರೇರ್ ಸಂಜೀವ್ ಪೂಜಾರಿ ಅವರಿಗೆ ರಕ್ಷಿತ್ ಯು ಗೌರವಿಸಬೇಕು. ಶ್ರೀ ಕೂರೇರ್ ಸಂಜೀವ್ ಪೂಜಾರಿ ಅವರಿಗೆ ರಕ್ಷಿತ್. ಶ್ರೀ ಕವನ ಹೇಮನಾಥ್ ಶೆಟ್ಟಿ ಅವರಿಗೆ ಶ್ರೀ ವಿಶ್ವನಾಥ ನಾಯಕ್ ಅವರು ಗೌರವಿಸಬೇಕು. ಶ್ರೀ ಹೇಮನಾಥ್ ಶೆಟ್ಟಿ ಅವರಿಗೆ ಶ್ರೀ ವಿಶ್ವನಾಥ ನಾಯಕ್ ಅವರು ಗೌರವಿಸಬೇಕು.
ಚಾಲನೆ ನೀಡಬೇಕಾಗಿ ಶ್ರೀ ಎಂ ಕೆ ಪ್ರಾಣೇಶ್ ಉಪಸಭಾಪತಿಗಳು ವಿಧಾನ ಪರಿಷತ್ ಕರ್ನಾಟಕ ಸರ್ಕಾರ ಇವರು ಕೇಳಿಕೊಳ್ಳುತ್ತೇವೆ. ತೆಂಗಿನ ಗಿಡಕ್ಕೆ ನೀರು ಎರೆಯುವ ಮೂಲಕವಾಗಿ ಅತಿಥಿಗಳು ಕೂಡ ಸೇರಿಕೊಳ್ಳಬೇಕು ಎಂದು ಕೇಳಿಕೊಳ್ತಾ ಇದ್ದೇನೆ. ಶ್ರೀ ಎಂ ಕೆ ಪ್ರಾಣೇಶ್ ಉಪಸಭಾಪತಿಗಳು ವಿಧಾನ ಪರಿಷತ್ ಅವರು ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ನಮ್ಮ ಇಡೀ ಕಾರ್ಯಕ್ರಮದ ಉದ್ದೇಶ ಆದರ್ಶಕ್ಕೆ ಗೌರವ ನೀಡುವಂಥದ್ದು. ಈ ಆದರ್ಶದ ಪ್ರತೀಕವಾಗಿ ನಮ್ಮ ಮುಂದೆ ಇರುವಂಥ ದಂಬೆಕ್ಕನ ಸದಾಶಿವ ರೈಯವರಿಗೆ ಇದು ಗೌರವದ ಸಂದರ್ಭ. ಅವರ ಕುರಿತು ಅಭಿನಂದನಾ ಮಾತುಗಳನ್ನು ಆಡಲಿಕ್ಕಿದ್ದಾರೆ ಶ್ರೀ ಕಾವು ಹೇಮನಾಥ್ ಶೆಟ್ಟಿಯವರು. ಮೊದಲಾಗಿ ನಾವೆಲ್ಲ ನಂಬುವ ಸತ್ಯ ಶ್ರೀ ಮಹಾಲಿಂಗೇಶ್ವರ ದೇವರಿಗೆ ಸಾಷ್ಟಾಂಗ ನಮನಗಳನ್ನು ಸಲ್ಲಿಸಿ ಇಂದಿನ ಕಾರ್ಯಕ್ರಮ ಸದಾಶಿವ ಅಭಿನಂದನಾ ಕಾರ್ಯಕ್ರಮ, ಜೊತೆಯಾಗಿ ರಾಯಲ್ ಗೋಲ್ಡ್ ಪ್ರಶಸ್ತಿ ಪ್ರದಾನ ಸಮಾರಂಭ. ಇದು ವ್ಯಕ್ತಿಗಲ್ಲ, ಆದರ್ಶಕ್ಕೆ ಹಾಗೂ ರಾಯಲ್ ಸೌಹಾರ್ದ ಸಹಕಾರಿ ಸಂಸ್ಥೆಯ ನೂತನ ಯೋಜನೆಗಳ ಘೋಷಣೆಯ ಈ ಒಂದು ಕಾರ್ಯಕ್ರಮದಲ್ಲಿ ಈಗಾಗಲೇ ನಮ್ಮೊಂದಿಗೆ ವೇದಿಕೆಯಲ್ಲಿ ಉಪಸ್ಥಿತರಿರುವ ಕರ್ನಾಟಕ ವಿಧಾನ ಪರಿಷತ್ತಿನ ಉಪಸಭಾಪತಿಗಳು, ನಮ್ಮೆಲ್ಲರ ಮಾರ್ಗದರ್ಶಕರು ಆಗಿರುವಂಥ ದಂಬೆಕ್ಕನ ಸದಾಶಿವ ರೈಗಳ ಅತ್ಯಂತ ನಿಕಟವರ್ತಿಗಳು ಗೌರವಾನ್ವಿತರಾದಂಥ ಎಂ ಕೆ ಪ್ರಾಣೇಶ್ವರವರೇ, ಅದೇ ರೀತಿ ರಾಯಲ್ ಸೌಹಾರ್ದ ಸಹಕಾರಿ ಸಂಸ್ಥೆಯ ಈ ಹಿಂದಿನ ಅವಧಿಯಲ್ಲಿ ಉಪಾಧ್ಯಕ್ಷರಾಗಿ ಪ್ರಸಕ್ತ ಕರ್ನಾಟಕ ರಾಜ್ಯ ಬ್ರಾಹ್ಮಣ ಸಮಾಜದ ನಿಗಮದ ಅಧ್ಯಕ್ಷರು ಆಗಿರುವಂಥ ಸಚ್ಚಿದಾನಂದ ಮೂರ್ತಿ ಅವರೇ, ನಮ್ಮ ಸಂಸ್ಥೆಯ ನೂತನ ಅಧ್ಯಕ್ಷರೂ ಆದಂಥ ಶ್ರೀನಿವಾಸರವರೇ, ಇಂದು ಸನ್ಮಾನಗೊಳ್ಳುತ್ತಿರುವಂಥ ನಮ್ಮೆಲ್ಲರ ಪ್ರೀತಿಗೆ ಪಾತ್ರರಾಗಿರುವಂಥ, ನಮಗೆಲ್ಲರಿಗೂ ಮಾರ್ಗದರ್ಶಕರಾಗಿರುವಂಥ, ನಮಗೆಲ್ಲರಿಗೂ ಆದರ್ಶರಾಗಿರುವಂಥ ಶ್ರೀಯುತ ದಂಬೆಕ್ಕನ ಸದಾಶಿವ ರೈ ದಂಪತಿಗಳೇ, ಹಾಗೂ ಈ ದಿನದ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಆಗಿರುವಂಥ ಶ್ರೀಯುತ ಗುಣರಂಜನ್ ಶೆಟ್ಟಿಯವರೇ, ವಿಜಯ ಅರವಿಂದ್ರವರೇ, ಫಜಲ್ ರೈಮಾನ್ರವರೇ, ದಯಾನಂದ ರೈ ಮನವಳಿಗೆರವರೇ, ಗೋಪಾಲಕೃಷ್ಣ ಹೇರಳೆರವರೇ, ಕೂರೇಲು ಸಂಜೀವ ಪೂಜಾರಿಯವರೇ, ಎಜೆ ರೈ ಅವರೇ, ಹಾಗೂ ಈ ಒಂದು ಸಂಸ್ಥೆಯ ನಮ್ಮ ಈ ಒಂದು ಕಾರ್ಯಕ್ರಮದ ಪ್ರಧಾನ ಕಾರ್ಯದರ್ಶಿಗಳಾಗಿ ಎಲ್ಲ ಕಾರ್ಯಕ್ರಮದ ರೂಪುರೇಷೆಗಳನ್ನು ಅತ್ಯಂತ ಅಚ್ಚುಕಟ್ಟಾಗಿ ನಿರ್ವಹಿಸುವಂಥ ನಮ್ಮೆಲ್ಲರ ಆತ್ಮೀಯರು ಆಗಿರುವಂಥ ಮಹೇಶ್ ಕಜೆ ಖ್ಯಾತ ನ್ಯಾಯವಾದಿಗಳೇ, ಅದೇ ರೀತಿ ನಮ್ಮ ಸಂಸ್ಥೆಯ ಉಪಾಧ್ಯಕ್ಷರಾಗಿರುವಂಥ ಎ ಕೆ ಜಯರಾಮ್ ರೈ ಅವರೇ, ಆನಂದ್ ರೈ ಅವರೇ, ಹಾಗೂ ಎಲ್ಲ ಈ ಒಂದು ಕಾರ್ಯಕ್ರಮದ ಸಂಘಟಕರೇ, ಇಲ್ಲಿ ಬಂದು ನೆರೆದಿರುವಂಥ ದಂಬೆಕ್ಕನ ಸದಾಶಿವ ರೈಯವರ ಅಭಿಮಾನಿ ಬಂಧುಗಳೇ, ನಮ್ಮ ರಾಯಲ್ ಸೌಹಾರ್ದ ಸಹಕಾರಿ ಸಂಘದ ಎಲ್ಲ ನಿರ್ದೇಶಕರೇ, ಅಭಿನಂದನಾ ಸಮಿತಿಯ ಸದಸ್ಯರುಗಳೇ, ಬಂಧುಗಳೇ, ಭಗಿನಿಯರೇ, ಅತ್ಯಂತ ಮುಖ್ಯವಾಗಿ ರಾಮಕೃಷ್ಣ ಪ್ರೌಢಶಾಲೆಯ ವಿದ್ಯಾರ್ಥಿಗಳೇ, ಶಿಕ್ಷಕರೇ, ಸಿಬ್ಬಂದಿಗಳೇ ಹಾಗೂ ಮಾಧ್ಯಮದ ಮಿತ್ರರೇ, ಈ ದಿನ ನಮಗೆಲ್ಲರಿಗೂ ಅತ್ಯಂತ ಪುತ್ತೂರಿನ ಚರಿತ್ರೆಯಲ್ಲಿ ಒಂದು ಹೊಸ ದಿನ ಅಂತ ಹೇಳಿದರೂ ತಪ್ಪಾಗಲಿಕ್ಕಿಲ್ಲ. ಬಹಳಷ್ಟು ಮುಖ್ಯವಾಗಿ ಸಹಕಾರಿ ಕ್ಷೇತ್ರದಲ್ಲಿ ಗುರುತಿಸಿಕೊಂಡಿರುವಂಥ
ಸಹಕಾರಿ ಕ್ಷೇತ್ರದಲ್ಲಿ ಅಗಾಧವಾದ ಪರಿಣಾಮಕಾರಿಯಾದ ಬದಲಾವಣೆಯನ್ನು ತರುವ ನಿರೀಕ್ಷೆಯನ್ನು ಹೊಂದಿದ ವ್ಯಕ್ತಿ ದಂಬೆಕಾನ ಸದಾಶಿವರಯ್ಯವರು. ತನ್ನಿಂದ ಎಷ್ಟು ಸಾಧ್ಯ ಇದೆ, ತನ್ನ ಯೋಚನೆಗಳು ಏನಿದೆ ಅದನ್ನು ಜಾರಿಗೆ ತರುವ ಒಂದು ಪ್ರಯತ್ನದಲ್ಲಿ ಅದರ ಜೊತೆಗಾಗಿ ತಾನು ಒಬ್ಬ ಅತ್ಯುತ್ತಮ ಕೃಷಿಕನಾಗಿ RSS ಮೂಲದಿಂದ ಬೆಳೆದು ಬಂದವನಾಗಿದ್ದರೂ ತನ್ನಲ್ಲಿರುವ ಒಂದು ರೀತಿಯ ಸತ್ಯ, ಧರ್ಮ, ನಿಷ್ಠೆ ಇದೆಲ್ಲವನ್ನು ಅಳವಡಿಸಿಕೊಂಡು ತನ್ನ ಜೀವನದುದ್ದಕ್ಕೂ ಆದರ್ಶಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟಂಥವರು ದಂಬೆಕಾನ ಸದಾಶಿವರಯ್ಯವರು. ನಮಗೆಲ್ಲರಿಗೂ ಅವರ ಅತ್ಯಂತ ಯಾಕಾಗಿ ಇಷ್ಟ ಅಂತೇಳುವಂಥ ವಿಚಾರವನ್ನು ನಾನು ಈ ದಿನ ಕಾರ್ಯಕ್ರಮದ ಪ್ರಾಮುಖ್ಯತೆಯಲ್ಲಿ ಉಲ್ಲೇಖ ಮಾಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ದಂಬೆಕಾನ ಸದಾಶಿವರಯ್ಯವರು ಅವರು ತನ್ನ ಜೀವನದಲ್ಲೇ ಒಂದು ಆದರ್ಶವನ್ನು ರೂಪಿಸಿಕೊಂಡವರು. ಅದಕ್ಕಾಗಿ ಇಲ್ಲಿ ಬಂತು, ಇದು ವ್ಯಕ್ತಿಗಲ್ಲ, ಇದು ಆದರ್ಶಕ್ಕೆ ಅಂತ. ಇವತ್ತು ದಂಬೆಕಾನ ಸದಾಶಿವರಯ್ಯವರ ಆದರ್ಶಕ್ಕೆ, ಇವತ್ತು ಶ್ರೀಯುತ ನಮ್ಮ ಈ ಜಿಲ್ಲೆಯ ನೂತನ ಸಚಿವರಾದಂಥ ಅಂಗಾರವರಿಗೆ ಇನ್ನೊಂದು ಕಡೆಯ ಆದರ್ಶಕ್ಕೆ ಎರಡು ಜನರನ್ನು ನಾವು ಎರಡು ರೀತಿಯಲ್ಲಿ ಇವತ್ತು ಅಭಿನಂದಿಸುವಂಥ, ಗೌರವಿಸುವಂಥ, ಪುರಸ್ಕರಿಸುವಂಥ ಯೋಗ ಭಾಗ್ಯಗಳು ನಮಗೆ ದೊರೆತಿದೆ ಅಂತ ಹೇಳಲಿಕ್ಕೆ ನಾನು ಅತ್ಯಂತ ಸಂತೋಷ ಪಡ್ತಾ ಇದ್ದೇನೆ. ಇವತ್ತು ಸಮಾಜದಲ್ಲಿ ಆದರ್ಶದ ಅಗತ್ಯತೆ ಇದೆ. ನಾವೆಲ್ಲ ಕಡೆ ನಾವು ಹೇಳ್ತೇವೆ ಆದರ್ಶ ಇಲ್ಲ, ತತ್ವ ಇಲ್ಲ, ನಿಷ್ಠೆ ಇಲ್ಲ, ಪ್ರಾಮಾಣಿಕತೆ ಇಲ್ಲ, ಎಲ್ಲವನ್ನು ಬಿಟ್ಟು ಬಿಟ್ಟಿದ್ದಾರೆ ಅಂಥೇಳಿ ನಾವು ಅನೇಕ ಸಂದರ್ಭದಲ್ಲಿ ಅನೇಕ ವಿಚಾರಗಳಿಗೆ ನಾವು ಹೇಳುವುದುಂಟು. ಯಾವುದೂ ಇಲ್ಲದಾಗ ಅವ ವ್ಯಕ್ತಿ ಆಗಿರಲಿಕ್ಕೆ ಸಾಧ್ಯ ಇಲ್ಲ, ಅವನೇನೋ ಆಗಿರ್ತಾನೆ ಹೊರತು ಅದು ನಮಗೆ ಈ ಸಮಾಜಕ್ಕೆ ಪೂರಕವಾಗಿರಲಿಕ್ಕೆ ಸಾಧ್ಯತೆ ಇಲ್ಲ ಅಂತ ಹೇಳುವಂಥ ಸಂದರ್ಭದಲ್ಲಿ ನಾನು ದಂಬೆಕಾನ ಸದಾಶಿವರಯ್ಯ ಮತ್ತು ಅವರ ಧರ್ಮಪತ್ನಿ ಮತ್ತು ಅವರ ಪುತ್ರರನ್ನು ನಾನು ಇಲ್ಲಿ ನೆನಪಿಸಲೇಬೇಕು, ಅವರನ್ನು ಗೌರವಿಸಲೇಬೇಕಾದಂಥ ಪರಿಸ್ಥಿತಿಯಲ್ಲಿ ಈ ಸಮಾಜಕ್ಕೆ ಇವತ್ತು ಅಗತ್ಯ ಇದೆ ಅಂತೇಳಿ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಭಾಳಷ್ಟು ಮುಖ್ಯವಾಗಿ ದಂಬೆಕಾನ ಸದಾಶಿವರಯ್ಯವರು, ನಾನು ಹೇಳಿದೆ RSS ಮೂಲವನ್ನು ಸಹ ನಾನು ಪ್ರಸ್ತಾಪ ಮಾಡಿದೆ. RSS ಮೂಲದವರು ಇವತ್ತು ಹೇಮರಾಜ್ ಶೆಟ್ಟಿ ಹೇಗಪ್ಪ ಇದನ್ನು ಮಾತಾಡ್ತಾ ಇದ್ದಾನೆ ಅಂತ ಹೇಳುವ ಪ್ರಶ್ನೆಯು ಇಲ್ಲಿ ಮೂಡಬಹುದು. ಮಹೇಶಣ್ಣ ಹೇಳಿದರು ಒಂದು ಸಂದರ್ಭದಲ್ಲಿ, ಇಲ್ಲಿ ಜಾತಿ ಇಲ್ಲ, ಧರ್ಮ ಇಲ್ಲ, ಪಕ್ಷ ಇಲ್ಲ, ಎಲ್ಲವನ್ನು ಮೀರಿದಂಥ ಒಂದು ಕಾರ್ಯಕ್ರಮ ಇದು ಇವತ್ತಿನ ಕಾರ್ಯಕ್ರಮ ಅಂತ ಹೇಳುವಂಥದ್ದು ನಾನು ಉಲ್ಲೇಖ ಮಾಡ್ತಾ ಇದ್ದೇನೆ. ಇದೆಲ್ಲವನ್ನು ಮೀರಿದೆ ಸಹಕಾರಿ ಕ್ಷೇತ್ರದಲ್ಲಿ ದಂಬೆಕಾನ ಸದಾಶಿವರಯ್ಯವರಂಥ ವ್ಯಕ್ತಿಯಿಂದಾಗಿ ಇದೆಲ್ಲವನ್ನು ಮೀರಿದಂಥ ಒಂದು ಕಾರ್ಯಕ್ರಮ ಇವತ್ತು ಇಲ್ಲಿ ನಡೀತಾ ಇದೆ. ಇವತ್ತು ಗಣ್ಯ ಅತಿಥಿಗಳು ಇವತ್ತು ಬರ್ತಾ ಇದ್ದಾರೆ. ಸನ್ಮಾನ್ಯ DV ಸದಾನಂದ ಗೌಡರು, ನಮ್ಮ ಲೋಕಸಭಾ ಸದಸ್ಯರು, ರಾಜ್ಯ BJPಯ ಅಧ್ಯಕ್ಷರು, ನಮ್ಮ ಶಾಸಕರು, ಇವತ್ತು ವಿಧಾನ ಪರಿಷತ್ತಿನ ಉಪಸಭಾಪತಿಗಳು, ಇನ್ನಷ್ಟು ವಿಧಾನ ಪರಿಷತ್ತಿನ ಸದಸ್ಯರುಗಳು, ಇನ್ನಷ್ಟು ಗಣ್ಯ ಅತಿಥಿಗಳೆಲ್ಲ ನಮ್ಮೊಂದಿಗೆ ಸೇರಿಕೊಂಡಿದ್ದಾರೆ. ಇದಕ್ಕೆಲ್ಲದಕ್ಕೂ ಒಂದು ಮೂಲ ದಂಬೆಕಾನ ಸದಾಶಿವರಯ್ಯವರ ಒಂದು ಆದರ್ಶಗಳು ಅಂತ ಹೇಳುವುದನ್ನು ನಾನು ಇಲ್ಲಿ ಉಲ್ಲೇಖ ಮಾಡ್ತಾ ಇದ್ದೇನೆ. ನಾನು ಹೇಳಿದೆ ಹೇಮರಾಜ್ ಶೆಟ್ಟಿ ಒಬ್ಬ ಕಾಂಗ್ರೆಸ್ಸಿಗ ಅಂತೇಳಿ ಎಲ್ರಿಗೂ ಗೊತ್ತಿದೆ, ಅದರಲ್ಲಿ ಏನು ಪ್ರಶ್ನೆ ಇಡಬೇಕಾಗಿಲ್ಲ. ಕಾಂಗ್ರೆಸ್ಸಿನಲ್ಲೇ ದುಡಿತಾ ಇರುವಂಥವನು ಕಾಂಗ್ರೆಸ್ಸಿನ ನಾಯಕನಂತಲೇ ಇರ್ಬೋದು. ಬಹಳಷ್ಟು ಜನ ಅದನ್ನೆಲ್ಲವನ್ನು ಮೀರಿದ ಕಾರ್ಯಕ್ರಮ ಇದು ಅಂತ ಹೇಳುವಾಗ ನಾನು ಇಲ್ಲಿ ಗುರುತಿಸಿದಂಥದ್ದು RSS ಅನ್ನು ಸಮೇತ ಉಲ್ಲೇಖ ಮಾಡಬೇಕಾಗ್ತದೆ. RSSನಲ್ಲಿ ತತ್ವ, ನಿಷ್ಠೆ, ಧರ್ಮ ಎಲ್ಲವೂ ಇದೆ ಅಂತ ಹೇಳುವಂಥದ್ದನ್ನು ದಂಬೆಕಾನ ಸದಾಶಿವರಯ್ಯವರು ಇವತ್ತು ಸಾಬೀತುಪಡಿಸ್ತಾ ಇದ್ದಾರೆ. ಅದೊಂದು ಪಕ್ಷಕ್ಕೆ ಸೀಮಿತವಾಗಿದ್ದದ್ದಲ್ಲ, ಅದು ಇಡೀ ಸಮಾಜಕ್ಕೆ ಪೂರಕವಾದದ್ದು. ಹಾಗಾಗಿ ಇಂಥ ಒಂದು ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಇವತ್ತು ನಮ್ಮಿನೆಲ್ಲರಿಂದ ಅಭಿನಂದನೆಯನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯತೆ ಆಗ್ತದೆ. ಅದರಲ್ಲಿ ಹೇಮರಾಜ್ ಶೆಟ್ಟಿಯು ಇರಲಿಕ್ಕಾಗ್ತದೆ, AK ಜಯರಾಮ್ ರೈ ಅವರು ಇರಲಿಕ್ಕಾಗ್ತದೆ, ಇವತ್ತು ಮಹೇಶ್ ಕಜೆ ಅವರು ಇರಲಿಕ್ಕಾಗ್ತದೆ. ಎಲ್ಲರೂ ಇದರಲ್ಲಿ ಇರಲಿಕ್ಕೆ ಸಾಧ್ಯತೆಗಳು ಇದೆ. ಇಲ್ಲಿ ಯಾವುದನ್ನು ಪಕ್ಷದಲ್ಲಿ ಗುರುತಿಸುವಂಥದ್ದು ಸಾಧ್ಯವೇ ಇಲ್ಲ ಅಂತ ಹೇಳುವಂಥದ್ದನ್ನು ನಾನು ಭಾಳಷ್ಟು ಮುಖ್ಯವಾಗಿ ಹೇಳ್ತೇನೆ. ಹಾಗಾಗಿ ಇಲ್ಲಿ RSS ಅನ್ನು ಉಲ್ಲೇಖ ಮಾಡುವುದರ ಜೊತೆಗೆ ಹಿಂದೂ ಸಮಾಜದ ದೊಡ್ಡ ಒಂದು ಶಕ್ತಿಯಾಗಿ ಜಿಲ್ಲಾ ಅಧ್ಯಕ್ಷರಾಗಿ ದುಡಿದಂಥವರು ದಂಬೆಕಾನ ಸದಾಶಿವರಯ್ಯವರು. ನಾನು ಅಲ್ಲಿಯೂ ಸಹ ಹೇಳ್ತಾ ಇದ್ದೇನೆ, ಎಲ್ಲಿಯೂ ಸಂಘರ್ಷಕ್ಕೆ ಅವಕಾಶ ಮಾಡಿಕೊಡದೆ ಸಮಾಜವನ್ನು ಕಟ್ಟುವಲ್ಲಿ ಯಶಸ್ವಿಯಾದವರು ದಂಬೆಕಾನ ಸದಾಶಿವರಯ್ಯವರು. ಆ ಪ್ರೀತಿ ನಮಗೆಲ್ಲರಿಗೂ ಇದೆ. ಸಮಾಜವನ್ನು ಕಟ್ಟುವಾಗ ಇನ್ನೊಬ್ಬರಲ್ಲಿ ಸಂಘರ್ಷ ಮಾಡಬೇಕು ಅಂತ ಅಗತ್ಯ ಇಲ್ಲ. ಸಮಾಜವನ್ನು ಒಳ್ಳೆ ರೀತಿಯಲ್ಲಿ ಕಟ್ಟಲಿಕ್ಕೆ ಸಾಧ್ಯತೆ ಇದೆ ಅಂತ ಹೇಳುವಂಥದ್ದನ್ನು ಸಾಬೀತುಪಡಿಸಿದವರು ದಂಬೆಕಾನ ಸದಾಶಿವರಯ್ಯವರು. ಇದೆಲ್ಲವನ್ನೂ ಮೀರಿ ಒಂದು ರೀತಿ ಯಾವ ಕ್ಷೇತ್ರದಲ್ಲಿ ಅವರು ಕೈಯಾಡಿಸ್ತಾರ ಅಲ್ಲೆಲ್ಲವಲ್ಲೂ ಒಂದು ರೀತಿಯ ಆದರ್ಶಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟವರು. ಅವರು ಎಲ್ಲಿ ಕೂತ್ಕೊಳ್ತಾರೆ ಅವರ ಹಿಂದೆ ಬರೀತಾರೆ
ಧರ್ಮ, ನಿಷ್ಠೆ, ಪ್ರಾಮಾಣಿಕತೆ, ಇದಕ್ಕೆ ನಾನು ಸತ್ಯ, ಇದಕ್ಕೆ ಹೆಚ್ಚು ಒತ್ತು ಕೊಟ್ಟಿದ್ದೇನೆ ಅಂತೇಳಿ ಹಿಂದೆ ಬೋರ್ಡ್ ಹಾಕಿಬಿಟ್ಟಿದ್ದಾರೆ. ಇನ್ನು ಅವ್ರ ಹತ್ರ ಯಾರು ಕೇಳಬೇಕಾಗಿಲ್ಲ. ಅವ್ರ ಕಚೇರಿಯಲ್ಲಿ ಕೂತರು ಆ ಹಿಂದೆ ಅವರ ಬೋರ್ಡಲ್ಲಿ ಇರ್ತದೆ, ಅವ್ರ ಮನೆಯಲ್ಲಿ ಕೂತರೆ ಅವರ ಹಿಂದಿನ ಬೋರ್ಡ್ ಇರುವಂಥದ್ದು ಇದೆ. ಇಂಥ ಒಂದು ವ್ಯಕ್ತಿಯನ್ನು ನಾವು ಇವತ್ತು ಸಮಾಜದಲ್ಲಿ ಗೌರವಿಸದಿದ್ದರೆ, ಗುರುತಿಸದಿದ್ದರೆ ಇನ್ನೇನು ನಾವು ಮಾಡಲಿಕ್ಕೆ ಸಾಧ್ಯ ಅಂತ ಹೇಳುವ ದೃಷ್ಟಿಯಲ್ಲಿ ಇದು ಆ ಭಾಗ್ಯ ನಮಗೆ ಇವತ್ತು ನಮಗೆಲ್ಲರಿಗೂ ದೊರೆತಿದೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಇಂಥ ವ್ಯಕ್ತಿಗಳು ಇವತ್ತು ಸಮಾಜಕ್ಕೆ ಅಗತ್ಯ ಇದೆ. ಇಂಥ ಆದರ್ಶಗಳು ನಮಗೆ ಇವತ್ತು ಅಗತ್ಯ ಇದೆ. ನಾವೆಲ್ಲ ಕಡೆ ಮಾತಾಡುವಾಗ ಅದನ್ನೇ ಮಾತಾಡುವಂಥದ್ದು. ಅಂಥ ಸಾವಿರದಲ್ಲಿ, ಲಕ್ಷದಲ್ಲಿ, ಕೋಟಿಯಲ್ಲಿ ಒಬ್ಬ ವ್ಯಕ್ತಿ ಶ್ರೀಯುತ ದಂಬೆಕಾನ ಸದಾಶಿವರವರು ಅವರ ಧರ್ಮಪತ್ನಿ ಅಂತ ಹೇಳಲಿಕ್ಕೆ ನಾನು ಅತ್ಯಂತ ಹೆಮ್ಮೆ ಪಡ್ತಾ ಇದ್ದೇನೆ, ಅತ್ಯಂತ ಸಂತೋಷ ಪಡ್ತಾ ಇದ್ದೇನೆ. ಯಾಕೆಂತ ಹೇಳಿದರೆ ಇಂಥ ವ್ಯಕ್ತಿಯನ್ನು ನಮಗೆಲ್ಲರೂ ಇವತ್ತು ಭಾಳಷ್ಟು ಒತ್ತಡ ಇದೆ, ಬೇರೆ ಬೇರೆ ಕಾರ್ಯಕ್ರಮಗಳಿದೆ. ಎಲ್ಲವನ್ನು ಮೀರಿ ದಂಬೆಕಾನ ಸದಾಶಿವರವರ ಆದರ್ಶಕ್ಕಿಂತ ದೊಡ್ಡ ಕೆಲಸವೇ ನಮಗಿಲ್ಲ ಅಂತೇಳಿ ನಾವೆಲ್ಲ ಇವತ್ತು ಕೂತ್ಕೊಂಡಿದ್ದೇವೆ, ನಾವೆಲ್ಲ ಸೇರಿದ್ದೇವೆ. ಯಾಕೆಂತ ಹೇಳಿದರೆ ಆದರ್ಶಕ್ಕೆ ನಾವು ಒತ್ತು ಕೊಡ್ತಾ ಇದ್ದೇವೆ. ಆ ದೃಷ್ಟಿಯಲ್ಲಿ ದಂಬೆಕಾನ ಸದಾಶಿವರಯ್ಯವರು ಇವತ್ತು ಒಂದು ಪುತ್ತೂರಿನಲ್ಲಿ ರಾಯಲ್ ಸೌಹಾರ್ದ ಸಹಕಾರಿ ಸಂಘ ಅಂತ ಹೇಳುವಂಥ ಒಂದು ಸಂಸ್ಥೆಯನ್ನು ಕಟ್ಟಿದ್ರು. ಇವರ ಚಿಂತನೆ ದೊಡ್ಡ ಮಟ್ಟದಲ್ಲಿ ಸಹಕಾರಿ ಕ್ಷೇತ್ರದಲ್ಲಿ ಆಗಬೇಕು ಅಂತಿತ್ತು. ಇವತ್ತು ಅದು ರಾಜ್ಯ ಮಟ್ಟದಲ್ಲಿ ಬೆಳಿಬೇಕು ಅಂತಿತ್ತು, ರಾಜ್ಯ ಮಟ್ಟದ ಒಂದು ಸಂಸ್ಥೆಯಾಗಿ ಬೆಳಿಬೇಕು ಅಂತಿತ್ತು. ಇಲ್ಲಿ ನೋಡಿ ಆದರ್ಶಕ್ಕೆ ಇನ್ನೊಂದು ಕಡೆ ನಮಗೆ ಕನೆಕ್ಷನ್ ಸಿಗ್ತಾ ಇದೆ. ಎಲ್ಲಿ ಆದರ್ಶತೆ ಇವತ್ತು ದಂಬೆಕಾನ ಸದಾಶಿವರಯ್ಯ ಅವರಿಂದ ಮೂಡಿ ಬಂತು ಅಂತೇಳಿ. ಇವರು 3 ವರ್ಷಗಳ ಹಿಂದೆ ಪ್ರಾರಂಭಗೊಂಡಂಥ ಒಂದು ಸಂಸ್ಥೆ. 3 ವರ್ಷದಲ್ಲಿ ರಾಜ್ಯ ಮಟ್ಟದಲ್ಲಿ ಈಗಾಗಲೇ ಮಹೇಶನ್ನು ಉಲ್ಲೇಖ ಮಾಡಿದೆ, ಅದನ್ನು ಪುನರಪಿ ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ಪ್ರಾರಂಭ ಹಂತದಲ್ಲಿ ರಾಜ್ಯ ಮಟ್ಟದ ಒಂದು ಸಂಸ್ಥೆಯಾಗಿ ಪ್ರಾರಂಭ ಮಾಡಬೇಕು ಅಂತಿದ್ದರೆ ಅದಕ್ಕೆ ಆದ ಖರ್ಚು ವೆಚ್ಚಗಳು ಬಹಳಷ್ಟು ಆಗ್ತದೆ. ಸುಮಾರು 20 ಲಕ್ಷ ರೂಪಾಯಿಗಳು ಅದರ ಅನುಮತಿಗೋ ಪರವಾನಿಗೋ ಬೇರೆ ಬೇರೆ ರೀತಿಯಲ್ಲಿ ಖರ್ಚು ವೆಚ್ಚಗಳಾಗಿದೆ. ಅದೆಲ್ಲವನ್ನು ಸೇರಿಸಿಕೊಂಡು 3 ವರ್ಷಗಳಲ್ಲಿ ಬ್ಯಾಂಕ್ ಹೋದಾಗ ಒಂದೇ ದಿನ ಈ ಸಹಕಾರಿ ಸಂಘ ಯಾವುದೇ ಸಾಲಗಳಿಗೆ ಅವಕಾಶ ಮಾಡಿಕೊಡಲಿಲ್ಲ, ಯಾವುದು ವಸೂಲಾಗದ ಸಾಲಗಳು ಈ ಸಂಸ್ಥೆಯಿಂದ ಹೋಗಲಿಲ್ಲ. ಆದರೆ ದಂಬೆಕಾನ ಸದಾಶಿವರಯ್ಯವರು ಒಳ್ಳೆಯ ರಚನೆ ಮಾಡಿಕೊಂಡು ಸಹಕಾರಿ ಕ್ಷೇತ್ರದಲ್ಲಿ ರಾಜ್ಯ ಮಟ್ಟದಲ್ಲಿ ಗುರುತಿಸುವ ದೃಷ್ಟಿಯಲ್ಲಿ ಅನೇಕ ರೀತಿಯ ಪ್ರಯತ್ನಗಳನ್ನು ಮಾಡಿ. ಆದರೆ 3 ವರ್ಷಗಳಲ್ಲೂ ಸಂಸ್ಥೆ ಲಾಭದತ್ತ ಹೋಗಲಿಲ್ಲ. ಕಾರಣಗಳು ಏನೂ ಇಲ್ಲ. ಮೊದಲಾದಂತ ಖರ್ಚು ವೆಚ್ಚಗಳಿರ್ಬೋದು. ನಂತರ ಸ್ವಾಭಿಮಾನವನ್ನು ಬಿಟ್ಟು ದಂಬೆಕಾನ ಸದಾಶಿವರಯ್ಯವರು ಒಂದು ದಿನವೂ ಬದುಕುವುದಿಲ್ಲ ಅಂತ ನಾವೆಲ್ಲ ವಿಶಿಷ್ಟವಾದ ವ್ಯಕ್ತಿತ್ವ, ತನ್ನ ಸ್ವಾಭಿಮಾನವನ್ನು ಅಡವಿಟ್ಟು ಸಣ್ಣವನಾಗಿ ಸಮಾಜದಲ್ಲಿ ಯಾವಾಗಲೂ ಬದುಕಲಿಕ್ಕೆ ಇಚ್ಛೆ ಪಡದಂತವರು ದಂಬೆಕಾನ ಸದಾಶಿವರಯ್ಯ. ಇದನ್ನು ನಾವು ಅವರಲ್ಲಿ ಕಂಡುಕೊಂಡಿದ್ದೇವೆ. ಅದೇ ರೀತಿ ಸಮಾಜದಲ್ಲಿ ಬಹಳಷ್ಟು ಜನರನ್ನು ಗುರುತಿಸ್ತಾರೆ. ಕಂಡಾಗ ಅನೇಕ ಮಂದಿಯನ್ನು ಮನೆಯಲ್ಲಿರ್ಬೋದು, ಬೇರೆ ಬೇರೆ ಪ್ರತಿಷ್ಠಾ ಸಂಸ್ಥೆಗಳ ಮೂಲಕ ಇರ್ಬೋದು, ಎಲ್ಲ ಕಡೆಗಳಲ್ಲೂ ಸಹ ಇತರ ಏನು ಸಾಧನೆ ಇದೆ ಅದನ್ನು ಗುರುತಿಸಿ ಅವರನ್ನು ಸನ್ಮಾನ ಮಾಡುವ, ಗುರುತಿಸುವಂತ ಕೆಲಸವನ್ನು ಅವರು ಮಾಡ್ತಾ ಇರುವಂತದ್ದು. ಅದನ್ನೆಲ್ಲವನ್ನು ನಮಗೆ ಅಳತೆ ಮಾಡಲಿಕ್ಕೆ ಅವರ ಆದರ್ಶಗಳು ಯಾವ ರೀತಿ ಇದೆ, ಚಿಂತನೆಗಳು ಯಾವ ರೀತಿ ಇದೆ ಅಂತ ಹೇಳಿ ತಿಳ್ಕೊಳ್ಳಿಕ್ಕೆ ಸಾಧ್ಯವೇ ಆಗಲಿಲ್ಲ. ಆ ದೃಷ್ಟಿಯಲ್ಲಿ ನಾನು ಇವತ್ತು ಹೇಳ್ತಾ ಇದ್ದೇನೆ. ಹಾಗಾಗಿ ನಾವೆಲ್ಲ ಒಂದು ತಂಡವಾಗಿ ಸದಾಶಿವನಂದನದ ಮೂಲಕ ಅವರನ್ನು ಗುರುತಿಸಲಿಕ್ಕೆ ಬಹಳಷ್ಟು ಮುಖ್ಯವಾಗಿ ಇವತ್ತು ಸಹಕಾರಿ ಕ್ಷೇತ್ರದ ಉಲ್ಲೇಖ ಮಾಡ್ತಾ ಇದ್ದೇನೆ. ಇವತ್ತು 3 ವರ್ಷದ ವಿಚಾರ ನಾನು ಹೇಳಿದೆ. ಲಾಭಕ್ಕೆ ಹೋಗಲಿಲ್ಲ. ಆಗ ವ್ಯಕ್ತಿ ಏನು ಮಾಡಬಹುದು? ಎಲ್ಲ ಪ್ರಯತ್ನಗಳಾಯ್ತು. ಇನ್ನು ಲಾಭಕ್ಕೆ ಹೋಗ್ಬೇಕು. ಇದು ರಾಜ್ಯ ಮಟ್ಟದಲ್ಲಿ ಬೆಳಿಬೇಕು. ಬೆಂಗಳೂರಿನಲ್ಲಿ ಎಲ್ಲ ಕಡೆ ಬ್ರಾಂಚ್ ಆಗ್ಬೇಕು. ಏನ್ ಮಾಡಬಹುದು? ಸದಾಶಿವರಯ್ಯವರು ಈ ಪ್ರಯತ್ನವನ್ನು ಮಾಲಿಂಗೇಶ್ವರ ದೇವರ ಅನುಗ್ರಹದಲ್ಲಿ ಒಬ್ಬ ಸಮರ್ಥನನ್ನು ನೇಮಕ ಮಾಡುವುದರ ಮೂಲಕ ಸಮರ್ಥನ ಅದು ಸಚ್ಚಿದಾನಂದಯವರ ಮಾರ್ಗದರ್ಶನದಲ್ಲಿ ಆಶೀರ್ವಾದದಲ್ಲಿ ಶ್ರೀನಿವಾಸ್ ಎಂಬವರನ್ನು ಬೆಂಗಳೂರಿನ ಕಾರ್ಪೊರೇಟರ್ ಆಗಿ ದೊಡ್ಡ ಉದ್ಯಮಿಯಾಗಿ ಎಲ್ಲವನ್ನು ನಡೆಸಬಲ್ಲ ವ್ಯಕ್ತಿಗೆ ನೇತೃತ್ವ ಕೊಡುವುದರ ಮೂಲಕ ಇಲ್ಲಿ ಜಯರಾಮರಯ್ಯರನ್ನು ನಮ್ಮನ್ನೆಲ್ಲ ಸೇರಿಸಿ ಇವತ್ತು ಈ ಸಂಸ್ಥೆ ರಾಜ್ಯ ಮಟ್ಟದಲ್ಲಿ ಬೆಳಿಬೇಕು. ಅದರಲ್ಲಿ ನಾನೇ ಇರಬೇಕು ಅಂತಲ್ಲ. ಯಾರಾದರೂ ಸರಿ ನನ್ನ ಯೋಜನೆ ಯಶಸ್ವಿ ಆಗುವ ದೃಷ್ಟಿಯಲ್ಲಿ ಎಲ್ಲವನ್ನು ಸರಿಪಡಿಸಿ ನಾವು ನೋಡಿದ್ದೇವೆ. ಅನೇಕ ಸಂಸ್ಥೆಗಳು ಸಂಸ್ಥೆಗಳು ನಷ್ಟ ಹೊಂದುತ್ತದೆ. ಬಾಗಿಲಾಗಿ ನಾವು ಹೆಸರನ್ನು ಕೇಳಿದ್ದೇವೆ. ಎಲ್ಲ ಮುಚ್ಚಿ ಹೋಯಿತು. ಡೆಪಾಸಿಟ್ ದುಡ್ಡು ಕೊಡ್ಲಿಲ್ಲ. ಏನ್ ಮಾಡೋದು ನಷ್ಟ ಆಯ್ತಲ್ಲ. ಆದ್ರೆ ರಾಯಲ್ ಸೌಹಾರ್ದ ಸಹಕಾರಿ ಸಂಸ್ಥೆ ಹೆಸರು ಯಾವುದೂ ಇಲ್ಲ.
ಯಾವುದೂ ಇಲ್ಲ. ಅಲ್ಲಿ ಏನು ನಷ್ಟ ಆಗಿದೆ? ನೀವೆಲ್ಲ ಕೇಳಿರ್ಬೋದು. 16 ಲಕ್ಷ ರೂಪಾಯಿ ನಷ್ಟದಲ್ಲಿತ್ತು. ಆಗ ನಮ್ಮ ಶ್ರೀನಿವಾಸ್ ಅವರು ಎಷ್ಟು ಆರ್ಥಿಕವಾಗಿ ಬಲಾಢ್ಯರಾಗಿದ್ರು ಅದನ್ನು ಅವರು ಯಾರಿಂದೂ ಅಗತ್ಯ ಇಲ್ಲ. ಪೂರ್ಣವಾಗಿ ತುಂಬಿಸಿ ಅದರ ಇವತ್ತು ಎಂ ಶ್ರೀನಿವಾಸ ಸಹಿತ ಈ ತಂಡ ಇದ್ದಾರೆ ಅಂತ ಹೇಳಿದರೆ ಇವರ ನಾವು ಎಲ್ಲಿ ಬೆಲೆಯನ್ನು ಕಟ್ಟಬಹುದು, ಅವರ ಯೋಚನೆಗಳು ಏನಿರಬಹುದು, ಈ ರೀತಿ ಈ ಸಮಾಜದ ಇಂಥ ವ್ಯಕ್ತಿಗಳ ಇದೆ ಅಂತ ಮಾತನ್ನು ಮತ್ತೆ ಹೇಳುವ ವಿಚಾರದೊಂದಿಗೆ ನಾವೆಲ್ಲರೂ ತೀರ್ಮಾನಿಸಿದ್ದೊಂದೇ ಅವರನ್ನು ಸಹಕಾರಿ ಕ್ಷೇತ್ರದಲ್ಲಿ ಇಂಥ ಸೇವೆ ಬಹಳಷ್ಟು ನೋಡಿದ್ದೇವೆ. ಸಹಕಾರಿ ಸಂಘಗಳ ಬಗ್ಗೆ ತುಂಬಾ ಗೊತ್ತಿದೆ. ನಷ್ಟವನ್ನು ಭರಿಸಿ ಇನ್ನೊಬ್ಬರಿಗೆ ಜವಾಬ್ದಾರಿ ಕೊಟ್ಟ ಚರಿತ್ರೆ ನಮಗೆ ತಿಳಿದದ್ದೇ ಇಲ್ಲ. ಒಂದು ವೇಳೆ ಭರಿಸ್ತಾ ಇದ್ರೆ ಮುಂದುವರಿಸಿಕೊಂಡು ಹೋಗ್ಬೋದು. ಆದ್ರೆ ಅವರ ಏನು ಕಲ್ಪನೆಗೆ ಮೀರಿ ಒಂದು ದಿನವೂ ಯೋಚನೆ ಮಾಡದೆ ಇವತ್ತು ಆ ಬ್ಯಾಂಕ್ ಅನ್ನು ಇನ್ನಷ್ಟು ದೊಡ್ಡ ಮಟ್ಟದ ಶ್ರೀನಿವಾಸ್ ಅಧ್ಯಕ್ಷರಾದಾಗ ಘೋಷಣೆ ಮಾಡಿ ಬೆಂಗಳೂರಿನಲ್ಲಿ ಕಚೇರಿ ತೆಗಿತಾ ಇದ್ದೇವೆ, ತುಮಕೂರಿನಲ್ಲಿ ಕಚೇರಿ ತೆಗಿತಾ ಇದ್ದೇವೆ, ಪುತ್ತೂರಿನಲ್ಲಿ ಬಲಿಷ್ಠಗೊಳಿಸ್ತಾ ಇದ್ದೇವೆ. ಇದಕ್ಕೆಲ್ಲರ ಸಹಕಾರವನ್ನು ಕೋರಿದಾಗ ನಿಜವಾದ ಕನಸು ದಂಬೆಕಾನ ಸದಾಶಿವರ ಕನಸು ನನಸಾಗ್ತಾ ಇದೆ ಅಂತ ನಾವು ಅತ್ಯಂತ ಸಂತೋಷ ಪಡುವುದರ ಮೂಲಕ ಈ ದೃಷ್ಟಿಯಲ್ಲಿ ಮಹೇಶ್ ನಾವೆಲ್ಲರೂ ಸೇರಿಕೊಂಡು ಎಲ್ಲರೂ ತಂಡವಾಗಿ ಸೇರಿಕೊಂಡು ನಮಗೆ ಅಲ್ಲಿ ಕಂಡದ್ದು ಸದಾಶಿವರನ್ನು ಗುರುತಿಸದಿದ್ರೆ ನಾವು ಈ ಸಮಾಜದಲ್ಲಿ ಇದ್ದು ಸಾರ್ಥಕವಾಗುವುದಿಲ್ಲ. ಇಂಥ ವ್ಯಕ್ತಿಗಳನ್ನು ಒಬ್ಬರನ್ನು ಗುರುತಿಸಿದ್ರೆ ನೂರಾರು ವ್ಯಕ್ತಿಗಳನ್ನು ಇನ್ನಷ್ಟು ಸಮಾಜಕ್ಕೆ ಅರ್ಪಣೆ ಮಾಡಲಿಕ್ಕೆ ಸಾಧ್ಯತೆ ಆಗುವ ದೃಷ್ಟಿಯಲ್ಲಿ ಅವರ ಎಲ್ಲ ಕ್ಷೇತ್ರದಲ್ಲೂ ಅವರದ್ದೇ ಆದ ಆದರ್ಶಗಳನ್ನು ನಾವು ಕಂಡಿದ್ದೇವೆ. ಇನ್ನಷ್ಟು ದೇವರವರಿಗೆ ಐಶ್ವರ್ಯ ಎಲ್ಲವರ ಮೂಲಕ ಅವರ ಧರ್ಮ ಒಂದೆರಡು ಮಾತುಗಳನ್ನು ಹೇಳದಿದ್ರೆ ಯಾರೇ ಪುರುಷ ಯಶಸ್ವಿ ಆದರೆ ನಾವೆಲ್ಲ ಸಾಮಾನ್ಯವಾಗಿ ಹೇಳ್ತೇವೆ ಅವರ ಹಿಂದಿರುವಂತ ಮಹಿಳೆ ಅಂತೇಳಿ. ನಾವು ಸಹ ಕಂಡದ್ದು ದಂಬೆಕಾನ ಸದಾಶಿವರವರ ಧರ್ಮ ಪತ್ನಿಯನ್ನು ಈ ರೀತಿಯಲ್ಲಿ ಅವರ ಸರಳತೆ ಸಜ್ಜನಿಕೆ ಆತಿಥ್ಯ ಅವರ ಮಾತು ಎಲ್ಲವೂ ನಮಗೆ ರೀತಿಯ ಆದರ್ಶ. ಹಾಗಾಗಿ ದಂಬೆಕಾನ ಸದಾಶಿವರವರು ಇಷ್ಟು ಎತ್ತರಕ್ಕೆ ಸಾಧ್ಯತೆ ಆಯಿತು. ಅದೇ ರೀತಿ ಅವರ ಇಬ್ಬರ ಮಕ್ಕಳು ಅಕ್ಷಯ್ ಮತ್ತು ಇಬ್ರು ನನಗೆ ಪರಿಚಿತ, ನಿಮಗೂ ಪರಿಚಿತ. ಅದೇ ಸಂಸ್ಕಾರವನ್ನು ಮಕ್ಕಳಿಗೆ ಕೊಟ್ಟಿದ್ದಾರೆ. ಆ ಮಕ್ಕಳು ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಗುರುತಿಸುವಂತ ಯೋಗ್ಯತೆಯನ್ನು ಬೆಳೆಸಿಕೊಂಡು ಬಂದಿದ್ದಾರೆ. ಇದೇ ದಂಬೆಕಾನ ಸದಾಶಿವ ಈ ದಂಪತಿಗಳು ಮಾಡಿದ ಸಾಧನೆ ಹೇಳಲಿಕ್ಕೆ ನಾನು ಅತ್ಯಂತ ಹೆಮ್ಮೆ ಪಡ್ತಾ ಇದೆ. ಗುಣಕ್ಕೆ ಖಂಡಿತವಾಗಿ ಯಾರಿಗೂ ಮತ್ಸರ ಇರಬಾರದು. ಇಂಥ ಶ್ರೇಷ್ಠ ಈ ಒಂದು ಸಮಾಜದಲ್ಲಿ ಸಾಧನೆಯನ್ನು ಮಾಡ್ತಾ ಮಾಡಿದವರು ಅದರಲ್ಲಿ ಸಂತೋಷವನ್ನು ಪಟ್ಟಂತವರು ಸದಾಶಿವರಾದ ಕಾರಣ ನಾವು ಇವತ್ತು ಕಾರ್ಯಕ್ರಮದ ಮೂಲಕ ನಾವು ಎಲ್ಲರೂ ಸೇರಿ ಅವರಿಗೆ ಅಭಿನಂದನೆ ಮೂಲಕ ಎಲ್ಲಾ ಮಾತುಗಳನ್ನು ಹೇಳಲಿಕ್ಕೆ ಆಗಲಿಲ್ಲ. ಯಾಕಂದ್ರೆ ಇನ್ನಷ್ಟು ಬಂಡವಾಳಗಳು ಇದೆ. ದಂಬೆಕಾನ ಸದಾಶಿವರವರ ಬಗ್ಗೆ ಮಾತಾಡ್ತಾ ಹೋದ್ರೆ ಜೀವನ ಚರಿತ್ರೆಯ ಬಗ್ಗೆ ಹೇಳ್ತಾ ಹೋದ್ರೆ ಸಾಹಿತಿಗಳು ಬಹಳಷ್ಟು ಪುಸ್ತಕಗಳನ್ನು ಬರೆದಿದ್ದಾರೆ. ಅಂತವರ ಬಗ್ಗೆ ಇನ್ನಷ್ಟು ಅನೇಕ ವಿಚಾರಗಳಿದೆ. ಬಂಟ ಸಮಾಜದಲ್ಲಿ ಇವರು ಇವತ್ತು ಬಂಟ ಮದಿಮೆ ಪುಸ್ತಕವನ್ನು ಬರೆಯುವುದರ ಮೂಲಕ ಬಂಟ ಸಂಸ್ಕೃತಿಯನ್ನು ನಾನು ಹೇಳಿದಾಗ ಅದಕ್ಕೆ ಪೂರಕವಾಗಿ ಸಮೇತ ಈ ರೀತಿಯ ವಿಶಿಷ್ಟವಾದ ವ್ಯಕ್ತಿತ್ವ ಹೊಂದಿದವರು ದಂಬೆಕಾನ ಅವರಿಗೆ ನಾನು ನಮ್ಮ ಸಮಿತಿ ನಿಮ್ಮೆಲ್ಲರ ಅತ್ಯಂತ ಪ್ರೀತಿಪೂರ್ವಕವಾದ ಅಭಿನಂದನೆಗಳನ್ನು ಹೇಳುತ್ತಾ ಇನ್ನಷ್ಟು ಐಶ್ವರ್ಯ ಎಲ್ಲವೂ ದೇವರು ಕರುಣಿಸಲಿ. ಈ ಮೂಲಕ ಇನ್ನಷ್ಟು ಅವರ ಕೊಡುಗೆಗಳು ದೊರೆಯಲಿ ಎಂಬ ಮಾತುಗಳೊಂದಿಗೆ ಅಭಿನಂದನಾ ಮಾತುಗಳನ್ನು ಮುಗಿಸುತ್ತಾ ಮುಂದೆ ಅತಿಥಿಗಳು ಕಾರ್ಯಕ್ರಮಕ್ಕೆ ಇನ್ನು ಲೋಕಸಭಾ ಸದಸ್ಯರು, ಶಾಸಕರು ಮುಂತಾದವರೆಲ್ಲ ಭಾಗವಹಿಸಲಿದ್ದಾರೆ. ಅವರೆಲ್ಲರಿಗೂ ನಾನು ಪೂರ್ವಕವಾದ ಸ್ವಾಗತವನ್ನು ಬಯಸಿ ಒಂದಿಸಿ ಎರಡು ಮಾತುಗಳನ್ನು ಕೊನೆಗೊಳಿಸುತ್ತೇನೆ. ಜೈ ಹಿಂದ್. ಶ್ರೀ ಸದಾಶಿವರಯ್ಯವರ ಜೊತೆಗೆ ಹಲವಾರು ಚಟುವಟಿಕೆಯಲ್ಲಿ ಭಾಗಿಯಾಗಿದ್ದವರು ಶ್ರೀ ಸಚ್ಚಿದಾನಂದ ಮೂರ್ತಿ ಅಧ್ಯಕ್ಷರು ಬ್ರಾಹ್ಮಣ ಬಿಡುಗಡೆ ಕರ್ನಾಟಕ ಸರ್ಕಾರ. ಇದೀಗ ಮಾತುಗಳಿಗಾಗಿ ಶ್ರೀ ಸಚ್ಚಿದಾನಂದ ಮೂರ್ತಿಯವರು.
ಇವತ್ತಿನ ಈ ಒಂದು ಸಮಾರಂಭದ ವೇದಿಕೆ ಮೇಲೆ ಉಪಸ್ಥಿತಿರ್ತಕ್ಕಂಥ ಯುವಕರು, ಹೋರಾಟಗಾರರು, ವಿಧಾನ ಪರಿಷತ್ತಿನ ಸದಸ್ಯರಾಗಿ, ಉಪಸಭಾಪತಿಗಳಾಗಿ ಏನು ಇವತ್ತು ನಾವು ಅಭಿನಂದನೆ ಮಾಡ್ತಾ ಇದ್ದೀವಿ, ಸದಾಶಿವರವರ ಶಿಷ್ಯರಾಗಿ ಅವ್ರು ಬಂದ ತಕ್ಷಣ ಹೇಳಿದ್ರು, ನನ್ನ ರಾಜಕೀಯಕ್ಕೆ ಪರಿಚಯ ಮಾಡಿಕೊಟ್ಟಂಥವರ ಅಭಿನಂದನೆಗೆ ನಾನು ಬಂದಿರೋದು ಬಹಳ ಧನ್ಯ ಅಂತಕ್ಕಂಥ ಮಾತನ್ನು ಹೇಳಿ ತಮ್ಮ ಅಮೃತ ಹಸ್ತದಿಂದ ತೆಂಗಿನ ಗಿಡಕ್ಕೆ, ಕಲ್ಪವೃಕ್ಷಕ್ಕೆ ನೀರಿರುವುದು ಮುಖಾಂತರ ಉದ್ಘಾಟನೆ ಮಾಡಿರ್ತಕ್ಕಂಥ ಪ್ರಾಣೇಶ್ ಅವರೇ, ನಮ್ಮೆಲ್ಲರಿಗೂ ಮಾರ್ಗದರ್ಶಕರು, ಇವತ್ತಿನ ಅಭಿನಂದನೆಗೆ ಅರ್ಹರು, ಈ ಸಮಾಜದ ಅನೇಕ ಕೆಲಸಗಳನ್ನು ಮಾಡ್ತಾ ಇವತ್ತು ಪುತ್ತೂರಿನ ಸಮಾಜ ಮತ್ತು ಅನೇಕರು ಇಂಥ ದಂಪತಿಗಳಿಗೆ ಸನ್ಮಾನ ಮಾಡುವುದರ ಮುಖಾಂತರ ಸಮಾಜಕ್ಕೆ ಇಂಥ ವ್ಯಕ್ತಿಗಳನ್ನು ಪರಿಚಯ ಮಾಡಿಕೊಡ್ಬೇಕು ಅಂಥೇಳಿ ಕಾರ್ಯಕ್ರಮವನ್ನು ಮಾಡಿ ಇವತ್ತು ಸನ್ಮಾನಿತರಾಗಿರ್ತಕ್ಕಂಥ ನನ್ನ ತಂದೆಯ ಸಮಾನರಾದಂಥ ಸದಾಶಿವರಾಯವರೇ, ಅವರ ಧರ್ಮಪತಿಯವರೇ, ಸದಾನಂದ ಗೌಡರು ಇನ್ನೇನು 5 ನಿಮಿಷದಲ್ಲಿ ಬರ್ತಾರೆ, ನಳಿನ್ ಕಂಪ್ನಿಯವ್ರು ಬರ್ತಾಯಿದ್ದಾರೆ, ಸಂಜೀವ್ ಮಠವ್ರು ಬರ್ತಾಯಿದ್ದಾರೆ, ಅದೇ ರೀತಿ ವೇದಿಕೆ ಮೇಲೆ ಉಪಸ್ಥಿತಿರ್ತಕ್ಕಂಥ ಎಲ್ಲ ಗಣ್ಯರೇ, ಈ ಒಂದು ರಾಯಲ್ ಸೊಸೈಟಿಯ ನೂತನ ಅಧ್ಯಕ್ಷರು ನನ್ನ ಶಿಷ್ಯ ಅಂತ ಹೇಳಿದ್ರೆ ತಪ್ಪಾಗಲಾರದು. ಸಮಾಜದ ಅನೇಕ ಚಟುವಟಿಕೆಗಳನ್ನು ಮಾಡ್ತಾ ತಮ್ಮದೇ ಆದಂಥ ಸೇವೆಯನ್ನು ಮಾಡಿ ಸಮಾಜದಲ್ಲಿ ಗುರುತಿಸಿಕೊಂಡು ಭಾರತೀಯ ಜನತಾ ಪಾರ್ಟಿಗೆ ಪಾದಾರ್ಪಣೆ ಮಾಡಿ ಮಹಾನಗರ ಪಾಲಿಕೆಯ ಸದಸ್ಯರಾಗಿ ಇವತ್ತು ಸಹಿತ ಮಾರುತಿ ಸೇವಾ ನಗರದಲ್ಲಿ ತಮ್ಮದೇ ಆದಂಥ ಛಾಪನ್ನು ಮೂಡಿಸಿ ಇವತ್ತು ರಾಯಲ್ ಸೊಸೈಟಿಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀನಿವಾಸ್ ಅವರೇ, ನನಗೆ ಸದಾಶಿವರವರ ಮಗ ಅಕ್ಷಯ್ ಮುಖಾಂತರ ಅವ್ರ ತಂದೆ ಪರಿಚಯ ಆಯಿತು. ನಾನು ಕಳೆದ 80ರಿಂದ ಭಾರತೀಯ ಜನತಾ ಪಾರ್ಟಿಯಲ್ಲಿ ಅನ್ಯನ್ಯ ಜವಾಬ್ದಾರಿಗಳನ್ನು ಸ್ವೀಕಾರ ಮಾಡಿ ಕೆಲಸ ಮಾಡ್ತಾ ಕಳೆದ 6-7 ವರ್ಷಗಳ ಹಿಂದೆ ಅಕ್ಷಯ್ ಪರಿಚಯ ಆಗಿ ಒಂದು ಬಾರಿ ಅವ್ರ ಊರಿಗೆ ಕರ್ಕೊಂಬಂದು ಯುಗಾದಿ ಸಂದರ್ಭದಲ್ಲಿ ನನಗೊಂದು ಸನ್ಮಾನ ಮಾಡಿದ್ರು. ಅವತ್ತು ಅವ್ರ ಮನೆಗೆ ಹೋಗಿದ್ದೆ. ಅವತ್ತು ಅವ್ರ ತಂದೆಯವರು ಆಡಿದ ಮಾತುಗಳು, ಅವರ ಸಮಾಜ ಸೇವೆ, ಅವತ್ತಿನಿಂದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಿಂದ ಬಂದು ಭಾರತೀಯ ಜನತಾ ಪಾರ್ಟಿಯನ್ನು ಕಟ್ಟೋದಕ್ಕೆ ಮೂಡಿಗೆರೆಯಲ್ಲಿ ಕಾರ್ಯ ಮಾಡಿರ್ತಕ್ಕಂಥ ಎಲ್ಲ ವಿಚಾರವನ್ನು ಹೇಳಿದಂಥ ಸಂದರ್ಭದಲ್ಲಿ ಅವ್ರದ್ದೊಂದು ಸೊಸೈಟಿಯನ್ನು ಮಾಡಿ ಆ ಸೊಸೈಟಿಯ ಮುಖಾಂತರ ಸಮಾಜದಲ್ಲಿ ಸೇವೆಯನ್ನು ಮಾಡಬೇಕು ಅಂತಕ್ಕಂಥ ಹಂಬಲವನ್ನು ಇಟ್ಕೊಂಡು ಕಳೆದ 3 ವರ್ಷಗಳ ಹಿಂದೆ ಈ ಒಂದು ಸೊಸೈಟಿಯನ್ನು ಪ್ರಾರಂಭ ಮಾಡಿ ನನ್ನನ್ನು ಉಪಾಧ್ಯಕ್ಷರನ್ನು ಮಾಡಿ ಒಂದಿಷ್ಟು ಕೆಲಸವನ್ನು ಮಾಡಬೇಕು ಅಂಥೇಳಿ ಪ್ರಾರಂಭ ಮಾಡಿದ್ರು. ಆದರೆ ಆಸೆಯನ್ನು ಇಟ್ಕೊಂಡು ನನ್ನನ್ನು ಮಾಡಿದರು. ಆದರೆ ಅವ್ರು ಇಟ್ಕೊಂಡಿರ್ತಕ್ಕಂಥ ಆಸೆಗೆ ನಾನು ಇಟ್ಕಿಲ್ಲ ಅಂತಕ್ಕಂಥ ಭಾವನೆ ನನಗಿದೆ. ಅದ್ಭುತವಾದಂಥ ಕಲ್ಪನೆಯನ್ನು ಇಟ್ಕೊಂಡು ಇಡೀ ರಾಜ್ಯಾದ್ಯಂತ ಈ ಒಂದು ಸಂಸ್ಥೆಯಿಂದ ಸಹಾಯ ಆಗಬೇಕು ಅಂತಕ್ಕಂಥ ಕೆಲಸವನ್ನು ಪ್ರಾರಂಭ ಮಾಡಿದ್ರು. ಇವತ್ತು ಸೊಸೈಟಿಗಳು, ಸಹಕಾರ ಸಂಘಗಳು ನಾಯಿ ಕಡೆ ಥರ ಹುಡ್ತವೆ, ಹೋಗ್ತವೆ. ಬೆಂಗಳೂರಿನಲ್ಲಿ ಅನೇಕ ಕೋಆಪ್ಟಿವ್ ಸೊಸೈಟಿಗಳು ಇವತ್ತು ನೂರಾರು ಸಾವಿರಾರು ಕೋಟಿ ನಾಮವನ್ನು ಹಾಕಿರ್ತಕ್ಕಂಥ ಸಂದರ್ಭದಲ್ಲಿ ಈ ಪುತ್ತೂರಿನಲ್ಲಿ ಸಹಕಾರ ಸಂಘವನ್ನು ಮಾಡೋದ್ರ ಮುಖಾಂತರ ಇಡೀ ರಾಜ್ಯದಲ್ಲಿ ಮಾಡಿ, ಬೆಂಗಳೂರಿನಲ್ಲಿ ಮಾಡಿ ಒಳ್ಳೆ ರೀತಿಯಲ್ಲಿ ಜನಕ್ಕೆ ಸೇವೆಯನ್ನು ಕೊಡಬೇಕು ಅಂತಕ್ಕಂಥ ಸಂಕಲ್ಪವನ್ನು ಮಾಡಿ 3 ವರ್ಷಗಳಿಂದ ಅದ್ಭುತವಾದಂಥ ಕೆಲಸವನ್ನು ಮಾಡಿ 3 ವರ್ಷ ಆದಮೇಲೆ ಒಂದು ಸ್ಟೇಜಿಗೆ ಬಂದ ಮೇಲೆ ನನ್ನ ಹತ್ರ ಮಾತಾಡಿ, ನಾನು ಬಿಟ್ಬಿಡ್ತೀನಿ, ನೀವು ಬಿಟ್ಬಿಡಿ, ಯುವಕರಿಗೆ ಆದ್ಯತೆಯನ್ನು ಕೊಡಬೇಕು ಅಂತ ಯೋಚನೆ ಮಾಡಿ ಶ್ರೀನಿವಾಸ್ ಅವ್ರನ್ನ ಸೆಲೆಕ್ಟ್ ಮಾಡಿ ನಾನು ಕೇಳಿದ್ರು. ಅದ್ಭುತವಾಗಿರೋಂಥವ್ರನ್ನ ಮಾಡಿದ್ದೀರಾ ಅಂತ ಹೇಳಿದೆ. ಯಾಕೆ ಅಂತ ಹೇಳಿದ್ರೆ ಕನಿಷ್ಠ ಪಕ್ಷ ವರ್ಷಕ್ಕೆ 2.5ರಿಂದ 3 ಕೋಟಿ ರೂಪಾಯಿ ಸಮಾಜ ಸೇವೆ ಮಾಡ್ತಾನೆ. ಬಡ ಬಗ್ಗರಿಗೆ ಮದುವೆ ಮಾಡ್ತಕ್ಕಂಥದ್ದನ್ನು ಬೇಕಾದಷ್ಟನ್ನು ನಾನು ನೋಡಿದ್ದೀನಿ. ನಾನೇ ಹೋಗಿ ಕಾರ್ಯಕ್ರಮದಲ್ಲಿ ಮಾಡಿದ್ದೀನಿ. ನಾನೇ ಕರ್ಕೊಂಬಂದಿದ್ದು, ಬಾರಪ್ಪ ರಾಜಕೀಯಕ್ಕೆ, ನಿನ್ನಂಥವ್ರು ರಾಜಕೀಯದಲ್ಲಿ ಇರಬೇಕು ಅಂತ ಹೇಳಿ ಆತನ ಕಾರ್ಪೊರೇಟ್ರ್ ಮಾಡಿದ್ವಿ. ಕಳೆದ ಬಾರಿ ಕ್ಯಾಟಗಿರಿ ಚೇಂಜ್ ಆದಾಗ ಅವ್ರು ಯಾರು ನಿಲ್ಲಿಸಿದ್ರು ಅವ್ರನ್ನ ಗೆದ್ಕೊಂಬಂದಿದ್ದಾರೆ. ಅಂಥ ಒಬ್ಬ ವ್ಯಕ್ತಿಯನ್ನು ಕರ್ಕೊಂಬಂದು ಇವತ್ತು ಅಧ್ಯಕ್ಷರು ಮಾಡಿದರೆ ಮುಂದೆ ಆ ಚಟುವಟಿಕೆ ಮುಖಾಂತರ ಬೆಳೀತದೆ. ಆದರೆ ಅವ್ರ ಮನಸ್ಥಿತಿ ಹೇಗಿದೆ, ಅವರೇ ಕಟ್ಟಿದ್ದಂಥ ಸಂಸ್ಥೆ
ಬೆಳೀತಾ ಇದೆ. ಅನೇಕ ಜನ ಹೊಸಬರು ಬರ್ತಾ ಇದ್ದಾರೆ. ಇದು ನಿರೀಕ್ಷೆ ಬೆಂಗಳೂರಿನಲ್ಲಿ ಆಗಬೇಕು, ದೊಡ್ಡದಾಗಿ ಬೆಳಿಬೇಕು ಆಸೆ ಇಟ್ಕೊಂಡಿರ್ತಕ್ಕಂಥವರು ತಮ್ಮ ಅಧ್ಯಕ್ಷ ಸ್ಥಾನವನ್ನು ಬಿಟ್ಟು ಯುವಕರಿಗೆ ಕೊಡಬೇಕು ಅಂತಕ್ಕಂಥ ಮನೋಭಾವನ ಇಟ್ಕೊಂಡು ಅದೂ ಸಹಿತ ಪುತ್ತೂರಿನಲ್ಲಿರ್ತಕ್ಕಂಥ ಯಾರೋ ಅವರ ರಿಲೇಷನ್ಗಲ್ಲದೆ ಹೊರಗಿನವ್ರಿಗೆ ಕೊಟ್ಟು ಅವರ ಅಧ್ಯಕ್ಷತೆ ಮಾಡಿ ಒಂದಿಷ್ಟು ಕೆಲಸವನ್ನು ಮಾಡಿಸ್ಬೇಕು ಅಂತಕ್ಕಂಥ ಮನೋಭಾವನ ಇಟ್ಕೊಂಡಿರ್ತಕ್ಕಂಥ ನಿಜಕ್ಕೂ ಸಹಿತ ಸದಾಶಿವರಾವ್ರಿಗೆ ಮಾಡ್ತಾ ಇರ್ತಕ್ಕಂಥ ಅಭಿನಂದನೆ ನಿಜಕ್ಕೂ ಸಹಿತ ಇವತ್ತು ನಾವು ಒಪ್ಕೋಬೇಕಾಗಿದೆ. ಇಂಥ ಒಂದು ಸಂಸ್ಥೆಯನ್ನು ಹುಟ್ಟಾಕಿ ಈಗ ಅನೇಕ ವಿಚಾರಗಳು ಹೇಳಿದ್ರು. ಯಾತಕ್ಕೋಸ್ಕರ ಅವರಿಗೆ ಸನ್ಮಾನ ಮಾಡ್ತಾ ಇದ್ದೀವಿ, ಅವರ ವ್ಯಕ್ತಿತ್ವವೇನೋ, ಅವರ ಖಡಕ್ಕಾದ ಮಾತು. ಅವ್ರು ಹೇಳಿ ನನಗೆ ಇವತ್ತು ಬರೋಕ್ಕಾಗಲ್ಲ ಅಂದೆ, ಫೋನ್ ಮಾಡೋದು ಬರಲೇಬೇಕು ನೀವು ಅಂತ. ಅವ್ರು ಹೇಳ್ತಕ್ಕಂಥ ಮಾತು ಅಥಾರಿಟಿ ಎಷ್ಟೇ ಕೆಲಸ ಇದ್ದರೂ ಬರಬೇಕು ನೀವು ಇವತ್ತು ಅಂಥೇಳಿ ಈ ಥರದ ಮನಸ್ಥಿತಿಯನ್ನು ಇಟ್ಕೊಂಡಿರ್ತಕ್ಕಂಥ ಸದಾಶಿವ ಅವರು ರಾಷ್ಟ್ರೀಯ ಸ್ವಯಂ ಸೇವಕರ ಮುಖಾಂತರ, ವಿಶ್ವ ಹಿಂದೂ ಪರಿಷತ್ತಿನ ಮುಖಾಂತರ, ಭಾರತೀಯ ಜನತಾ ಪಾರ್ಟಿಯ ಮುಖಾಂತರ ಸಮಾಜದ ಸೇವೆಯನ್ನು, ಅನ್ಯನ್ಯ ಸಮಾಜ ಸೇವೆಗಳನ್ನು ಮಾಡ್ತಾ ಸಹಕಾರ ಸಂಘದಲ್ಲೂ ಸಹಿತ ಕಾಲಿಟ್ಟು 3 ವರ್ಷಗಳಲ್ಲಿ ಇಂಥದ್ದೊಂದು ಕಾರ್ಯಕ್ರಮವನ್ನು ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಅವರಿಬ್ಬರು ದಂಪತಿಗಳಿಗೆ ಇವತ್ತು ಒಂದು ಸನ್ಮಾನವನ್ನು ಮಾಡಬೇಕು, ಅಭಿನಂದನೆಯನ್ನು ಮಾಡಬೇಕು. ಅಭಿನಂದನೆ ಮುಖಾಂತರ ನಮ್ಮೆಲ್ಲರಿಗೂ ಸಹಿತ ಅವರ ಆಶೀರ್ವಾದ ಬೇಕು ಅಂತಕ್ಕಂಥ ಮನೋಭಾವವನ್ನು ಇಟ್ಕೊಂಡು ಇವತ್ತು ಈ ಒಂದು ಅಭಿನಂದನಾ ಸಮಾರಂಭದ ಒಂದು ಗೌರವಾನ್ವಿತ ಅಧ್ಯಕ್ಷರು ಹನುಮಂತ ಶೆಟ್ಟಿಯವರ ಮುಖಾಂತರ, ಹೇಮಂತನಾಥ್ ಶೆಟ್ಟಿಯವರ ಮುಖಾಂತರ ಈ ಒಂದು ಕಾರ್ಯಕ್ರಮವನ್ನು ಅದ್ಭುತವಾಗಿ ಮಾಡಿದ್ದಾರೆ. ನಾನು ಬಂದು ಕೇಳಿದೆ, ಏನಕ್ಕೋಸ್ಕರ ಇದು ಮಾಡ್ತಾ ಇದ್ದೀರಾ ಅಂತ. ಅವರು 1 ಗಂಟೆ ಅವ್ರ ವಿಚಾರವನ್ನು ಹೇಳಿದ್ರಲ್ಲ. ಅವ್ರು 1 ಗಂಟೆ ಅವ್ರ ವಿಚಾರವನ್ನು ಹೇಳ್ತಾ ನಿಜಕ್ಕೂ ಸಹಿತ ಇಂಥವ್ರು ಇದ್ದಾರ ಅಂತ. ಎಷ್ಟು ಖಡಕ್ಕಾಗಿ ಮಾತು. ಅವ್ರ ವೇಷಭೂಷಣ ನೋಡಿ, ಯಾರು ಏನು ಹೇಳ್ತಾರೆ ಅಂತ ಇಲ್ಲ. ಅವ್ರು ಹಾಕೊಂಡಿರೋ ಗತ್ತು, ಅವ್ರು ಹಾಕೊಂಡಿರ್ತಕ್ಕಂಥ ಟೋಪಿ ಎಲ್ಲವೂ ಹಾಗೆ. ನಾವೇನಾರು ಹಾಕೊಂಡ್ರೆ ಯಾರು ಬಂದು ಹೇಳಿದ್ರೆ ಅದು ಚೆನ್ನಾಗಿ ಕಾಣಲ್ಲ ತೆಗಿ ಅಂದರೆ ಟಕ್ಕಂತ ತೆಗೆದಿಟ್ಬಿಡ್ತೀವಿ. ಅವರು ನಾನು ಬೇರೆಯವ್ರಿಗೋಸ್ಕರ ಬದುಕಲ್ಲ, ನನಗೋಸ್ಕರ ಬರ್ತೀನಿ, ನಾನು ಬದುಕ್ತಾ ಇರೋದು ಯಾರಿಗೆ ಅಂದರೆ ಸಮಾಜಕ್ಕೋಸ್ಕರ ಬದುಕ್ತಾ ಇದ್ದೀನಿ ಅಂತಕ್ಕಂಥದ್ದು ಅವ್ರು ಹಾಕಿರ್ತಕ್ಕಂಥ ವೇಷಭೂಷದಲ್ಲೇ ಇವತ್ತು ಪ್ರೂವ್ ಆಗಿದೆ. ಇಂಥ ಒಬ್ಬ ವ್ಯಕ್ತಿಯನ್ನು ಇವತ್ತು ಸನ್ಮಾನವನ್ನು ಮಾಡ್ತಾ ಇದ್ದೇವೆ. ಒಂದು ಹೆಮ್ಮೆ ಇದೆ. ಅವರ ಮಗ ಅಕ್ಷಯ್ ನನಗೆ ಕಳೆದ 6-7 ವರ್ಷಗಳಿಂದ ಪರಿಚಯ ಆಗಿ ಅದ್ಭುತವಾದಂಥ ಚಟುವಟಿಕೆಯನ್ನು ಮಾಡ್ತಾನೆ, ಸಮಾಜ ಸೇವೆಯನ್ನು ಮಾಡ್ತಾನೆ. ಅವನ ರಾಜಕೀಯ ಕರ್ಕೊಂಬಂದು ಯುವ ಮೋರ್ಚಾ ರಾಜ್ಯ ಕಾರ್ಯಕಾರಿಣಿ ಸದಸ್ಯರನ್ನ ನಾನೇ ಮಾಡಿದೆ. ಅದ್ಭುತವಾಗಿ ಕೆಲಸ ಮಾಡ್ತಾರೆ. ಯಾಕೆ ಅಂತ ಹೇಳಿದ್ರೆ ಅವನು ಕೆಲಸ ಮಾಡ್ತಾ ಈ ಭಾರತೀಯ ಜನತಾ ಪಾರ್ಟಿಯ ಕೆಲಸವನ್ನು ಸಹಿತ ಮಾಡ್ತಾ ಕಮಿಟ್ಮೆಂಟ್ ಇಟ್ಕೊಂಡು ಕೆಲಸ ಮಾಡಿರ್ತಕ್ಕಂಥವ್ರು. ಇವತ್ತು ತುಂಬ ಕಮಿಟ್ಮೆಂಟ್ ಇಟ್ಕೊಂಡು ಕೆಲಸ ಮಾಡ್ತಾ ಅನೇಕ ಜನಗಳ ಪರಿಚಯ ಆಗಿ ಇವತ್ತು ಸಹಿತ ಇಂಥ ಒಂದು ಕಾರ್ಯಕ್ರಮಕ್ಕೆ ಬೆಂಗಳೂರಿನ ಅಪ್ರೆಸೆಂಟ್ ಕಾರ್ಪೊರೇಟ್ರು, ಮಾಜಿ ಕಾರ್ಪೊರೇಟ್ರು ಪ್ರಸಾದ್ ಅಂಥವ್ರನ್ನೆಲ್ಲರೂ ಸಹಿತ ಕರ್ಕೊಂಬರೋಷ್ಟು ಮಟ್ಟಕ್ಕೆ ಬೆಳೆದಿರ್ತಕ್ಕಂಥ ಅಕ್ಷಯನ ನನ್ನ ವೈಯಕ್ತಿಕವಾಗಿ ನಾನು ಹೇಳ್ತಾ ಇರೋದೇನೆಂದರೆ, ಈ ಸಂಸ್ಥೆಯನ್ನು ಪ್ರಾರಂಭ ಮಾಡಿದಂಥ ಸಂದರ್ಭದಲ್ಲಿ ನನ್ನನ್ನು ಉಪಾಧ್ಯಕ್ಷರು ಮಾಡಿದ್ರಿ, ನನ್ನನ್ನು ಡೈರೆಕ್ಟರ್ ಮಾಡಿ ಇಟ್ಕೊಂಡಿದ್ದೀರಿ. ಆದರೆ ಇವತ್ತು ಅಂಥ ಒಬ್ಬ ಯುವಕ ಕೆಲಸ ಮಾಡಬೇಕು ಅಂತ ಹುಮ್ಮಸ್ಸು ಇಟ್ಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಆತನ್ನು ಒಬ್ಬ ಡೈರೆಕ್ಟರ್ ಮಾಡ್ಕೊಳ್ಳಿ. ಆ ಡೈರೆಕ್ಟ್ರು ನನ್ನ ಸ್ಥಾನನೇ ಬೇಕಾದ್ರೆ ಆತನಿಗೆ ಕೊಡೋದಕ್ಕೆ ನಾ ತಯಾರಿ. ಯಾಕೆ ಅಂತ ಹೇಳಿದ್ರೆ ಬರಬೇಕಾಗಿದೆ, ಅಂಥವ್ರು ಬರಬೇಕಾಗಿದೆ. ಯಾಕಿದು ಸದಾಶಿವ ಅವ್ರಿಗೆ ಬಂದಿದೆ ಅಂದರೆ, ಭಾರತೀಯ ಜನತಾ ಪಾರ್ಟಿಯಲ್ಲಿ 3 ವರ್ಷಕ್ಕೊಮ್ಮೆ ಅಧ್ಯಕ್ಷ ಮತ್ತು ಪದಾಧಿಕಾರಿಗಳ ಬದಲಾವಣೆ ಆಗ್ತದೆ. ಯಾಕೆ ಬದಲಾವಣೆ ಆಗ್ತದೆ ಅಂದರೆ ಅವ್ನು ಕೆಲಸ ಮಾಡಲಿಲ್ಲ ಅಂತಲ್ಲ, ಬೇರೆಯವರಿಗೆ ಅವಕಾಶ ಮಾಡಿಕೊಟ್ಟು ಅವರಲ್ಲಿರ್ತಕ್ಕಂಥ ಹೊಸ ಪ್ರತಿಭೆಯನ್ನು ಹೊರಗೆ ತರೋದಕ್ಕೋಸ್ಕರ ಇಂಥ ಒಂದು ಪ್ರಕ್ರಿಯೆ ಆಗ್ತದೆ. ಅಂಥ ಒಂದು ಪ್ರಕ್ರಿಯೆಯನ್ನು ತಮ್ಮ ಸ್ವಯಂಪ್ರೇರಿತವಾಗಿ ಅಳವಡಿಸ್ಕೊಂಡಿರ್ತಕ್ಕಂಥ ಸದಾಶಿವ ಅವರು ತಮ್ಮ ಅಧ್ಯಕ್ಷ ಸ್ಥಾನವನ್ನು ಶ್ರೀನಿವಾಸ್ ಅವರಿಗೆ ಬಿಟ್ಟುಕೊಟ್ಟು ಇವತ್ತು ಈ ಸಂಸ್ಥೆಯನ್ನು ಮುನ್ನಡೆಸಬೇಕು ಅಂತ ಹೊರಟಿರ್ತಕ್ಕಂಥ ಸಂದರ್ಭದಲ್ಲಿ ನಾನು ಅಕ್ಷಯ್ ಅವರನ್ನ ನಿರ್ದೇಶಕರಾಗಿ ಮಾಡ್ಕೋಬೇಕು ಅಂತಕ್ಕಂಥ ಬೇಡಿಕೆಯನ್ನು ಇಟ್ಟು, ಅದು ಆಜ್ಞೆ ಅಂತಲಾರು ಅಂದ್ಕೊಳ್ಳಿ ಅಥವಾ ಬೇಡಿಕೆ ಅಂತಲಾರು ಇಟ್ಕೊಳ್ಳಿ ಅಥವಾ ನನ್ನ ಉಪಾಧ್ಯಕ್ಷ ಸ್ಥಾನದಿಂದ ಒಂದು ಕಟ್ಟಪ್ಪಣೆ ಅಂತಲಾರು ಅಂದ್ಕೊಳ್ಳಿ. ಯಾಕೆ ಅಂತ ಹೇಳಿದ್ರೆ ಈ ಒಂದು ಸಂಸ್ಥೆಗೆ ನಡೆಸಬೇಕಾದ್ರೆ ಅನೇಕ ಜನ ಇರಬೇಕಾದ್ರೆ. ತುಂಬ ಜನ ಭಾಷಣ ಮಾಡ್ತಾರೆ, ಕೆಲವರು ಭಾಷಣ ಮಾಡಲ್ಲ, ಕೆಲವರು ಸಂಘಟನೆ ಮಾಡ್ತಾರೆ, ಜೋಡಿಸ್ತಾರೆ. ಹಾಗೆ ಯಾರನ್ನೆಲ್ಲೆಲ್ಲಿ ಜೋಡಿಸ್ಬೇಕೋ ಅಂಥದ್ದು ಮಾಡುವಂಥ ಕೆಲಸವನ್ನು ಈ ಸಂಸ್ಥೆ ಮಾಡಬೇಕು ಅಂತ ಹೇಳ್ತಾ ವಿಶೇಷವಾಗಿ ನನ್ನನ್ನು ಕರೆದು ಇವತ್ತಿನ ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತ. ಕಳೆದ 3-4 ವರ್ಷಗಳಿಂದ ನನಗೆ ಸದಾಶಿವ ಅವರವರು ಪರಿಚಯ ಆಗಿ, ಅವರ ವ್ಯಕ್ತಿತ್ವ ಪರಿಚಯ ಆಗಿ, ಅವರ ಕುಟುಂಬ ಸಹಿತ ನನಗೆ ಪರಿಚಯ ಆಗಿ, ಅವರ ಶ್ರೀಮತಿಯವರು ಯಾವತ್ತೂ ಸಹಿತ ನಮಗೆ ಬಿಟ್ಟೇ ಇಲ್ಲ. ನೀವು ಖಂಡಿತ ಬರಬೇಕು ಅಂತಾರೆ. ಅವ್ರ ಮನೆಗೆ ಹೋದರೆ ಅವ್ರು ಕೊಡ್ತಕ್ಕಂಥ ಆತಿಥ್ಯ ಎಲ್ಲವನ್ನು ನಾನು ಸ್ವೀಕಾರ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಪುತ್ತೂರಿನಲ್ಲಿ ಅವ್ರನ್ನ ಇಂಥ ಒಂದು ಚೌಟ್ರಿಯ ಸಭಾಂಗಣದಲ್ಲಿ ಸನ್ಮಾನ ಮಾಡ್ತಾ ಇರ್ತಕ್ಕಂಥದ್ದು ನಿಜಕ್ಕೂ ಸಹಿತ ನಾವೆಲ್ಲರೂ ಧನ್ಯ ಅಂತ ಹೇಳ್ತಾ, ಇವತ್ತು ಮೋಸ, ಕಪಟ, ವಂಚನೆ ಇವೆಲ್ಲವೂ ಇರ್ತಕ್ಕಂಥ ಸಂದರ್ಭದಲ್ಲಿ ಸರಳತೆಯಿಂದ ಇಂಥ ಒಂದು ಸಹಕಾರ ಸಂಘವನ್ನು ಮಾಡುವುದರ ಮುಖಾಂತರ ಅವ್ರು ಕೊಡುವಂಥ ಸಂದರ್ಭ
ರಾಜೀನಾಮೆ ಕೊಟ್ಟು ಜವಾಬ್ದಾರಿಯನ್ನು ಬೇರೆಯವರಿಗೆ ಕೊಡಬೇಕು ಅನ್ನೋ ಸಂದರ್ಭದಲ್ಲಿ 16.5 ಲಕ್ಷ ಹಣ ಕೋತ ಬಂದಿದ್ದನ್ನು ತಮ್ಮ ಕಿಸೆಯಿಂದ ತಮ್ಮ ಜೋಬಿಂದ ಹಾಕಿ 16.5 ಲಕ್ಷವನ್ನು ಕರೆಕ್ಟ್ ಮಾಡಿ ಆ ಸಂಸ್ಥೆಯನ್ನು ಬೇರೆಯವರಿಗೆ ಕೈ ಕೊಡ್ತಾರೆ ಅಂದರೆ ಅವರ ವ್ಯಕ್ತಿತ್ವ ಏನು ಅಂತಕ್ಕಂಥದ್ದು ನಾವೆಲ್ಲರೂ ಸಹಿತ ಗಮನಿಸಬೇಕಾಗಿದೆ. ಯಾಕೆ ನಾನು ಒತ್ತಿ ಹೇಳ್ತೀನಿ ಅಂತ ಹೇಳಿದ್ರೆ, ನಾನು ಕರ್ನಾಟಕ ರಾಜ್ಯ ಬ್ರಾಹ್ಮಣರ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷನಾದ ಮೇಲೆ ಗುರು ರಾಘವೇಂದ್ರ ಬ್ಯಾಂಕಿನ 3,500 ಕೋಟಿಯಷ್ಟು ಹಣ, ಸುಮಾರು 8ರಿಂದ 10 ಕೋಟಿ ತಮ್ಮ ಹಣವನ್ನು ಇಟ್ಟು ಬೀದಿ ಪಾಲಾಗಿರತಕ್ಕಂಥ ಅನೇಕ ಜನ ಪ್ರತಿನಿತ್ಯ ನನ್ನ ಕಚೇರಿಗೆ ಬಂದು ನನ್ನ ಮಗಳ ಮದುವೆಗೆ ಏನಾದ್ರು ಒಂದಿಷ್ಟು ಕೊಡಿಸಿ ಅಂತಕ್ಕಂಥ ಮಾತನ್ನು ಬೇಡ್ತಿರ್ತಕ್ಕಂಥ ಮಾತನ್ನು ನಾನು ನೋಡಿದ್ದೇನೆ. ಪ್ರತಿನಿತ್ಯ ಟಿ ವಿಗಳಲ್ಲಿ ಅನೇಕ ಸಹಕಾರ ಸಂಘಗಳು, ಅನೇಕ ಕೋಆಪರೇಟಿವ್ ಸೊಸೈಟಿಗಳು ಜನಕ್ಕೆ ಮೋಸ ಮಾಡಿದ್ದಾರೆ ಅಂತಕ್ಕಂಥ ಪರಿಸ್ಥಿತಿಯಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಪುತ್ತೂರಿನಲ್ಲಿ 3 ವರ್ಷಗಳಿಂದ ಅದ್ಭುತವಾಗಿ ನಡೆಸಿರ್ತಕ್ಕಂಥ ಈ ಸಹಕಾರ ಸಂಘ ಇದು ಬರೀ ಪುತ್ತೂರಿಗೆ ಮಾತ್ರ ಆಗಿರಬಾರ್ದು, ಇದು ಕರ್ನಾಟಕ ರಾಜ್ಯಾದ್ಯಂತ ಆಗಬೇಕು, ವಿಶೇಷವಾಗಿ ಬೆಂಗಳೂರಿನಲ್ಲೂ ಸಹಿತ ಇದಾಗಬೇಕು ಅಂತ ಅವರ ಮನಸ್ಸು ಏನಿದೆ, ಏನು ಆಸೆ ಇದೆ, ಆಸೆಗೆ ತಕ್ಕಂತೆ ಇವತ್ತು ಶ್ರೀನಿವಾಸ್ ಅವರು ಅವ್ರನ್ನ ಅಧ್ಯಕ್ಷ ಮಾಡಿದ್ದಾರೆ. ನಾನಂತೂ ಈ ಸಭೆಗೆ ವೇದಿಕೆ ಮೇಲಿರೋರಿಗೆ ಭರವಸೆ ಕೊಡ್ತೇನೆ, ಶ್ರೀನಿವಾಸ್ ಅವರು ಅಂಥ ಒಂದು ಕಾರ್ಯವನ್ನು ಮಾಡ್ತಾರೆ ಅಂತಕ್ಕಂಥ ಆಸೆಯನ್ನು ಇಟ್ಕೊಂಡಿದ್ದೀನಿ. ಯಾಕೆಂದರೆ ಅವ್ರಿಗಿರ್ತಕ್ಕಂಥ ಸಂಪರ್ಕ ಆ ರೀತಿ ಇದೆ. ಅವರ ಜೊತೆ ಸಹಿತ ನಾನು ಕೈ ಜೋಡಿಸಿ ಬೆಂಗಳೂರಿನಲ್ಲಿ ಈ ಒಂದು ಸೊಸೈಟಿ ಪ್ರಾರಂಭ ಆಗಲಿ, ಅದಕ್ಕೆ ಸಂಪೂರ್ಣವಾದಂಥ ಸಹಕಾರವನ್ನು ಕೊಡ್ತೀನಿ ಅಂತ ಹೇಳ್ತಾ ನನ್ನನ್ನು ಕರೆದು ಮಾತಾಡೋಕ್ಕೆ ಅವಕಾಶ ಕೊಟ್ಟಂಥ ವೇದಿಕೆಗೆ ಹೊಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ನಮ್ಮ ರಾಜ್ಯ ಸಚಿವರಾಗಿರ್ತಕ್ಕಂಥ ಅಂಗಾರ ಅವರು ಬರ್ತಾ ಇದ್ದಾರೆ, ಅವ್ರಿಗೂ ಸಹಿತ ನಾನು ತುಂಬಪೂರ್ವದ ಸ್ವಾಗತವನ್ನು ಕೋರ್ತಾ ನನ್ನ ಮಾತಿಗೆ ಮಂಗಳಾರ್ಥ. ವೇದಿಕೆಯಲ್ಲಿ ಆಗಮಿಸಿರುವಂಥ ಸನ್ಮಾನ್ಯ ಸಚಿವರಿಗೆ ನಮ್ಮ ನಿರ್ದೇಶಕರಾಗಿರುವಂಥ ಶ್ರೀ ಎಂ ಆನಂದರಾಯ್ ಅವರು ಶಾಲು ಹಾಗೂ ಸ್ಮರಣಿಕೆ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ರಾಯಲ್ ಸೌಹಾರ್ದ ಸಹಕಾರಿ ಸಂಘದ ವತಿಯಿಂದ ಈ ಒಂದು ವೇದಿಕೆ ಮೇಲೆ ಈಗ ತಾನೇ ನಮ್ಮ ಸುಳ್ಯದ ಶಾಸಕರಾಗಿ ಕರ್ನಾಟಕ ರಾಜ್ಯ ಸರ್ಕಾರದ ಮಂತ್ರಿಗಳಾಗಿರ್ತಕ್ಕಂಥ ಗೌರವಾನ್ವಿತ ಶ್ರೀ ಎಸ್ ಅಂಗಾರ ಅವರಿಗೆ ಸ್ವಾಗತ. ಹಾಗೆ ಗೌರವಾನ್ವಿತರಾಗಿರ್ತಕ್ಕಂಥ ಶ್ರೀ ಉಪಸಭಾಪತಿಗಳು ಶ್ರೀ ಎಂ ಕೆ ಪ್ರಾಣೇಶ್ರವರೇ ಹಾಗೂ ಬ್ರಾಹ್ಮಣರ ಸಮಾಜದ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಗುರುಗಳು ಆಗಿರ್ತಕ್ಕಂಥ ಸಚ್ಚಿದಾನಂದ ಮೂರ್ತಿರವರೇ, ಈ ಒಂದು ಸಂಸ್ಥೆಯನ್ನು ರಾಯಲ್ ಸೌಹಾರ್ದ ಸಂಸ್ಥೆಯನ್ನು ಸಹಕಾರಿ ಸಂಸ್ಥೆಯನ್ನು ಕಟ್ಟಿ ಬೆಳೆಸಿ ಈ ರಾಜ್ಯಾದ್ಯಂತ ಜನರಿಗೆ ಅವಶ್ಯಕತೆ ಇರ್ತಕ್ಕಂಥ ಜನರಿಗೆ ಯಾವುದಾದರೂ ಒಂದು ರೀತಿಯಲ್ಲಿ ಸೇವೆಯನ್ನು ಸಲ್ಲಿಸಬೇಕು ಅನ್ನೋ ಉದ್ದೇಶ ಇಟ್ಟುಕೊಂಡು ಈ ಸಹಕಾರ ಸಂಸ್ಥೆಯನ್ನು ಕಟ್ಟಿ ಬೆಳೆಸಿದಂಥ ಸ್ಥಾಪಕರು ಆಗಿರ್ತಕ್ಕಂಥ ಗೌರವಾನ್ವಿತ ಶ್ರೀ ದಂಬೆಕೇನ ಸದಾಶಿವರಾಯರವರೇ ಹಾಗೂ ಶ್ರೀಮತಿ ದಂಬೆಕೇನ ಸದಾಶಿವರಾಯರವರೇ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರೇ, ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಗಣ್ಯರೇ, ಇಲ್ಲಿ ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲ ಬಂಧುಗಳೇ, ಅನೇಕ ವಿಚಾರಗಳನ್ನು ಈಗಾಗಲೇ ಹಿರಿಯರು ಹೇಳಿದ್ದಾರೆ. ಖಂಡಿತವಾಗಿ ನನ್ನ ಮೇಲೆ ಒಂದು ನಂಬಿಕೆ ಇಟ್ಟು ಇಲ್ಲಿ ಈ ಒಂದು ಸಹಕಾರ ಸಂಸ್ಥೆಯ ಎಲ್ಲ ಡೈರೆಕ್ಟರ್ಸು ನನಗೆ ಅಧ್ಯಕ್ಷರಾಗಿ ಏನು ಆಯ್ಕೆ ಮಾಡಿದ್ದಾರೋ ಅವರ ಒಂದು ವಿಶ್ವಾಸವನ್ನು ನಾನು ಸಂಪೂರ್ಣವಾಗಿ ಈ ಪುತ್ತೂರಿನ ಈ ಭಾಗದಲ್ಲೇ ಹೆಚ್ಚು ಪ್ರಾಮಾಣಿಕತೆಯಾಗಿ 100% ನಮಗೆ ರೀಪೇಮೆಂಟು ಇರೋದರಿಂದ ಈ ಸಮಸ್ಯೆಯನ್ನು ಉತ್ತಮ ರೀತಿಯಲ್ಲಿ ಕಟ್ಟೋಣ, ಬೆಳೆಸೋಣ ನಿಮ್ಮೆಲ್ಲರ ಸಹಕಾರದೊಂದಿಗೆ. ಈ ಸಂಸ್ಥೆಯಲ್ಲಿ ಪ್ರತಿಯೊಬ್ಬರು ಕೂಡ ಒಂದು ಶೇರ್ ಹೋಲ್ಡರ್ ಆಗಬಹುದು. 1,000 ರೂಪಾಯಿ ಒಂದು ಶೇರು ಬೆಲೆ ಆಗಿರ್ತದೆ. ಒಬ್ಬೊಬ್ಬರು 5 ಶೇರು, 10 ಶೇರು, 50, 100, 500, 1000 ಅದಕ್ಕೆ ಮೇಲೆ ಎಷ್ಟು ಬೇಕಾದರೂ ನೀವು ಇದನ್ನು ತೆಗೆದುಕೊಂಡು ಒಬ್ಬರಿಂದ ಒಬ್ಬರಿಗೆ ನಾವು ಸಹಕಾರಗಳನ್ನು ಮಾಡಿಕೊಂಡು ಇರುವಂಥವರು
ಇರುವ ಟೈಮ್ವರೆಗೂ ಕೂಡ ಅವಶ್ಯಕತೆ ಇರುವವರೆಗೂ ಕೂಡ ತೆಗೆದುಕೊಂಡು ಅದನ್ನು ಅವರ ಒಂದು ಕೆಲಸ ಕಾರ್ಯಕ್ಕೆ ಉತ್ತಮ ರೀತಿಯಲ್ಲಿ ಪ್ರಯೋಜನ ಆಗುವ ರೀತಿಯಲ್ಲಿ ಈ ಸಮಸ್ಯೆಯನ್ನು ಕಟ್ಟೋಣ, ಬೆಳೆಸೋಣ. ಅದಕ್ಕಾಗಿ ಕೆಲವೊಂದು ಯೋಜನೆಗಳನ್ನು ಇನ್ನಷ್ಟು ಇಲ್ಲಿ ನಾವು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಗ್ರಾಮ ಮಟ್ಟದಿಂದ ಸಹಕಾರಿಯ ಸ್ವಸಂಘಗಳನ್ನು ರಚಿಸಿ ಜಿಲ್ಲಾ ಮಟ್ಟಕ್ಕೆ ವಿಸ್ತರಣೆ ಮಾಡುವಂಥದ್ದು, ಸ್ವಸಹಾಯ ಸಂಘದ ಸದಸ್ಯರಿಗೆ ತ್ವರಿತಗತಿಯಲ್ಲಿ ಸಾಲ ವಿತರಣೆ ಮತ್ತು ಕೃಷಿ ಮತ್ತು ಸ್ವಯಂ ಉದ್ಯೋಗ ಕನಿಷ್ಠ ಬಡ್ಡಿ ದರದಲ್ಲಿ ಸಾಲ ನೀಡುವಂಥದ್ದು, ಸ್ವಸಹಾಯ ಸಂಘದ ಸಾಲಕ್ಕೆ ಸೂಕ್ತ ವಿಮೆ ಮತ್ತು ಆರೋಗ್ಯ ವಿಮೆ ಮಾಡುವಂಥದ್ದು, ಸಹಕಾರಿಯ ಸದಸ್ಯರಿಗೆ ಕನಿಷ್ಠ ಬಡ್ಡಿ ದರದಲ್ಲಿ ಚಿನ್ನಾಭರಣ ಈಡಿನ ಸಾಲ ನೀಡುವುದು, ಮುಂದಿನ ಆರ್ಥಿಕ ವರ್ಷದಲ್ಲಿ ಹೊಸ ವಾಹನ ಖರೀದಿಸಲು ಹೊಸ ಮನೆ ರಚನೆ ಇತ್ಯಾದಿಗಳಿಗೆ ಸಾಲ ನೀಡುವುದು, ಆದಾಯ ತೆರಿಗೆ ಕಾಯ್ದೆ ಮತ್ತು ಇತರ ಕಾನೂನುಗಳಡಿ ಲಭ್ಯವಿರುವ ಹೊಸ ಉಳಿತಾಯ ಯೋಜನೆಗಳನ್ನು ಸದಸ್ಯರಿಗೆ ಮಾಹಿತಿ ಮತ್ತು ಅವುಗಳನ್ನು ಉಪಯೋಗಿಸಿಕೊಳ್ಳಲು ಅಗತ್ಯವಾದ ಸೇವೆಗಳನ್ನು ನೀಡುವುದು, ಸಹಕಾರಿಯ ವ್ಯವಹಾರವನ್ನು ಹೆಚ್ಚು ಬಂಡವಾಳ ತೊಡಗಿಸಿ ಆರ್ಥಿಕ ಲಾಭ ಗಳಿಸಿದ ನಂತರ 2 ಶಾಖೆಗಳನ್ನು ಪ್ರಾರಂಭ ಮಾಡುವ ಬಗ್ಗೆ ಆಡಳಿತ ಮಂಡಳಿಯಾದ ನಾವು ಚಿಂತನೆ ಮಾಡಿರ್ತೇವೆ. ಒಂದು ಬೆಂಗಳೂರಿನಲ್ಲಿ ಮತ್ತೊಂದು ತುಮಕೂರಿನಲ್ಲಿ ಮಾಡಬೇಕಂತೇಳಿ ಉದ್ದೇಶ ಇಟ್ಕೊಂಡಿದ್ದೇವೆ. ಸಹಕಾರಿಯ ಎಲ್ಲ ವ್ಯವಹಾರಗಳು ಕೂಡ ಡಿಜಿಟಲೀಕರಣದಿಂದ ಕೂಡಿದ್ದು ಇನ್ನೂ ಹೆಚ್ಚಿನ ತಂತ್ರಜ್ಞಾನವನ್ನು ಬಳಸಿ ಅಭಿವೃದ್ಧಿಪಡಿಸುವುದು, ಗ್ರಾಹಕರ ಅನುಕೂಲವಾಗುವ ಉದ್ದೇಶದಿಂದ ಹೊಸ ಖಾತೆ ಠೇವಣಿ ಸಂಗ್ರಹ ಮಾಡುವ ಉದ್ದೇಶದಿಂದ ಸೌಹಾರ್ದ ಠೇವಣಿ ಅಭಿಯಾನ ಮಾಡಲಾಗುವುದು, ಸ್ವಸಹಾಯ ಸಂಘದ ಸದಸ್ಯನಿಗೆ ಕೃಷಿ ಸ್ವಯಂ ಉದ್ಯೋಗ ವಿಷಯಾಧಾರಿತ ತರಬೇತಿ ಕಾರ್ಯಕ್ರಮ ನೀಡಲಾಗುವುದು, ಗ್ರಾಮೀಣ ಪ್ರದೇಶದಲ್ಲಿರುವ ಸದಸ್ಯರಿಗೆ ಆರ್ಥಿಕ ಮತ್ತು ಸಾಮಾಜಿಕ ಅಂಚಿನಲ್ಲಿರುವ ಜನರನ್ನು ಗುರುತಿಸಿ ಅವರನ್ನು ಮುಖ್ಯವಾಹಿನಿಗೆ ತರಲು ಅಗತ್ಯವಾದ ಸಹಕಾರಿ ಸೇವೆಗಳನ್ನು ನೀಡುವುದು, ನಾನು ಬೋಧನೆಯನ್ನು ಮಾಡುತ್ತೇನೆ. ನಾನು MC ಶ್ರೀನಿವಾಸ್, ರಾಯಲ್ ಸೌಹಾರ್ದ ಸಹಕಾರಿಯ ಅಧ್ಯಕ್ಷರಾಗಿ ಸಹಕಾರಿಯ ಬೈಲಾ ಮತ್ತು ನಿಯಮ ಮತ್ತು ಕಾಯ್ದೆಯ ಅನುಗುಣವಾಗಿ ಪ್ರಾಮಾಣಿಕವಾಗಿ ಈ ಸಹಕಾರಿ ಸಂಸ್ಥೆಯನ್ನು ಅಭಿವೃದ್ಧಿಪಡಿಸುವಲ್ಲಿ ಇಂದಿನಿಂದ ತೊಡಗಿಸಿಕೊಳ್ಳುತ್ತೇನೆ. ಈ ಮಾತಿಗೆ ನಾನು ಬದ್ಧನಾಗಿರ್ತೇನೆ. ಇಂತಿ MC ಶ್ರೀನಿವಾಸ್. ನಾವೆಲ್ಲರೂ ಕೂಡ ನಮ್ಮ ಈ ಸಮಸ್ಯೆಯನ್ನು ಕಟ್ಟಿ ಬೆಳೆಸಿದಂಥವ್ರಿಗೆ ಸನ್ಮಾನ ಮಾಡೋ ಟೈಮಲ್ಲಿ ಒಬ್ಬರೊಬ್ಬರು ಕೈ ಹಿಡ್ಕೊಂಡು ಎಲ್ಲರೂ ಕೂಡ ಸಹಕಾರ ಸಂಘ ಅಂದರೆ ಒಬ್ರನ್ನೊಬ್ಬರು ಕೈ ಹಿಡ್ಕೊಂಡು ಒಂದು ಲಿಂಕ್ ಬರೋ ರೀತಿಯಲ್ಲಿ ಮಾಡಿಕೊಂಡು ನಾವು ನಮ್ಮ ಸ್ಥಾಪಕರಾಗಿರ್ತಕ್ಕಂಥ ಅವರಿಗೆ ಸನ್ಮಾನ ಮಾಡೋ ಟೈಮಲ್ಲಿ ಅವರಿಗೆ ಗೌರವಿಸಬೇಕು ಅಂತೇಳಿ ನಾನು ನಿಮ್ಮೆಲ್ಲರೂ ಕೂಡ ಮನವಿ ಮಾಡ್ಕೊಳ್ತೇನೆ. ಇನ್ನು ಕೆಲವೇ ನಿಮಿಷಗಳಲ್ಲಿ ನಮ್ಮ ಕೇಂದ್ರ ಸಚಿವರಾಗಿರ್ತಕ್ಕಂಥ DV ಸದಾನಂದ ಗೌಡ್ರವರು ಹಾಗೂ ಈ ಕ್ಷೇತ್ರದ ನಿಮ್ಮೆಲ್ಲರ ಪ್ರೀತಿ ಪಾತ್ರ ಗಳಿಸಿರ್ತಕ್ಕಂಥ ಶಾಸಕರು ಆಗಿರ್ತಕ್ಕಂಥ ಸಂಜೀವ್ ಮಠಂದೂರವರು ಕೂಡ ಇನ್ನು ಕೆಲವೇ ನಿಮಿಷಗಳಲ್ಲಿ ಬರ್ತಾ ಇದ್ದಾರೆ. ಅವರು ಬಂದಾಗ ಆ ಒಂದು ಸನ್ಮಾನ ಕಾರ್ಯಕ್ರಮನ ಎಲ್ಲರೂ ಕೂಡ ಸೇರಿ ಈ ಸಹಕಾರ ಸಂಸ್ಥೆಯನ್ನು ನಿಮ್ಮ ಸಲಹೆಯೊಂದಿಗೆ ಸಹಕಾರದೊಂದಿಗೆ ನಿಮ್ಮ ಸಂಕಷ್ಟಗಳಿಗೆ ಸ್ಪಂದಿಸುವ ರೀತಿಯಲ್ಲಿ ಇಲ್ಲಿ ಎಲ್ಲರೂ ಸೇರಿಕೊಂಡು ಮಾಡೋಣ ಅಂತ ಹೇಳುತ್ತಾ ಮತ್ತೊಮ್ಮೆ ನನ್ನ ಮಾತುಗಳನ್ನ ವಂದನೆ ಸಲ್ಲಿಸುತ್ತೇನೆ. ಯಶವಂತ್ ಕುಮಾರ್ ಅವರು ಬಂದು ಅವರಿಗೆ ಶಾಲು ಹಾಗೂ ಸ್ಮರಣಿಕೆ ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಸಾರ್ವಜನಿಕ ಜೀವನ ಅಂದರೆ ಹಾಗೆ, ಮನೆಯ ತುರ್ತು ಕೆಲಸ ಇದ್ದರೂ ಕೂಡ ಅದನ್ನು ನೆನಪಲ್ಲಿಟ್ಟುಕೊಂಡು ಕಾರ್ಯಕ್ರಮ ಭಾಗವಹಿಸಬೇಕಾಗುತ್ತೆ. ನಮ್ಮ ಮಾನ್ಯ ಸಚಿವರಾದ ಶ್ರೀ ಅಂಗಾರ್ ಅವರಿಗೆ ಮನೆಯಲ್ಲಿ ಅತ್ಯಂತ ಜರೂರು ಕೆಲಸ ಇದ್ದರೂ ಕೂಡ ಪ್ರೀತಿಪೂರ್ವಕವಾಗಿ ಆಗಮಿಸಿದ್ದಾರೆ. ಅವರು ಆಗಮಿಸುವ ಅತ್ಯಂತ ಸಂತೋಷ ನಮಗೆ ನೀಡಿದೆ. ಈ ನಿಟ್ಟಿನಲ್ಲಿ ಅವರಿಗೆ
ನಾವು ಗೌರವಿಸಿರುವಂಥ ರಾಯಲ್ ಗೋಲ್ಡ್ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಈಗ ನೆರವೇರಿಸಿದ್ದೇವೆ. ಇದೀಗ ಅವರ ವ್ಯಕ್ತಿ ಪರಿಚಯವನ್ನು ನಮ್ಮ ನಿರ್ದೇಶಕರಾಗಿರುವಂಥ ಶ್ರೀ ಆನಂದ್ ರೈ ದೇವಿನಗರ್ ಅವರನ್ನು ನೆರವೇರಿಸಬೇಕು ಕೇಳಿಕೊಳ್ತಾ ಇದ್ದೇನೆ. ದಯವಿಟ್ಟು ಶ್ರೀ ಸಚಿವರು ಆಸನ ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಈ ಮುಂದ್ಗಡೆ ಲೈನಲ್ಲಿ ಇರೋರು ತಾವೆಲ್ಲರೂ ಕೂಡ ಹಿಂಗೆ ವೇದಿಕೆಗೆ ಒಂದು ಒಬ್ಬರೊಬ್ಬರು ಕೈ ಹಿಡ್ಕೊಂಡು ಹಿಂಗೆ ಬರಬೇಕು. ಮುಂದ್ಗಡೆ ಲೈನ್ ಬನ್ನಿ, ಎಲ್ಲರೂ ಬನ್ನಿ. ಹಾಗೆ ಮೇಲುಗಡೆ ಬನ್ನಿ, ವೇದಿಕೆಗೆ ಬನ್ನಿ, ಬನ್ನಿ, ಹಂಗೆ ಬನ್ನಿ. ನೀವು ಮುಂದ್ಗಡೆ ಲೈನ್ ಬನ್ನಿ. ಹಾಗೆ ಅದ್ರ ಹಿಂದ್ಗಡೆ ಲೈನಲ್ಲಿ ಒಬ್ರಿಗೊಬ್ರು ಕೈ ಹಿಡ್ಕೊಳ್ಳಿ. ಹೀಗೆ ಕೈ ಹಿಡ್ಕೊಳ್ಳಿ, ಹಂಗೆ ಹಿಡ್ಕೊಳ್ಳಿ. ಬನ್ನಿ, ನೀವು ಇಲ್ಲಿ ಬನ್ನಿ, ಹಂಗೆ ನೀವು. ವೇದಿಕೆಯಲ್ಲಿರುವ ಗಣ್ಯರೇ, ಹಾಗೆ ಎಲ್ಲ ಸಭಾಸದರೇ, ನಾನು ನೂತನ ಸಚಿವರ ಒಂದು ವ್ಯಕ್ತಿ ಪರಿಚಯವನ್ನು ತಮ್ಮ ಮುಂದೆ ಚುಟುಕಾಗಿ ನೀಡಲಿಕ್ಕೆ ಇಷ್ಟಪಡ್ತಿದ್ದೇನೆ. ತತ್ವಕ್ಕೆ ಬದ್ಧ, ಸಿದ್ಧಾಂತಕ್ಕೆ ಬದ್ಧ, ನಂಬಿರುವ ಸತ್ಯಕ್ಕೆ ಬದ್ಧ, ನಡೆಯುವ ದಾರಿಯುದ್ದಕ್ಕೂ ಅಳವಡಿಸಲು ಸಿದ್ಧ ಎಂಬ ದೃಢ ನಿಲುವಿನ ಮಾದರಿ ವ್ಯಕ್ತಿಯೋರ್ವರ ಪರಿಚಯದ ಕ್ಷಣವಿದು. 1964 ಜುಲೈ 1ರಂದು ಸುಳ್ಯ ತಾಲೂಕಿನ ನೆಲ್ಲೂರು ಕೆಮ್ಮರಾಜಿ ಗ್ರಾಮದ ದಾಸನಕಜೆಯಲ್ಲಿ ಜನನ. ಶ್ರೀಯುತ ಚನಿಯ ಮತ್ತು ಹುಕ್ರು ದಂಪತಿಗಳೇ ಇವರ ಹೆತ್ತವರು. ಕಡು ಬಡತನದಲ್ಲಿ ಬೆಳೆದು ಬಂದರು. ವಿದ್ಯಾರ್ಥಿ ಜೀವನದಲ್ಲಿಯೇ ನಾಯಕತ್ವ ಗುಣದ ಬಳಕೆ. ಕುಟುಂಬದ ನಿರ್ವಹಣೆ ತನ್ನ ಹೆಗಲೇರಿದಾಗ ವಿದ್ಯಾಭ್ಯಾಸ ಹೈಸ್ಕೂಲಿಗೆ ಕುಂಠಿತ. ಕೂಲಿ ಕೆಲಸದಲ್ಲಿ ಕುಟುಂಬದ ಪೋಷಣೆ. ಸಾಮಾಜಿಕ ಸೇವೆಯ ತುಡಿತವೇ ತಳೂರಿನ ಶ್ರೀ ಚಂದ್ರಶೇಖರ್ ಭಟ್ ಮೂಲಕ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಪ್ರವೇಶದ ಹೆಬ್ಬಾಗಿಲು. 1979ರಲ್ಲಿ ಭಾರತೀಯ ಜನತಾ ಪಕ್ಷ ಸದಸ್ಯನಾಗಿ ಸೇರ್ಪಡೆ. ಸುಳ್ಯದ ಮೀಸಲು ಶಾಸಕ ಕ್ಷೇತ್ರದಲ್ಲಿ 1989ರಲ್ಲಿ ಪ್ರಥಮ ಬಾರಿಗೆ ಸೋಲುಂಡರು. 1994ರಿಂದ ನಿರಂತರ 27 ವರ್ಷಗಳಿಂದ ತಿರುಗಿ ನೋಡದ ಗೆಲುವು. ಸುಳ್ಯದ ಹಲವು ಮುಳುಗು ಸೇತುವೆಗಳಿಗೆ ಕಾಯಕಲ್ಪ. ರಾಜ್ಯದಲ್ಲಿ ಯಾವುದೇ ಪಕ್ಷ ಅಧಿಕಾರದಲ್ಲಿದ್ದರೂ ತನ್ನ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಗೆ ನಿರಂತರ ಅನುದಾನ. ಹಲವು ಅವಕಾಶ ತಪ್ಪಿದರೂ ನಿಷ್ಠೆ ಬದಲಿಸದ, ಲಾಬಿ ನಡೆಸದ ಧೀಮಂತ ವ್ಯಕ್ತಿತ್ವ. ಅಧಿಕಾರವಿದ್ದರೂ ದರ್ಪ ತೋರಿಸದ ವಿನಯತೆಯ ಸಾಕಾರ ಮೂರ್ತಿ. ಉಡುಪಿಯ ಕೋಟೆ ಗ್ರಾಮದ ವೇದಾವತಿಯವರೊಂದಿಗೆ ಸುಂದರ ದಾಂಪತ್ಯ. ಸುಳ್ಯದ KVGಯಲ್ಲಿ ವೈದ್ಯಕೀಯ ವಿದ್ಯಾಭ್ಯಾಸದಲ್ಲಿರುವ ಪೂಜಾಶ್ರೀ, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಪದವಿ ಪಡೆದಿರುವ ಗೌತಮ್ ಇವರ ಮಕ್ಕಳು. ತನಗೆ ದಾರಿ ನೀಡಿದ ಹಿರಿಯರನ್ನು ಕಡೆಗಣಿಸದ ಆದರ್ಶ. ನಡೆಯುವ ದಾರಿ ಮುಳ್ಳಾದರೂ ಹೂವು ನಗೆಯ ಸಿಂಗಾರ. ಸರಳತೆಗೆ ಸಾಕಾರ, ಅಬ್ಬರದಿಂದ ಬಲು ದೂರ. ಇವರೇ ನಮ್ಮ ರಾಯಲ್ ಗೋಲ್ಡ್ ಪ್ರಶಸ್ತಿ ಸ್ವೀಕರಿಸುವ ನಮ್ಮೆಲ್ಲರ ಪ್ರೀತಿ ಗೌರವಾದರದ ಶ್ರೀಯುತ ಅಂಗಾರ. ಶ್ರೀ MK ಪ್ರಾಣೇಶ್ ಉಪಸಭಾಪತಿಗಳು ವಿಧಾನ ಪರಿಷತ್ ಅವರು ಗೌರವಿಸಬೇಕು ಕೇಳಿಕೊಳ್ತಾ ಇದ್ದೇನೆ. ಸನ್ಮಾನ ಪತ್ರವನ್ನು ಶ್ರೀ ನಾರಾಯಣ ರೈ ಕುಕ್ಕುವಳ್ಳಿಯವರು ವಾಚಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಸಲ್ಲಿಸುತ್ತಾ ಜೈ ಶ್ರೀರಾಮ್. ದಕ್ಷಿಣ ಕನ್ನಡ ಜಿಲ್ಲೆಯ ಕಟ್ಟಕಡೆಯ ತಾಲೂಕು ಸುಳ್ಯದ ಅಭಿವೃದ್ಧಿಯ ಹರಿಕಾರ. ಸುಳ್ಯ ವಿಧಾನಸಭೆ ಕ್ಷೇತ್ರದಿಂದ ಸತತ 6 ಬಾರಿ ಗೆದ್ದ ಸೋಲಿಲ್ಲದ ಸರದಾರ. ಮಂತ್ರಿಯಾದರೂ ಭಾರತೀಯ ಜನತಾ ಪಕ್ಷದ ತಳಮಟ್ಟದ ನಿಷ್ಠಾವಂತ ಕಾರ್ಯಕರ್ತರ ನೆಚ್ಚಿನ ಗಣೆಕಾರ. ಎಂದಿಗೂ ನೆಚ್ಚಿ ಬಂದಾಗ ಕೈಯಾರೆ ಗಂಜಿ ಬಡಿಸುವ ಸರಳ ಸಜ್ಜನಿಕೆಯ ಆಗರ. ಆಸೆ ಆಮಿಷಕ್ಕೆ ಒಳಗಾಗದೆ ಕಡು ಬಡತನದಿಂದ ಮೇಲೆದ್ದು ಬಂದ ನವ ಇತಿಹಾಸದ ನಿರ್ಮಾಣಕಾರ. ಅಮರ ಸುಳ್ಯದ 24 ಕ್ಯಾರೆಟ್ನ ಅಪ್ಪಟ ಬಂಗಾರ. ಸಿದ್ಧಾಂತಕ್ಕೆ, ತತ್ವಕ್ಕೆ, ನಿಷ್ಠೆಗೆ, ಆದರ್ಶಕ್ಕೆ ಇನ್ನೊಂದು ಹೆಸರು ಸನ್ಮಾನ್ಯ ಶ್ರೀ ಎಸ್ ಅಂಗಾರ. ಮಾನ್ಯ ಸಚಿವರು,
ಬಂದರು ಮತ್ತು ಮೀನುಗಾರಿಕೆ ಕರ್ನಾಟಕ ಸರ್ಕಾರ. ಅದಕ್ಕಾಗಿ ನಿಮಗಿದು ವ್ಯಕ್ತಿಗಲ್ಲ ಆದರ್ಶಕ್ಕೆ ಎಂಬ ಸಿದ್ಧಾಂತದ ರಾಯಲ್ ಗೋಲ್ಡ್ ಪ್ರಶಸ್ತಿಯ ಸಿಂಗಾರ. ದಿನಾಂಕ 20/2/2021 ಪುತ್ತೂರಿನ ಸುಂದರರಾಮ್ ಶೆಟ್ಟಿ ಬಂಟರ ಭವನದಲ್ಲಿ ಸಹೃದಯಿ ಸಭಾಸದರ ಸಮ್ಮುಖದಲ್ಲಿ ಸನ್ಮಾನ್ಯ ಶ್ರೀ ಡಿ.ವಿ. ಸದಾನಂದಗೌಡ ಅವರು ಸೇರಿಕೊಳ್ತಾರೆ. ಕೇಂದ್ರ ರಾಸಾಯನಿಕ ಮತ್ತು ರಸಗೊಬ್ಬರ ಸಚಿವರ ಇವರ ಒಂದು ಉಪಸ್ಥಿತಿಯಲ್ಲಿ ಶ್ರೀ ಸಂಜೀವ ಮಠಂದೂರು ಶಾಸಕರು, ಪುತ್ತೂರು ಅಧ್ಯಕ್ಷರು, ರಾಜ್ಯ ಸೌಹಾರ್ದ ಸಹಕಾರಿ ಪ್ರಕೋಷ್ಠಕ ಇವರ ಅಧ್ಯಕ್ಷತೆಯಲ್ಲಿ ಸೇರಿಕೊಳ್ತಾರೆ. ಗಣ್ಯಮಾನ್ಯರ ಉಪಸ್ಥಿತಿಯಲ್ಲಿ ಗೌರವಪೂರ್ವಕ ಅರ್ಪಿಸುತ್ತಿದ್ದೇವೆ. ಈ ಒಂದು ರಾಯಲ್ ಗೋಲ್ಡ್ ಪ್ರಶಸ್ತಿಯ ಸಿಂಗಾರ ಶ್ರೀ ಶ್ರೀನಿವಾಸ್ MC ಅಧ್ಯಕ್ಷರು, ಶ್ರೀ AK ಜಯರಾಮರೈ ಉಪಾಧ್ಯಕ್ಷರು ಮತ್ತು ನಿರ್ದೇಶಕರು ಹಾಗೂ ಸಿಬ್ಬಂದಿಗಳು, ರಾಯಲ್ ಸೌಹಾರ್ದ ಸಹಕಾರಿ ಸಂಘ ಪುತ್ತೂರು. ನಮಸ್ಕಾರ. ಸನ್ಮಾನ ಸ್ವೀಕರಿಸಿರುವಂಥ ಮಾನ್ಯ ಸಚಿವರು ಸನ್ಮಾನಿತರಾಗಿ ಮಾತಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಸದಾಶಿವ ಅಭಿನಂದನಾ ಮತ್ತು ರಾಯಲ್ ಗೋಲ್ಡ್ ಪ್ರಶಸ್ತಿ ಪ್ರದಾನ ಸಮಾರಂಭದ ಈ ಒಂದು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಸನ್ಮಾನಿಸಿರ್ತಕ್ಕಂಥ ವಿಧಾನ ಪರಿಷತ್ತಿನ ಉಪಸಭಾಪತಿಗಳು, ಆತ್ಮೀಯರೂ ಆಗಿರತಕ್ಕಂಥ MK ಪ್ರಾಣೇಶ್ ಅವರೇ, ಈ ಒಂದು ರಾಯಲ್ ಗೋಲ್ಡ್ ಪ್ರಶಸ್ತಿಯನ್ನು ಸ್ವೀಕಾರ ಮಾಡಿರ್ತಕ್ಕಂಥ ಹಿರಿಯರೂ ಆಗಿರತಕ್ಕಂಥ ಸನ್ಮಾನ್ಯ ದಂಬೆಕಾನ ಸದಾಶಿವ ರೈಯವರೇ, ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ಕೇಂದ್ರ ಸಹಕಾರಿ ಬ್ಯಾಂಕಿನ ನಿರ್ದೇಶಕರಾಗಿರ್ತಕ್ಕಂಥ ಶಶಿಕುಮಾರ್ ಬಾಲ್ಯುಟ್ ಅವರೇ ಮತ್ತು ಹಿರಿಯರಾಗಿರ್ತಕ್ಕಂಥ ಶ್ರೀನಿವಾಸ್ MC ಅವರೇ ಮತ್ತು ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಅತಿಥಿಗಳೇ, ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಸಹಕಾರಿ ಬಂಧುಗಳೇ, ಪತ್ರಕರ್ತ ಸಹೋದರರೇ, ವಿಶೇಷವಾಗಿ ಹೆಚ್ಚು ಮಾತಾಡುವಂಥ ಅವಶ್ಯಕತೆ ಇಲ್ಲ. ನಾನು ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಅಭಿನಂದನೆಗೆ ಬೇಕಾಗಿ ನಾನು ಬಂದಿಲ್ಲ. ನನಗೆ ಈ ರೀತಿಯ ಒಂದು ಅಭಿನಂದನೆಯನ್ನು ಮಾಡಿದ ಸಮಯದಲ್ಲಿ ನನಗೆ ಆ ಅಭಿನಂದನೆ ನಾನು ಇಷ್ಟನ್ನು ಕೂಡ ಪಡೋದಿಲ್ಲ. ಆದರೆ ಸಹಜವಾಗಿ ಮನುಷ್ಯನ ಒಂದು ಆತ್ಮೀಯತೆ ಏನಿದೆ, ಆ ಆತ್ಮೀಯತೆಗೆ ನಾವು ಯಾವತ್ತೂ ಕೂಡ ಕಡೆಗಣನೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆ ದಿಕ್ಕಿನಿಂದ ಇವತ್ತು ನಮ್ಮಲ್ಲಿ ಕೂಡ ಬೇರೆ ಬೇರೆ ಕಾರ್ಯಕ್ರಮಗಳು, ಧಾರ್ಮಿಕ ಕಾರ್ಯಕ್ರಮಗಳಿತ್ತು. ಧಾರ್ಮಿಕ ಕಾರ್ಯಕ್ರಮದ ಮಧ್ಯೆ ನಾನು ಈ ಒಂದು ವಿಶ್ವಾಸದ ಒಂದು ಭಾವನೆಯಿಂದ ನಾನು ಬಂದಿದ್ದೇನೆ. ಬಂದಾಗ ಇವತ್ತು ನನ್ನನ್ನು ಕೂಡ ಅಭಿನಂದನೆ ಮಾಡುವಂಥ ಒಂದು ಕೆಲಸವನ್ನು ತಾವೆಲ್ಲರೂ ಕೂಡ ಈ ಸಂಸ್ಥೆಯ ಕಡೆಯಿಂದ ಮಾಡಿದ್ದೀರಿ. ನಾನು ಈ ರೀತಿಯ ಒಂದು ಅಭಿನಂದನೆಯನ್ನು ಮಾಡುವಂಥ ಸಮಯದಲ್ಲಿ ನಾನು ಇದನ್ನು ಯಾವುದನ್ನು ಕೂಡ ನಿರೀಕ್ಷೆ ಮಾಡಲೇ ಇಲ್ಲ. ಇದು ತಾನಾಗಿ ಒಳಿದು ಬಂದಿದೆ. ತಾನಾಗಿ ಒಳಿದು ಬರಬೇಕಾದ್ರೆ ಮನುಷ್ಯರಾಗಿರ್ತಕ್ಕಂಥ ನಾವೆಲ್ಲರೂ ಕೂಡ ನೀತಿಯಿಂದ ನಡೆದಾಗ ಅದು ತಾನಾಗಿ ಒಳಿದು ಬರ್ತದೆ. ಅವರು ಪರಿಚಯವನ್ನು ಮಾಡುವ ಸಮಯದಲ್ಲಿ ಹೇಳಿದರು, ನಾನೊಬ್ಬ ಸಾಮಾನ್ಯ ಒಬ್ಬ ಕೂಲಿ ಕಾರ್ಮಿಕ, ನನಗೆ ಯಾವುದೂ ಕೂಡ ಹಿನ್ನೆಲೆ ಇಲ್ಲ. ಹಿನ್ನೆಲೆ ಇಲ್ಲದಂಥ ಒಬ್ಬ ವ್ಯಕ್ತಿ ಈ ಒಂದು ಮಟ್ಟಕ್ಕೆ ಬರಬೇಕಾದ್ರೆ ಇವತ್ತು ಪ್ರಮುಖವಾಗಿರತಕ್ಕಂಥದ್ದು ನನಗೆ ಒಂದು ಸಂಘಟನೆಗಳು ತುಂಬ ಇದೆ. ಆದರೆ ಸಂಘಟನೆಯಲ್ಲಿ ಕೂಡ ಆ ಸಂಘಟನೆ ಕೊಟ್ಟಿರತಕ್ಕಂಥ ಸಂಸ್ಕಾರವನ್ನು ಕೊಟ್ಟಿರತಕ್ಕಂಥ ಅನೇಕ ಸಂಘಟನೆಗಳಿದೆ, ಸಂಸ್ಕಾರವನ್ನು ಕೂಡ ಪಡ್ಕೊಂಡಂಥ ವ್ಯಕ್ತಿಗಳಿದ್ದಾರೆ. ಆದರೆ ಆ ಎಲ್ಲ ಸಂಸ್ಕಾರದ ಮಧ್ಯೆಯೂ ಕೂಡ ನಾವು ಯಾವುದೇ ಒಂದು ಆಸೆ ಆಮಿಷಗಳನ್ನು ನಾವು ಹತೋಟಿಯಲ್ಲಿ ಇಟ್ಕೊಂಡು ನಾವು ನಮ್ಮನ್ನು ಉಳಿಸಿಕೊಳ್ಬೇಕಾದ್ರೆ ಅಷ್ಟು ಸುಲಭದ ಕೆಲಸ ಅಲ್ಲ. ಆಗ ನನ್ನ ಸಂಘಟನೆಯ ಒಂದು ವಿಚಾರ, ಉದ್ದೇಶ ಅದು ನನ್ನನ್ನು ಇವತ್ತು ಗಟ್ಟಿಯಾಗಿ ಇವತ್ತು ನೆಲೆಗೊಳಿಸುವಂಥ ಮತ್ತು ನನ್ನನ್ನು ರಕ್ಷಿಸುವಂಥ ಒಂದು ಕೆಲಸ ಆಗಿದೆ ಅನ್ನತಕ್ಕಂಥ ಒಂದು ಮಾತನ್ನು ಈ ಒಂದು ಸಂದರ್ಭ ಹೇಳಿಕೊಂಡು, ವಿಶೇಷವಾಗಿ
ನಮಗೆ ಮೊನ್ನೆ ಸಚಿವ ಸ್ಥಾನ ಸಿಕ್ಕಿದ ನಂತರ ಇವತ್ತು ನಮಗೆ ಆ ರೀತಿಯ ಒಂದು ಅಭಿನಂದನೆಗಳು ತುಂಬ ಕಡೆ ಸಿಗ್ತಾ ಇದೆ. ನನಗೆ ಗೊತ್ತುಂಟು ಆ ರೀತಿಯ ಅಭಿನಂದನೆಗಳು ಯಾಕೆ ಸಿಗ್ತಾ ಅಂದರೆ ಸಮಾಜ ಇವತ್ತು ನಮ್ಮಿಂದ ಆ ರೀತಿಯ ಒಂದು ನಿರೀಕ್ಷೆನ ಇಟ್ಟಿದೆ. ಆದರೆ ಆ ರೀತಿಯ ಒಂದು ಸಮಾಜ ನಿರೀಕ್ಷೆನ ಇಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಸಮಾಜದಲ್ಲಿ ನಾವು ಕೂಡ ಆ ರೀತಿಯ ಒಂದು ವಿಶ್ವಾಸವನ್ನು ಭರಿಸಬೇಕಾದ್ರೆ ನಾವು ಕೂಡ ನಮ್ಮ ವ್ಯಕ್ತಿಗತ ಜೀವನದಲ್ಲಿ ನಮ್ಮ ಕಾರ್ಯಕ್ಷೇತ್ರದಲ್ಲಿ ಆ ರೀತಿಯ ಒಂದು ಕೆಲಸವನ್ನು ಮಾಡ್ತಾ ನಾವು ಹೋದಾಗ ಸಮಾಜದಲ್ಲಿ ಕೂಡ ನಮಗೆ ಆ ರೀತಿಯ ಒಂದು ವಿಶ್ವಾಸವನ್ನು ಉಳಿಸಿಕೊಳ್ಳುವಂಥ ಒಂದು ಹೊಣೆಗಾರಿಕೆಯನ್ನು ಸಮಾಜ ನೀಡಿದೆ, ನಮ್ಮೆಲ್ಲ ಹಿರಿಯರು ಕೂಡ ನೀಡಿದ್ದಾರೆ. ಆ ರೀತಿಯ ಒಂದು ಅಧಿಕಾರ ನನಗೆ ಲಭಿಸಿದೆ ಅನ್ನತಕ್ಕಂಥ ಒಂದು ಮಾತನ್ನು ಈ ಒಂದು ಸಂದರ್ಭ ಹೇಳಿಕೊಂಡು ಇವತ್ತು ವಿಶೇಷವಾಗಿ ನಮಗೆ ಮೇಲ್ಮನೆಯ ಉಪಸಭಾಪತಿಗಳಂಥ ಪ್ರಾಣೇಶ್ ಅವರು ಸನ್ಮಾನ ಮಾಡಿರತಕ್ಕಂಥದ್ದು. ನಾನು ಇಷ್ಟೇ ಹೇಳುವಂಥದ್ದು, ಇವತ್ತು ನಮ್ಮದು ಕೆಲಮನೆ, ಆದರೆ ಮೇಲ್ಮನೆ ಕೆಲಮನೆಗಿರುವಂಥ ಮಹತ್ವವನ್ನು ಕೂಡ ನಮಗೆ ಗೊತ್ತಿದೆ. ಅದಕ್ಕಾಗಿ ವಿಶೇಷವಾಗಿ ಮೇಲ್ಮನೆಯ ಒಬ್ಬ ಉಪಸಭಾಪತಿಗಳಿಂದ ಇವತ್ತು ಸನ್ಮಾನ ಮಾಡುವಂಥ ಒಂದು ಸೌಭಾಗ್ಯ ನನಗೆ ಕೊಡಾಗಿದೆ. ಅದಕ್ಕಾಗಿ ನಾನು ಇಷ್ಟೇ ಹೇಳುವಂಥದ್ದು, ನಾನು ಮುಂದಿನ ಒಂದು ಕಾರ್ಯಕ್ರಮ ಕೂಡ ತೆರಳಬೇಕಾಗಿದೆ. ಇವತ್ತು ತಾವೆಲ್ಲರೂ ಕೂಡ ಇಟ್ಟಿರತಕ್ಕಂಥ ಒಂದು ಪ್ರೀತಿ ಮತ್ತು ವಿಶ್ವಾಸಕ್ಕೆ ನಾನು ಚಿರಋಣಿ ಅನ್ನತಕ್ಕಂಥ ಒಂದು ಮಾತನ್ನು ಈ ಒಂದು ಸಂದರ್ಭ ಹೇಳಿಕೊಂಡು ಮತ್ತೊಮ್ಮೆ ತಾವೆಲ್ಲರೂ ಕೂಡ ಅಭಿನಂದಿಸಿರಿ. ಅದಕ್ಕೆ ಅಭಿನಂದಿಸಿರತಕ್ಕಂಥ ಎಲ್ಲ ಹಿರಿಯರು ಮತ್ತು ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲರಿಗೆ ನಾನು ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಶ್ರೀ ಡಿ ವಿ ಸದಾನಂದ ಗೌಡವರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಸನ್ಮಾನ್ಯ ಸಚಿವರಾಗಿರುವಂಥ ಶ್ರೀ ಡಿ ಸದಾನಂದಗೌಡವರು, ನಮ್ಮ ಶಾಸಕರಾಗಿರುವಂಥ ಶ್ರೀ ಸಂಜೀವ ಮಠಂದವರವರು ದಯವಿಟ್ಟು ವೇದಿಕೆ ಆಗಮಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಸನ್ಮಾನ್ಯ ಕೇಂದ್ರ ಸಚಿವರಾಗಿರುವಂಥ ಶ್ರೀ ಡಿ ವಿ ಸದಾನಂದಗೌಡ ಅವರಿಗೆ ನಮ್ಮ ಸಮಿತಿಯ ಗೌರವ ಕಾರ್ಯದರ್ಶಿಗಳಾಗಿರುವಂಥ ಶ್ರೀ ಮಹೇಶ್ ಕಚೆ ಅವರು ಶಾಲೋಗ ಸ್ಮರಣಿಕೆ ನೀಡಿ ಗೌರವಿಸಬೇಕು ಕೇಳಿಕೊಳ್ತಾ ಇದ್ದೇನೆ. ಮಾನ್ಯ ಶಾಸಕರಾದ ಶ್ರೀ ಸಂಜೀವ ಮಠಂದೂರ್ ಅವರಿಗೆ ಶ್ರೀ ಎ ಕೆ ಜಯರಾಮ್ ರೈ ಅವರು ಶಾಲೋಗ ಸ್ಮರಣಿಕೆಯನ್ನು ಗೌರವಿಸಬೇಕು ಕೇಳಿಕೊಳ್ತಾ ಇದ್ದೇನೆ. ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು, ಹಾಲಿ ಕೇಂದ್ರ ಸಚಿವರು, ಹಿರಿಯರು, ನನ್ನ ಮಾರ್ಗದರ್ಶಕರು ಆದಂತಹ ಡಿ ವಿ ಸದಾನಂದ ಗೌಡ್ರೆ, ಸನ್ಮಾನವನ್ನು ಈ ಸಮಾರಂಭದಲ್ಲಿ ಸ್ವೀಕಾರ ಮಾಡಲಿಕ್ಕಿರುವಂತಹ ನನ್ನ ರಾಜಕೀಯ ಕ್ಷೇತ್ರದ ಪ್ರಥಮ ಮೆಟ್ಟಿಲನ್ನು ಹಾಕಿಕೊಟ್ಟಂಥವರು, ನನ್ನ ಗುರುಗಳು, ಹಿರಿಯರು, ಮಾರ್ಗದರ್ಶಕರು ಆಗಿರುವಂಥ ದಂಬೆಖಾನ್ ಸದಾಶಿವ ರೈರವರೇ, ಹಾಗೂ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ಶಶಿಕುಮಾರ್ ರೈ ಬಲ್ಕೋಟ್ರವರೇ, ಈಗ ತಾನೇ ಅಭಿನಂದನೆಯನ್ನು ಸ್ವೀಕಾರ ಮಾಡಿ ತುರ್ತು ಕಾರ್ಯಕ್ರಮ ನಿಮಿತ್ತ ನಿರ್ಗಮಿಸಿದಂತಹ ಕರ್ನಾಟಕ ರಾಜ್ಯ ಸರ್ಕಾರದ ಮಾನ್ಯ ಮಂತ್ರಿಗಳಾಗಿರುವಂಥ ಅಂಗಾರರವರೇ, ಹಾಗೂ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಗುಣರಂಜನ್ ಶೆಟ್ಟಿಯವರೇ, ದಯಾನಂದ್ ರೈರವರೇ, ಗೋಪಾಲಕೃಷ್ಣ ಹೇರಳೆಯವರೇ, ಕೋರೆಲ ಸಂಜೀವ್ ಪೂಜಾರಿಯವರೇ, ಹಾಗೂ ನಿಮ್ಮೆಲ್ಲರನ್ನ ಉದ್ದೇಶಿ ಮಾತನಾಡಿದಂತಹ
ಪ್ರಾಸ್ತಾವಿಕವಾಗಿ ನಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡಿದಂಥ ಹೇಮನಾಥ್ ಶೆಟ್ಟಿ ಕಾವೂರವರೇ, ನಮ್ಮ ಬ್ರಾಹ್ಮಣರ ಸಂಘದ ಅಧ್ಯಕ್ಷರು, ನನ್ನ ಆತ್ಮೀಯರು ಆಗಿರುವಂಥ ಅತ್ಯುಂತ ಅವರೇ, ಹಾಗೂ ಈ ಕಾರ್ಯಕ್ರಮದಲ್ಲಿ ವೇದಿಕೆಯ ಮೇಲೆ ಉಪಸ್ಥಿತರಿರುವಂತಹ ಎಲ್ಲ ಗಣ್ಯರೇ, ಹಿರಿಯರೇ, ಇಲ್ಲಿ ಆಗಮಿಸಿರುವಂತಹ ಎಲ್ಲ ತಾಯಂದಿರೇ, ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ ಹಾಗೂ ಮಾಧ್ಯಮ ಮಿತ್ರರೇ, ಬಹುಶಃ ಪುತ್ತೂರಿನ ದಂಬೇಕಾನ್ ಸದಾಶಿವರಯ್ಯರವರು ಹಾಗೂ ಮೂಡಿಗೆರೆಯ ಒಂದು ಗ್ರಾಮದಲ್ಲಿರುವಂಥ ಪ್ರಾಣೇಶ್ವರ ಎತ್ತಲಿನ ಸಂಬಂಧವಯ್ಯ ಅನ್ನುವಂತಹ ವಿಚಾರ ನಿಮ್ಮ ಮುಂದೆ ಬರಬಹುದು. ಬಹುಶಃ ನಾನಿವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಎಷ್ಟು ಉತ್ಸುಕನಾಗಿ ಬಂದೆ ಅಂತ ಹೇಳಿದ್ರೆ, ಒಂದು 15 ದಿವಸಗಳ ಹಿಂದೆ ನನಗೊಂದು ದೂರವಾಣಿ ಕರೆಯನ್ನು ಮಾಡಿ ದಂಬೇಕಾನ್ ಸದಾಶಿವರಯ್ಯರವ್ರು, ನೋಡಪ್ಪ ನೀನು ಬರಬೇಕು, ನಮ್ಮದೊಂದು ಕಾರ್ಯಕ್ರಮ ಇದೆ ಅಂತ ಹೇಳಿದ್ರು. ನಾನು ಕೂಡಲೇ ಅವ್ರಿಗೆ ಹೇಳಿದೆ, ನೀವು ಕರೆಯುವಂಥದ್ದನ್ನೆಲ್ಲ ನನ್ನದೊಂದು ಭಾಗ್ಯ ಅಂತ ಹೇಳಿ ತಿಳ್ಕೊಂಡು ನಾನು ಆ ಕಾರ್ಯಕ್ರಮದಲ್ಲಿ ಖಂಡಿತವಾಗ್ಲೂ ಬಂದು ಭಾಗವಹಿಸ್ತೇನೆ ಅನ್ನುವ ಮಾತನ್ನು ನಾನು ಅವತ್ತು ಹೇಳಿದೆ. ಕಾರಣ ಇಷ್ಟೇ, ಯಾಕೆ ಅಂತ ಹೇಳಿದ್ರೆ, ನಾನು ರಾಜಕೀಯ ಕ್ಷೇತ್ರಕ್ಕೆ ಬರಲು ಪ್ರಮುಖ ಕಾರಣಕರ್ತರಾದಂಥವರು ದಂಬೇಕಾನ್ ಸದಾಶಿವರಯ್ಯರವರು. 1989 ಇಸ್ವಿಯಲ್ಲಿ ನಮ್ಮ ಮೂಡಿಗೆರೆಯ ತಾಲೂಕಿನ ವಿಧಾನಸಭಾ ಕ್ಷೇತ್ರದ ಪ್ರಧಾನ ಕಾರ್ಯದರ್ಶಿಯಾಗಿ ಅವರು ಕೆಲಸವನ್ನು ಮಾಡ್ತಾಯಿದ್ರು. ಇನ್ನೊಬ್ಬರು MR ಜಗದೀಶ್ ಅಂಥೇಳಿ ಅವರು ಅಧ್ಯಕ್ಷರಾಗಿ, ಇವರು ಪ್ರಧಾನ ಕಾರ್ಯದರ್ಶಿಯಾಗಿ ಮಾಡ್ತಾಯಿದ್ರು. ನಮಗೆ ರಾಜಕೀಯ ಕ್ಷೇತ್ರದ ಸಂಬಂಧಗಳೇನೂ ಇರಲಿಲ್ಲ. ನಾನು ಸಂಘ ಪರಿವಾರದ ಒಳಗಡೆ ಇದ್ದಂಥವನು, ಒಬ್ಬ ರಾಷ್ಟ್ರೀಯ ಸ್ವಯಂ ಸೇವಕದ ಒಬ್ಬ ಸ್ವಯಂ ಸೇವಕನಾಗಿ ಕೆಲಸವನ್ನು ಮಾಡಿಕೊಂಡು ನನ್ನಷ್ಟಕ್ಕೆ ನಾನಿದ್ದು ಒಂದು ಸ್ವತಶ್ಚಲಿ ಆಟೋಸ್ ಯೂನಿಯನ್ ಸಂಘ ಇತ್ತು, ಅದರ ಅಧ್ಯಕ್ಷನಾಗಿ ಕೆಲಸವನ್ನು ಮಾಡ್ತಾಯಿದ್ದೆ. ಅಂಥ ಸಂದರ್ಭದಲ್ಲಿ ಇವರು ಬಂದು, ನನಗೆ ದಂಬೇಕಾನ್ ಸದಾಶಿವರಯ್ಯ ಅಂದರೆ ಗೊತ್ತಿರಲಿಲ್ಲ ಯಾರು ಅಂಥೇಳಿ. ಯಾರೋ ಕೆಳಗಡೆ ಘಟ್ಟದವರು ಒಬ್ಬರು ಇದ್ದಾರೆ ಅಂತ ಹೇಳಿ ತಿಳ್ಕೊಂಡಿದ್ದೆ. ಅವರ ಪರಿಚಯ ನನಗಿರಲಿಲ್ಲ. ಆದರೆ ಅವರು ಒಮ್ಮೆ ನನ್ನ ಮೂಡಿಗೆರೆಯಲ್ಲಿರೋಂಥ ಒಂದು ಮನೆ ಹತ್ತಿರ ಬಂದು ನನ್ನನ್ನು ಮಾತನಾಡಿಸಿ, ನೀವು ಬಂದು ಪಕ್ಷಕ್ಕೆ ಸೇರ್ಪಡೆ ಆಗಬೇಕು, ಭಾರತೀಯ ಜನತಾ ಪಕ್ಷದ ಪಕ್ಷಕ್ಕೆ ಸೇರ್ಪಡೆ ಆಗಬೇಕು ಅಂತ ಕೇಳಿಕೊಂಡ್ರು. ನಾನು ಹೇಳಿದೆ, ನಾವೆಲ್ಲ ಅದರಲ್ಲೇ ಇರೋರು, ನಾವು ಸಂಘ ಪರಿವಾರದಲ್ಲಿ ಬೆಳೆದಂಥವ್ರು, ಸಹಜವಾಗಿ ಅದರೊಳಗಡೆ ಇದ್ದೀವಿ, ಏನಂತ ಸೇರುವಂಥ ಅವಶ್ಯಕತೆಗಳು, ನಾನು ಹಾಗೇ ಇರ್ತೀನಿ ಅನ್ನೋ ಮಾತನ್ನು ಅವ್ರಿಗೆ ಹೇಳಿದೆ. ಇಲ್ಲ, ನಿನ್ನಂಥ ಯುವಕರುಗಳು ಈ ಪಕ್ಷದೊಳಗಡೆ ಬರಬೇಕು, ಯುವಕರನ್ನು ಸಂಘಟನೆ ಮಾಡುವಂಥ ಅವಶ್ಯಕತೆಗಳಿದೆ. ನಾನು ಹೇಳ್ತಾ ಇರೋದು 1989 ಇಸ್ವಿ. ನೀವು ಬರಬೇಕು, ನೀನು ಸೇರ್ಪಡೆ ಆಗಬೇಕು ಅಂತ ಹೇಳಿದರು. ಆಯಿತು, ಸೇರ್ಪಡೆ ಆಗ್ತದೆ. ಅಲ್ಲೇ ತಕ್ಷಣ ಆಗ ಪಕ್ಷದ ಒಳಗಡೆ ಒಬ್ಬ ಸದಸ್ಯನಾಗಬೇಕಾದ್ರೆ 2 ರೂಪಾಯಿಗಳನ್ನು ಕೊಟ್ಟು ಸದಸ್ಯನಾಗಬೇಕಾಗಿತ್ತು. ಅಂಥ ಸಂದರ್ಭದಲ್ಲಿ ಅವರು ಆ ಸದಸ್ಯತ್ವದ ಚೀಟಿಯನ್ನು ಕೂಡ ತಂದು ಕೂಡಲೇ ಹೆಸರನ್ನು ನೋಂದಾಯಿಸಿ, ನೀನು ಇವತ್ತಿನಿಂದ ಭಾರತೀಯ ಜನತಾ ಪಕ್ಷದ ಸದಸ್ಯ ಅಂತ ಹೇಳಿ ನನಗೆ 2 ರೂಪಾಯಿ ನನ್ನನ್ನು ತೆಗೆದುಕೊಂಡು ನನಗೆ ಆ ಒಂದು ಚೀಟಿಯನ್ನು ಕೊಟ್ಟರು. ಅವತ್ತು ನನ್ನನ್ನು ರಾಜಕೀಯ ಕ್ಷೇತ್ರಕ್ಕೆ ತಂದು ಇವತ್ತು ಅವರ ಮುಂದೆ ನಾನೊಬ್ಬ ಕರ್ನಾಟಕ ರಾಜ್ಯದ ವಿಧಾನ ಪರಿಷತ್ತಿನ ಸದಸ್ಯನಾಗಿ ನಾನು ಅವ್ರ ಕಣ್ಣು ಮುಂದೆ ನಿಂತಿರುವಂಥ ನನಗೆ ಹೆಮ್ಮೆ ತರುವಂಥ ವಿಚಾರ ಆಗಿದೆ. ಏನೂ ಇಲ್ಲದವನು ಇವತ್ತು ಈ ಮಟ್ಟದಲ್ಲಿ, ಅವತ್ತಿನ ನಾನು ಹಿಂತಿರುಗಿ ನೋಡಲೇ ಇಲ್ಲ. ಯಾಕೆ ಅಂತ ಹೇಳಿದರೆ, ಆದ ನಂತರ ನನ್ನನ್ನು ಕೂಡಲೇ ಕೇವಲ 1 ತಿಂಗಳಿನ ಒಳಗಡೆ ದಂಬೇಕಾನ್ ಸದಾಶಿವರಯ್ಯರವರು ಬಂದರು. ಅವರು ನಮ್ಮ ಅಧ್ಯಕ್ಷರು ಬಂದು, ನೀನು ಯುವ ಮೋರ್ಚಾ ತಾಲೂಕು ಅಧ್ಯಕ್ಷನಾಗಬೇಕು ಅನ್ನುವಂಥದ್ದನ್ನು ಹೇಳಿ ಬಂದ 1 ತಿಂಗಳಿನೊಳಗಡೆ ನನಗೆ ಭಾರತೀಯ ಜನತಾ ಪಕ್ಷದ ಒಳಗಡೆ ಒಂದು ಯುವ ಮೋರ್ಚಾದ ಅಧ್ಯಕ್ಷನ ಅಧಿಕಾರವನ್ನು ಕೊಟ್ಟು ನನ್ನ ರಾಜಕೀಯ ಜೀವನವನ್ನು ಪ್ರಾರಂಭ ಮಾಡಿಸಿದ್ದು ದಂಬೇಕಾನ್ ಸದಾಶಿವರಯ್ಯರು. ಹಾಗಾಗಿ ನನಗೆ ಖಂಡಿತವಾಗಲೂ ಅವರು ಕರೆದಾಗ ನನಗೆ ತುಂಬ ಹೆಮ್ಮೆಯಿಂದ ನಾನು ಈ ಕಾರ್ಯಕ್ರಮಕ್ಕೆ ಬಂದೆ. ಬಹುಶಃ ಇವತ್ತು ಅವರಿಗೆ ಅಭಿನಂದನೆಯನ್ನು ಇಟ್ಕೊಂಡಿದ್ದೀರಾ. ಅವರ ಹಿಂದಿನ ಇತಿಹಾಸಗಳನ್ನು ನೋಡ್ತಾ ಹೋದಂಥ ಸಂದರ್ಭದಲ್ಲಿ ಅವರೊಬ್ಬರು ಸಂಘಟನೆಯನ್ನು ಮಾಡುವ ದೃಷ್ಟಿಗಳಿಂದ ಜನಸಾಮಾನ್ಯರೊಟ್ಟಿಗೆ ಇರುವಂಥ ವ್ಯವಸ್ಥೆಗಳನ್ನು, ಜನಸಾಮಾನ್ಯರಿಗೆ ಏನಾದರೂ ಒಳಿತನ್ನು ಮಾಡುವಂಥದ್ದು, ಈ ದೃಷ್ಟಿಕೋನದಲ್ಲೇ ನೋಡಿದಂಥ ಸ್ವಭಾವ ಅವ್ರದ್ದು. ಯಾಕೆಂದರೆ ನಮ್ಮ ಭಾಗದಲ್ಲಿ ಅಲ್ಲಿ ಇದ್ದಂಥಲ್ಲೂ ಕೂಡ ಎಲ್ಲ ವರ್ಗದವ್ರನ್ನ ಸೇರಿಸುವಂಥ ಪ್ರಯತ್ನವನ್ನು ಮಾಡ್ತಾಯಿದ್ರು, ಕೂರಿಸ್ಕೊಂಡವರು, ಅವ್ರ ಮನೆಗೆ ಕರ್ಕೊಂಡೋಗ್ರು. ಅವಾಗ ಪಕ್ಷದ ಕಾರ್ಯಾಲಯಗಳು ಇರಲಿಲ್ಲ, ಆದರೂ ಕೂಡ ಮನೆಯಲ್ಲೇ ಸಭೆಯನ್ನು ಮಾಡುವಂಥದ್ದನ್ನು ಮಾಡಿ, ಎಲ್ಲೂ ಕೂಡ ಬೇರೆ ಅಪೇಕ್ಷೆಗಳನ್ನು ಅವ್ರು ಪಡಲಿಲ್ಲ. ಅವರ ಮಗ ಅಕ್ಷಯ್ ಇರೋಂಥ ಅವರೆಲ್ಲ ಚಿಕ್ಕ ಹುಡುಗರು ನಾವಿರುವಂಥ ಸಂದರ್ಭದಲ್ಲಿ. ಅಂಥದ್ರಲ್ಲೂ ಕೂಡ ನಮ್ಮನ್ನೆಲ್ಲ ಹಲವಾರು ಯುವಕರುಗಳನ್ನು ಸೇರಿಸ್ಕೊಂಡು ಒಂದು ಸಂಘಟನೆಯನ್ನು ಬಲೆ ಮಾಡುವಂಥ ಪ್ರಯತ್ನದ ಒಂದಿಗೆ ನಮ್ಮನ್ನೆಲ್ಲ ಬೆಳೆಸಿದಂಥ ವ್ಯಕ್ತಿ ದಂಬೇಕಾನ್ ಸದಾಶಿವರಯ್ಯರವರು. ಅದೇ ಇವತ್ತು ಇಂಥ ಒಂದು ಸಂಘ ಸಂಸ್ಥೆಯನ್ನು ಕಟ್ಟಿದ್ದಾರೆ. ನಾನು ಕೇಳಿದೆ ಬರಬೇಕಾದ್ರೆ, ಹೇಗಿದೆ ಸಂಘ ಸಂಸ್ಥೆ, ಹೇಗೆ ನಡೀತಾ ಇದೆ ಅನ್ನುವಂಥ ವಿಚಾರವನ್ನು ತಿಳ್ಕೊಂಡೆ.
ತಿಳ್ಕೊಂಡಂಥ ಸಂದರ್ಭದಲ್ಲಿ ಸಾಕಷ್ಟು ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡಿದ್ರು. ಈ ಸಂಘ ಒಂದು ಹಂತದ ಒಳಗಡೆ ಸ್ವಲ್ಪ ಲಾಸನ್ನು ಪಡ್ಕೊಳ್ಳುವಂಥ ಪರಿಸ್ಥಿತಿಗಳು ಬಂದಂಥ ಸಂದರ್ಭದಲ್ಲೂ ಕೂಡ ಎದೆಗುಂದದೆ ಸಂಘವನ್ನು ಕೈ ಬಿಡದೆ ಅದಕ್ಕೆ ತನ್ನ ಸ್ವತಃ ಕೈಯಿಂದ ಹಣವನ್ನು ಹಾಕಿ ಮತ್ತೆ ಸರಿದೂಗಿಸಿ ಈ ಸಂಘವನ್ನು ನಡೆಸುವಂಥ ಕೆಲಸವನ್ನು ಮಾಡಿದ್ರು ದಂಬೆಕಾನ್ ಸದಾಶಿವರಯ್ಯರವರು ಅನ್ನುವ ಮಾತನ್ನು ಕೇಳಿ ತುಂಬ ಖುಷಿಯಾಯಿತು. ಇಂತಹ ಒಂದು ವ್ಯವಸ್ಥೆಯ ಒಳಗಡೆ ನಾವೆಲ್ಲ ಇದ್ದೇವೆ. ಇವತ್ತು ಕೂಡ ನಾವು ನೋಡ್ತಾ ಇದ್ವಿ. ಇದರಲ್ಲಿ ನನಗೊಂದು ಭಾರಿ ಖುಷಿಯಾದ ವಿಚಾರ, ಇದು ವ್ಯಕ್ತಿಗಲ್ಲ, ವ್ಯಕ್ತಿಯ ಆದರ್ಶಕ್ಕೆ ನಾವು ಸನ್ಮಾನಗಳನ್ನು ಮಾಡ್ತೇವೆ ಎನ್ನುವ ಒಂದು ಪದವನ್ನು ನಾನು ನೋಡಿದೆ. ಖಂಡಿತವಾಗಲಿ ಇಲ್ಲೇ ಆದರ್ಶದ ಗುಣಗಳನ್ನು ಎತ್ತಿ ತೋರಿಸುವಂಥದ್ದು. ಸಹಜವಾಗಿ ಆದರ್ಶದ ಗುಣಗಳಿದ್ದಂಥವ್ರನ್ನ ಹುಡುಕುವಂಥ ಈ ಕಾಲದ ಒಳಗಡೆ ಭಾರಿ ಕಷ್ಟ. ಯಾಕೆ ಅಂತ ಹೇಳಿದರೆ ಆದರ್ಶವನ್ನೆಲ್ಲ ಮರೆತು ಬಿಟ್ಟಿರುವಂಥ ಈ ಕಾಲದಲ್ಲಿ ಮತ್ತೆ ಆದರ್ಶವನ್ನು ನಮ್ಮ ಜೀವನದಲ್ಲಿ ಇಟ್ಕೊಂಡಿರುವಂಥವ್ರನ್ನ ಗುರುತು ಮಾಡೋದೇ ಕಷ್ಟದ ಕೆಲಸವಾಗಿದೆ. ಅಂಥದ್ರಲ್ಲೂ ಗುರುತು ಮಾಡಿ ಇವತ್ತು ಅಂಗರರವ್ರನ್ನ ಆ ಆದರ್ಶದ ವ್ಯಕ್ತಿತ್ವವನ್ನು ಹೊಂದಿದವರು ಅಂತ ಹೇಳಿ ಅಭಿನಂದನೆಯನ್ನು ಸಲ್ಲಿಸಿದಿರಿ. ಅದಕ್ಕೂ ಕೂಡ ನಿಮ್ಗೆ ಅಭಿನಂದನೆಗಳನ್ನು ನಾನು ಹೇಳ್ತೀನಿ. ಯಾಕೆ ಈ ಆದರ್ಶ ಅನ್ನುವ ಪದಕ್ಕೆ ಇಷ್ಟೊಂದು ಅರ್ಥಗಳು ಬರ್ತದೆ ಅಂತ ಹೇಳಿದ್ರೆ, ಒಮ್ಮೆ ರಾಮಕೃಷ್ಣ ಪರಮಹಂಸರು, ನಿಮಗೆಲ್ರಿಗೂ ಗೊತ್ತಿದೆ, ಸ್ವಾಮಿ ವಿವೇಕಾನಂದರ ಗುರುಗಳು. ರಾಮಕೃಷ್ಣ ಪರಮಹಂಸರು ಒಂದು ಹಳ್ಳಿಗೆ ಬರ್ತಾರೆ. ಬರುವಂಥ ಸಂದರ್ಭದಲ್ಲಿ ಎಲ್ರಿಗೂ ರಾಮಕೃಷ್ಣ ಪರಮಹಂಸರು ಬರ್ತಾರೆ. ರಾಮಕೃಷ್ಣ ಪರಮಹಂಸರು ಮಹಾನ್ ವ್ಯಕ್ತಿ, ಮಹಾನ್ ವ್ಯಕ್ತಿತ್ವವನ್ನು ಹೊಂದಿದಂಥವರು, ಮಹಾ ಆದರ್ಶ ಪುರುಷರು ಅನ್ನುವಂಥದ್ದನ್ನು ಹೇಳಿರ್ತಾರೆ. ಆಗ ಒಂದು ಹಳ್ಳಿಯಲ್ಲಿರುವಂಥ ತಾಯಿ, ಹಾಗಾದರೆ ನನ್ನ ಮಗುವನ್ನು ಅವ್ರ ಹತ್ರ ಕರ್ಕೊಂಡು ಹೋಗಿ ನನ್ನ ಮಗುವನ್ನು ಅವರಿಗೆ ಅವನಲ್ಲಿರುವಂತಹ ಅವನಿಗೊಂದು ಕೆಟ್ಟ ಅಭ್ಯಾಸ ಇರ್ತದೆ ಮಗುಗೆ. ತಾಯಿ ತಂದೆ ಎಷ್ಟು ಹೇಳಿದ್ರೂ ಕೂಡ ಅದನ್ನ ಬಿಡೋದಿಲ್ಲ. ಅವನಿಗೆ ಬೆಲ್ಲ ತಿನ್ನುವಂಥ ಅಭ್ಯಾಸ ಇರ್ತದೆ. ಸಾಕಷ್ಟು ಬೆಲ್ಲವನ್ನು ತಿಂದು ತನ್ನ ಹಲ್ಲನ್ನೆಲ್ಲ ಹುಳವನ್ನು ಮಾಡ್ಕೊಂಡಿರ್ತಾನೆ. ಅಂಥ ಸಂದರ್ಭದಲ್ಲಿ ತಾಯಿ ಯೋಚನೆ ಮಾಡ್ತಾಳೆ, ಎಲ್ಲರೂ ಹೇಳ್ತಾರೆ ರಾಮಕೃಷ್ಣ ಪರಮಹಂಸರು ಹೇಳಿದ್ರೆ ಎಲ್ಲರೂ ಸಣ್ಣ ಮಕ್ಕಳಿಂದ ದೊಡ್ಡವರು ಕೂಡ ಮಾತನ್ನು ಕೇಳ್ತಾರೆ ಅಂತ ಹೇಳ್ತಾರಲ್ಲ, ಹಾಗಾಗಿ ಕರ್ಕೊಂಡೋಗಿ ಒಂದು ಪ್ರಯತ್ನವನ್ನು ಮಾಡೋಣ ಅಂಥೇಳಿ ರಾಮಕೃಷ್ಣ ಪರಮಹಂಸರ ಹತ್ರ ಕರ್ಕೊಂಡು ಹೋಗ್ತಾರೆ. ರಾಮಕೃಷ್ಣ ಪರಮಹಂಸರು ಹಳ್ಳಿಗೆ ಬಂದಿರ್ತಾರೆ. ನಂತರ ತನ್ನ ತಾಯಿ ಮಗುವನ್ನು ಹತ್ರಕ್ಕೆ ಕರ್ಕೊಂಡು ಹೋಗುತ್ತೆ. ಕರ್ಕೊಂಡು ಹೋದಂಥ ಸಂದರ್ಭದಲ್ಲಿ ತಾಯಿ ಹೇಳ್ತಾಳೆ, ಅಮ್ಮ ಕೇಳ್ತಾರೆ ರಾಮಕೃಷ್ಣ ಪರಮಹಂಸರು, ಏನು ಕರ್ಕೊಂಡು ಬಂದೆ ಅಮ್ಮ ಅಂತ. ಆದರೆ ಈ ಅಮ್ಮನಿಗೆ ಸ್ವಲ್ಪ ಮುಜುಗರ ಆದರೂ ಕೂಡ ಮಗ, ಹಾಗಾಗಿ ಇದೊಂದು ಸಣ್ಣ ವಿಷಯ ಅಂತ ಅಮ್ಮನಿಗೆ ಗೊತ್ತಿದ್ರೂ ಕೂಡ ಆ ಮಗುವಿನ ವಿಚಾರದಲ್ಲಿ ಆ ಅಮ್ಮನಿಗೆ ಅದೇ ದೊಡ್ಡ ವಿಚಾರ. ಇಂಥ ಸಂದರ್ಭದಲ್ಲಿ ಏನು ಕರ್ಕೊಂಡು ಬಂದೆ ಅಂತ ಕೇಳಿದಾಗ, ಸ್ವಾಮಿ ನನ್ನ ಮಗು ತುಂಬ ಬೆಲ್ಲವನ್ನು ತಿನ್ನುತ್ತೆ, ತುಂಬ ಹಲ್ಲುಗಳೆಲ್ಲ ಹಾಳಾಗಿದೆ, ಹಾಗಾಗಿ ನೀವು ಒಂದು ಮಾತನ್ನು ಹೇಳಿದ್ರೆ ಮಗುಗೆ, ನೀನು ಈ ಬೆಲ್ಲವನ್ನು ತಿನ್ನಬೇಡ ಅಂತ ಹೇಳಿದರೆ ಖಂಡಿತವಾಗ್ಲಿ ಬಿಡಬಹುದು ಅಂತ ನನಗೆ ಅನ್ನಿಸ್ತದೆ. ಯಾಕೆ ಅಂದರೆ ಎಲ್ಲರೂ ನಿಮ್ಮ ಮಾತನ್ನು ಕೇಳ್ತಾರೆ ಅನ್ನುವ ದೃಷ್ಟಿಕೋನದಿಂದ ನಾನು ಹೇಳ್ತಾ ಇದ್ದೇನೆ ಅನ್ನೋ ಮಾತನ್ನು ಹೇಳಿದಾಗ ರಾಮಕೃಷ್ಣ ಪರಮಹಂಸರು 1-2 ನಿಮಿಷಗಳನ್ನು ಸುಮ್ಮನಾಗಿ ನಂತರ ಹೇಳ್ತಾರೆ, ನೋಡಮ್ಮ 15 ದಿವಸ ಬಿಟ್ಟು ನಿನ್ನ ಮಗುವನ್ನು ನನ್ನ ಆಶ್ರಮಕ್ಕೆ ಕರ್ಕೊಂಡು ಬಾ ಅನ್ನುವಂಥ ಮಾತನ್ನು ಹೇಳ್ತಾರೆ. ಈ ತಾಯಿಗೆ ಆಶ್ಚರ್ಯ ಆಗ್ತದೆ, ಏನಪ್ಪ ಇಂಥ ಒಂದು ಮಾತನ್ನು ಹೇಳೋದಕ್ಕೆ, ನೀನು ಬೆಲ್ಲ ತಿನ್ನೋದು ಬಿಡು ಅಂತ ಹೇಳೋದಕ್ಕೆ 15 ದಿವಸಗಳ ಕಾಲ ಬೇಕಾ, ಏನಾದರೂ ಇರಲಿ ನೋಡೋಣ ಅನ್ನುವಂಥದ್ದು ದೃಷ್ಟಿಯಿಂದ ಅಮ್ಮ ವಾಪಸ್ ಹಳ್ಳಿಗೆ ಬರ್ತದೆ. ಹಳ್ಳಿಗೆ ಬಂದು 15 ದಿವಸಗಳ ಕಾಲ ಕಳೆದ ನಂತರ ಆಶ್ರಮಕ್ಕೆ ಮಗುವನ್ನು ಕರ್ಕೊಂಡು ಹೋಗುತ್ತೆ. ಆಶ್ರಮಕ್ಕೆ ಕರ್ಕೊಂಡು ಹೋದಂಥ ಸಂದರ್ಭದಲ್ಲಿ ರಾಮಕೃಷ್ಣ ಪರಮಹಂಸರು ಅದ್ರ ತಲೆಯನ್ನು ನೇವರಿಸ್ತಾರೆ, ಪ್ರೀತಿ ಮಾಡ್ತಾರೆ. ತದನಂತರ ಹೇಳ್ತಾರೆ, ನೋಡಪ್ಪ ಮಗು, ನೀನು ಬೆಲ್ಲವನ್ನು ತಿನ್ನಬೇಡ, ತಿಂದರೆ ಹೆಚ್ಚು ತಿಂದರೆ ಆರೋಗ್ಯಕ್ಕೂ ಹಾನಿಕರ, ನಿನ್ನ ಹಲ್ಲುಗಳು ಸಂಪೂರ್ಣ ಹಾಳಾಗಿದೆ, ಇನ್ನು ಹಲ್ಲುಗಳು ಕೂಡ ಹುಟ್ಟೋದಿಲ್ಲ, ಈ ರೀತಿ ಆದರೆ ಬಿಟ್ಬಿಡಬೇಕು ಅಂತ ಹೇಳ್ತಾರೆ. ಆ ಕೂಡಲೇ ಮಗು ಆಯಿತು ನಾನು ಇವತ್ತಿನಿಂದ ಬೆಲ್ಲವನ್ನು ತಿನ್ನೋದಿಲ್ಲ ಅನ್ನುವ ಮಾತನ್ನು ಹೇಳುತ್ತೆ. ಈ ತಾಯಿಗೆ ಇನ್ನಷ್ಟು ಕೋಪ ಬಂದ್ಬಿಡುತ್ತೆ. ಇಂಥ ಒಂದು ಮಾತನ್ನು ಹೇಳಲಿಕ್ಕೆ 15 ದಿವಸಗಳ ಕಾಲ ತೆಗೆದುಕೊಂಡು ನನ್ನನ್ನು ಅಷ್ಟು ದೂರದಿಂದ ಕರೆಸುವಂಥ ಕೆಲಸವನ್ನು ಮಾಡಿದ್ರಲ್ಲ ಅಂತ ಅಂದರೂ ಕೊನೆಗೂ ತಡಿಲಾರದೆ ಒಂದು ಮಾತನ್ನು ಕೇಳೇ ಬಿಡ್ತಾರೆ, ಇಷ್ಟೇ ಹೇಳಲಿಕ್ಕೆ ನೀವು ಯಾಕೆ ಇಷ್ಟು ಸಮಯವನ್ನು ತೆಗೆದುಕೊಂಡ್ರಿ ಅಂತ. ಆಗ ರಾಮಕೃಷ್ಣ ಪರಮಹಂಸರು ಹೇಳ್ತಾರೆ, ನೋಡಮ್ಮ ನನಗೂ ಕೂಡ ಬೆಲ್ಲವನ್ನು ತಿನ್ನುವಂಥ ಅಭ್ಯಾಸ ಇತ್ತು, ಹಾಗಾಗಿ ನಾನು ನನ್ನ ಅಭ್ಯಾಸವನ್ನು ನಾನೇ ಸ್ವತಃ ಇಟ್ಕೊಂಡು ಇನ್ನೊಬ್ಬರಿಗೆ ನಾನು ಮಾರ್ಗದರ್ಶನವನ್ನು ಆದರ್ಶವನ್ನು ಹೇಳಲಿಕ್ಕೆ ಸಾಧ್ಯನಾ? ಖಂಡಿತ ಇಲ್ಲ. ಹಾಗಾಗಿ ನಾನು ಪ್ರಯತ್ನಪಟ್ಟು ನಾನು ಬೆಲ್ಲವನ್ನು ತಿನ್ನೋದನ್ನು ಬಿಟ್ಟು ಇವತ್ತು ಆ ಮಗುಗೆ ಮಾರ್ಗದರ್ಶನವನ್ನು ಮಾಡಿದ್ದೇನೆ ಎನ್ನುವ ಮಾತನ್ನು ಹೇಳ್ತಾರೆ. ಅಂದರೆ ಇದರೊಳಗಡೆ ಯಾವತ್ತೂ ಅಷ್ಟೇ ನಾವು ಆದರ್ಶರಾಗಿ ಇನ್ನೊಬ್ಬರಿಗೆ ಆದರ್ಶಪ್ರಾಯರಾಗಬೇಕೇ ವಿನಃ ನಮ್ಮಲ್ಲಿ ಬೇರೆ ವಿಚಾರಗಳನ್ನು ಇನ್ನೊಬ್ಬರಿಗೆ ಆದರ್ಶಗಳನ್ನು ಹೇಳೋದ್ರಲ್ಲಿ ಏನು ಅರ್ಥ ಇದೆ ಅನ್ನೋದಕ್ಕೆ ಇದೊಂದು ನೀತಿ ಪಾಠ. ಹಾಗಾಗಿ ಇವತ್ತು ಈ ಒಂದು ಆದರ್ಶ ಯಾರಲ್ಲಿ ಇದೆ ಅವರನ್ನು ಹುಡುಕುವಂಥ ಪ್ರಯತ್ನಗಳನ್ನು ನಿಮ್ಮ ಸಂಸ್ಥೆಗಳೊಳಗೆ ಮಾಡ್ತಾ ಇದ್ದೀರಲ್ಲ,
ಖಂಡಿತವಾಗ್ಲೂ ಇದನ್ನು ಮಾಡಿದರೆ ಬೇರೆಯವರಿಗೆ ನಾವು ಕೂಡ ಆದರ್ಶರಾಗಬೇಕು ಅನ್ನುವಂಥ ಮನೋಭಾವನೆಗಳು ಬರ್ತದೆ. ಅವನು ಆದರ್ಶಪ್ರಾಯವಾಗಿ ಬೆಳೆಯೋದಕ್ಕೆ ಪ್ರಯತ್ನವನ್ನು ಮಾಡ್ತಾನೆ. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಇನ್ನೂ ಸಾಕಷ್ಟು ಜನ ಮಾತನಾಡಲಿಕ್ಕಿದ್ದಾರೆ. ಇಲ್ದಿದ್ರೆ ನಾನು ಸಾಕಷ್ಟು ವಿಚಾರ ದಂಬೆಕಾನ್ ಸದಾಶಿವರಾಯವ್ರ ಬಗ್ಗೆ ಮಾತನಾಡಲಿಕ್ಕೆ ಇತ್ತು. ಈಗ ಮಾನ್ಯ ಕೇಂದ್ರ ಸಚಿವರು ಈಗಾಗಲೇ ಇನ್ನೂ ಹೋಗಿ ಫ್ಲೈಟಲ್ಲಿ ಅವರು ಡೆಲ್ಲಿಯನ್ನು ತಲುಪೋರಿದ್ದಾರೆ. ಹಾಗಾಗಿ ನಾನು ಹೆಚ್ಚಿಗೆ ಏನು ಹೇಳಲಿಕ್ಕೆ ಹೋಗೋದಿಲ್ಲ. ಆದರೂ ಕೂಡ ನನಗೆ ಇವತ್ತು ತುಂಬ ಸಂತೋಷ ಆಗಿದೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ. ಕಾರಣ ಇಷ್ಟೇ, ನನ್ನನ್ನು ಬೆಳೆಸಿದಂಥವನು ಒಬ್ಬ ಇರ್ತಾನೆ, ನನ್ನನ್ನು ಮೇಲೆ ಎತ್ತಿ ಕೊಂಡೊಯ್ಯೋಗವನ್ನಂತೂ ಒಬ್ಬ ಮೇಲಿರ್ತಾನೆ ಅನ್ನುವಂಥದ್ದನ್ನು ನಾವು ವಿಚಾರಗಳನ್ನು ನಮ್ಮ ಜೀವನದ ಒಳಗಡೆ ಅಳವಡಿಸ್ಕೊಳ್ಬೇಕು. ಈಗ ಮಾತನಾಡ್ಬೇಕಾದ್ರೆ ಅಂಗರ್ ಅವರು ಹೇಳಿದ್ರು, ನಾನು ಯಾವುದೇ ಫಲಾಪೇಕ್ಷೆಗಳನ್ನು ಇಟ್ಕೊಳ್ಳದೆ ನಾನು ರಾಜಕಾರಣವನ್ನು ಮಾಡಿದೆ, ಅದು ನನ್ನನ್ನು ತನ್ನಷ್ಟಕ್ಕೆ ತಾನೇ ಹುಡ್ಕೊಂಡು ಬಂತು, ಇವತ್ತು ನಾನು ಮಂತ್ರಿ ಆದೆ ಅನ್ನುವ ಮಾತನ್ನು ಹೇಳ್ತಾರೆ. ಅದೂ ಕೂಡ ನನಗೂ ಅನ್ವಯಿಸ್ತದೆ. ನಾನು ಉಪಸಭಾಪತಿಯಾಗಿರೋದು ನಮ್ಮನ್ನೆಲ್ಲ ಬೆಳೆಸಿದವರು, ಇಲ್ಲಿ ಕೂತಿರುವಂಥ ನಿಮ್ಮ ಭಾಗದವರೇ ಆದರೂ ಕೂಡ ನಮ್ಮ ಲೋಕಸಭಾ ಸದಸ್ಯರಾಗಿ ನಾವು ಲೋಕಸಭೆಗೆ ಆಯ್ಕೆ ಆದ ನಂತರ ಮುಖ್ಯಮಂತ್ರಿಗಳಾಗಿ ನಿಮ್ಮ ಹತ್ರ ಆಗಿರಲಿಲ್ಲ ಅವ್ರನ್ನ ಮುಖ್ಯಮಂತ್ರಿ ಮಾಡೋದಕ್ಕೆ. ನಿಮ್ಮ ಭಾಗದಲ್ಲಿ ಅವ್ರು ಮಂಗಳೂರಿನ ಲೋಕಸಭಾ ಸದಸ್ಯರಾಗಿದ್ದರು, ಆದರೆ ಆಗಲಿಲ್ಲ. ನೋಡಿ ನಾವು ಹೇಗೆ ಚಿಕ್ಕಮಂಗ್ಳೂರಿನ ಉಡುಪಿಯವರು ಕರ್ಕೊಂಡು ಹೋಗಿ ಅವರನ್ನು MP ಮಾಡಿ ಕೂಡಲೇ ಮುಖ್ಯಮಂತ್ರಿಯನ್ನು ಮಾಡಿ, ಈಗ ಅವ್ರನ್ನ ಬೆಂಗಳೂರಿಗೆ ನಾವು ಬೇಡ ಕೈ ಮುಗಿತೇವೆ ಹೋಗಬೇಡಿ ಅಂದರೆ ಆ ಬೆಂಗಳೂರಿನವ್ರು ಹೇಳ್ಕೊಂಡು ಹೋಗಿ ಇವಾಗ ಬೆಂಗಳೂರಲ್ಲಿ ಇಟ್ಕೊಬಿಟ್ಟಿದ್ದಾರೆ. ಹಾಗಾಗಿ ಕೇಂದ್ರದಲ್ಲಿ ಮಂತ್ರಿಯಾಗಿ ಅವರ ಆಶೀರ್ವಾದ. ಯಾಕೆಂದರೆ ಅವರೊಬ್ಬ ಸಾಮಾನ್ಯ ಕಾರ್ಯಕರ್ತರಾಗಿ ಬೆಳೆದವರು, ಅವರಿಗೆ ಯಾವ ಕಾರ್ಯಕರ್ತರುಗಳನ್ನು ಹೇಗೆ ಬೆಳೆಸಬೇಕು ಅನ್ನುವಂಥದ್ದು ಕೂಡ ಅವರಿಗೂ ಕೂಡ ಗೊತ್ತಿರುವಂಥ ವಿಚಾರ. ಅವರು ಕೂಡ ನಮ್ಮನ್ನೆಲ್ಲ ಬೆಳೆಸಲಿಕ್ಕೆ ಅಲ್ಲಿ ಚಿಕ್ಕಮಗಳೂರು ಲೋಕಸಭಾ ಸದಸ್ಯರಾದಾಗ ಒಬ್ಬ ಸಾಮಾನ್ಯ ಕಾರ್ಯಕರ್ತರ ಮನೆಗೆ ಬಂದ್ಬಿಡೋರು. ಯಾಕೆಂದರೆ ಈ ಮಾತುಗಳನ್ನು ಹೇಳ್ತಾ ಇದ್ದೀನಿ ಅಂದರೆ ರಾಜಕಾರಣದ ಮೆಟ್ಟಿಲಿನ ಹತ್ತಾಗ ಯಾವ ಅಂತರಕ್ಕೆ ಹೋದಾಗ ಕೆಲವರು ಮರಿತಾ ಇರ್ತಾರೆ, ಆದರೆ ಆ ಸ್ವಭಾವದವರಲ್ಲ. ಹಾಗಾಗಿ ಆ ಸ್ವಭಾವವನ್ನು ಇಟ್ಕೊಂಡದ್ರಿಂದಲೇ ಇವತ್ತು ಅವರು ಆ ಮಟ್ಟಕ್ಕೆ ಬೆಳೆದಿರುವಂಥದ್ದು. ಹಾಗಾಗಿ ಇಲ್ಲಿರುವಂಥವ್ರು ಎಲ್ಲರೂ ಕೂಡ ರಾಜಕಾರಣದಲ್ಲಿರೋರು ಇದನ್ನು ತಮ್ಮ ಜೀವನದೊಳಗೆ ಅಳವಡಿಸ್ಕೊಳ್ಬೇಕು. ನಾನು ಬೇರೆಯವರಿಗೆ ಸಮಾಜ ಸೇವಕರಿಗೆ ಎಲ್ಲ ಹೇಳ್ತಾರೆ, ರಾಜಕಾರಣದಲ್ಲಿ ಎಲ್ರಿಗೂ ಆಸೆಗಳಿರ್ತದೆ. ನಾನು ಯಾವತ್ತು ಒಂದಲ್ಲ ಒಂದು ಏನಾದರೂ ಒಂದು ಆಗಲೇಬೇಕು, ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ, MLA, MLC ಅನ್ನುವ ಭಾವನೆಗಳಿಂದ ರಾಜಕಾರಣಕ್ಕೆ ಬಂದಿರ್ತೇವೆ. ಆದರೆ ಈ ಸ್ವಭಾವಗಳನ್ನು ಮೈಗೂಡಿಸ್ಕೊಂಡ್ರೆ ಖಂಡಿತವಾಗಲೂ ನೀವು ಎತ್ತರಕ್ಕೆ ಏರ್ತೀರಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನನ್ನು ಕರೆದು ಇಲ್ಲಿ ಇಂತಹ ಒಂದು ಒಳ್ಳೆಯ ಕಾರ್ಯಕ್ರಮದ ಒಳಗಡೆ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟು, ಅದು ದಂಬೆಕಾನ್ ಸದಾಶಿವರಾಯರವರ ನನ್ನನ್ನು ರಾಜಕಾರಣವನ್ನು ಪ್ರವೇಶ ಮಾಡಿಸಿದಂಥವರ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ನಲ್ಲ. ನಾನು ನಿಜ ಹೇಳಬೇಕು ಅಂದರೆ ಪ್ರಥಮವಾಗಿ ಈ ದೊಡ್ಡ ಕಾರ್ಯಕ್ರಮದಲ್ಲಿ ಉಪಸಭಾಪತಿಯಾಗಿ ಭಾಗವಹಿಸ್ತಿರುವಂಥದ್ದು ಇದೆ. ಇದು ನನ್ನ ಸೌಭಾಗ್ಯ. ಅದು ದಂಬೆಕಾನ್ ಸದಾಶಿವರಾಯರವರ ಅಭಿನಂದನೆ ಸಮಾರಂಭದಲ್ಲಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಈಗಾಗಲೇ ಸಾಕಷ್ಟು 20ನೇ ಇಸ್ವಿಯ ಒಳಗಡೆ ನಾವು ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸಿ ಹೊರಬಂದಿದ್ದೇವೆ. 21ನೇ ಸಂಕ್ರಮಣದ ಕಾಲದಲ್ಲಿ ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. 21ನೇ ಕ್ಯಾಲೆಂಡರ್ನ ವರ್ಷ ತಮಗೆಲ್ಲರಿಗೂ ಶುಭದಾಯಕವಾಗಲಿ. ಕೇಂದ್ರದಿಂದ ಈಗಾಗಲೇ ವ್ಯಾಕ್ಸಿನೇಷನ್ಗಳು ಬಂದಿದೆ. ಎಲ್ಲರೂ ಪಡ್ಕೊಂಡು ಸದೃಢರಾಗಿ ಹಿಂದಿನ ಕಹಿ ನೆನಪುಗಳನ್ನು ಮರೆತು ಹೊಸ ಹಾದಿಯಲ್ಲಿ ಸಾಗೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ತಮ್ಮೆಲ್ಲರಿಗೂ ಒಂದು ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ನಾವು ಆ ರಂಗಿನ ಕ್ಷಣ ಇದು. ಈಗಾಗಲೇ ಅವರ ಸಾಧನೆ ಬಗ್ಗೆ, ಹೆಜ್ಜೆ ಬಗ್ಗೆ, ವ್ಯಕ್ತಿತ್ವದ ಬಗ್ಗೆ ಬೆಳಕು ಚೆಲ್ಲಿದವರು ಹಲವರು. ಅದನ್ನು ಸಾರ್ಥಕಗೊಳಿಸುವ ನಿಟ್ಟಿನಲ್ಲಿ ಸದಾಶಿವ ಅಭಿನಂದನ ಎನ್ನುವುದನ್ನು ಮೂರ್ತ ರೂಪಕ್ಕೆ ತರಲಿಕ್ಕಿದ್ದೇವೆ. ವೇದಿಕೆಯಲ್ಲಿ ಸದಾಶಿವರಾಯ ದಂಪತಿಗಳಿಗೆ ಪ್ರೀತಿಪೂರ್ವಕ ಗೌರವಾರ್ಪಣೆ ನಡೆಯಲಿಕ್ಕಿದೆ. ಸನ್ಮಾನ್ಯ ಕೇಂದ್ರ ಸಚಿವರಾಗಿರುವಂಥ ಶ್ರೀ DV ಸದಾನಂದ ಗೌಡವರು, ಪುತ್ತೂರು ಶಾಸಕರಾಗಿರುವಂಥ ಶ್ರೀ ಸಂಜೀವ್ ಮಠಂದೂರವರು ಸೇರಿಕೊಳ್ಳುತ್ತಾ ಈ ವಿಶೇಷ ಕಾರ್ಯಕ್ರಮಕ್ಕೆ ಸಾಕ್ಷಿಗಳಾಗಬೇಕೆಂಬುದನ್ನು ವಿನಂತಿಸಿಕೊಳ್ಳುತ್ತಾ ಇದ್ದೇನೆ. ಅರ್ಪಿಸಲಿರುವಂಥ ಸನ್ಮಾನ ಪತ್ರ ವಾಚನವನ್ನು ನಮ್ಮರು ಆಗಿರುವಂಥ ಶ್ರೀ ಲೋಕೇಶ್ ಹೆಗಡೆ ಅವರು ವಾಚಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ವೇದಿಕೆಯ ಮೇಲಿರುವ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ದಂಬೆಕಾನ್ ಸದಾಶಿವರಾಯಗಳ ಅಭಿಮಾನಿಗಳು, ನಮ್ಮ ಸದಾಶಿವ ಅಭಿನಂದನಾ ಸಮಿತಿಯ ವತಿಯಿಂದ ಇವತ್ತು ನಾವು ಸದಾಶಿವರಾಯಗಳಿಗೆ ಅಭಿನಂದನೆಯನ್ನು ಮಾಡುವಂಥ ಕಾರ್ಯಕ್ರಮದಲ್ಲಿ ನಮ್ಮ ಸಮಿತಿ ವತಿಯಿಂದ ಈ ಒಂದು ಸನ್ಮಾನ ಪತ್ರವನ್ನು ನಾವು ಅವರಿಗೆ ಸಮರ್ಪಣೆ ಮಾಡಲಿಕ್ಕಿದ್ದೇವೆ. ಅದನ್ನು ನಾನು ವಾಚಿಸ್ತೇನೆ. ಜೈ ಶ್ರೀರಾಮ್.
ಧೀರ ಬಂಟ ಮನೆತನದ ಅಣಿಲೆ ವೆಂಕಪ್ರೈ ಮತ್ತು ದಯ್ಯಕ್ಕು ಹೆಂಗಸು ಗರ್ಭ ಸಂಜಾತ, ಶುಭ್ರವಸನ ನೇರ ದಿಟ್ಟ ನಿಲುವಿನ ರೂಪವಂತ, ಹತ್ತೂರ ಕೊಟ್ಟರು ಪುತ್ತೂರ ಬಿಡೆ ಎಂಬ ಶೀಲವಂತ, ಹಿಡಿದ ಕೆಲಸವ ಸಾಧಿಸದೆ ಬಿಡದ ಛಲವಂತ, ಸತ್ಯ ಧರ್ಮ ನ್ಯಾಯ ನಿಷ್ಠೂರಿ ಧೀಮಂತ, ಸ್ನೇಹ ಪ್ರೀತಿ ವಿಶ್ವಾಸದ ಗುಣ ಗಣಿ ಹೃದಯವಂತ, ಕೋಟಿ ಕೊಟ್ಟರೂ ಮಾತು ತಪ್ಪದ, ತಾನು ಉರಿದರೂ ಬೆಳಕು ಚೆಲ್ಲುವ ದೀಪದಂತೆ ಗುಣವಂತ, ಸತ್ಯವಾಕ್ಯ ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮನು ಎಂದ ಪುಣ್ಯಕೋಟಿಯಂತಹ ಸತ್ಯವಂತ, ಲೇಖಕ ನಾಯಕ ಆದರೂ ನಿತ್ಯ ನೇಮ ಕೃಷಿ ಕಾಯಕ ನೀತಿವಂತ, ನಿತ್ಯ ದೇವರುಗಳ ಸೇವೆ ಮಾಡುವ ಭಾಗ್ಯವಂತ, ಮನವರಿತು ನಡೆವ ಸತಿ ಪ್ರಭಾವತಿ, ಅಕ್ಷಯ ಪುತ್ರರತ್ನಗಳು, ಸಂಸಾರದಲ್ಲೂ ಪುಣ್ಯವಂತ, ಅಭಿನವ ಕರ್ಣನಂತೆ ಕೊಡುಗೆ ದಾನಿ ಶ್ರೀಮಂತ, ಹಣ ನಗಣ್ಯ ತತ್ವಗುಣ ಸೌಜನ್ಯ ಎಂಬ ಆದರ್ಶದ ಮತಿವಂತ, ಕೊಟ್ಟದ್ದು ತನಗೆ ಬಚ್ಚಿಟ್ಟದ್ದು ಪರರಿಗೆ ಎಂದು ಸಂಸ್ಥೆಗೆ ಲಕ್ಷ ಲಕ್ಷ ದಾನ ನೀಡಿದ ನಿಜ ಯೋಗಿ ಗುಣದ ಸಂತ. ಇದೆಲ್ಲ ಅರಿತಾಗ ಕಂಡಾಗ ಸುಮನಸ್ಕರ ಉದ್ಗಾರ ಒಂದೇ, ಜೈ 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 ಶ್ರೀ ದಂಬೇಕಾನ ಸದಾಶಿವ ರೈ. ನಿಮಗಿದು ವಂದನ, ಅಭಿನಂದನ, ಸದಾಶಿವ ಅಭಿನಂದನ. ದಿನಾಂಕ 20/2/2021 ಪುತ್ತೂರಿನ ಸುಂದರರಾಮ್ ಶೆಟ್ಟಿ ಬಂಟರ ಭವನದಲ್ಲಿ ಸಹೃದಯ ಸಭಾಸದರ ಸಮ್ಮುಖದಲ್ಲಿ ಶ್ರೀ ಎಂ.ಕೆ. ಪ್ರಾಣೇಶ್ ಉಪಸಭಾಪತಿಗಳು, ವಿಧಾನ ಪರಿಷತ್ ಕರ್ನಾಟಕ ಸರ್ಕಾರ ಇವರ ದಿವ್ಯ ಹಸ್ತದಿಂದ ಹಾಗೂ ಕೇಂದ್ರ ಸಚಿವ ಶ್ರೀ ಡಿ.ವಿ. ಸದಾನಂದ ಗೌಡ ಇವರ ಉಪಸ್ಥಿತಿಯಲ್ಲಿ ಶ್ರೀ ಸಂಜೀವ ಮಠಂದೂರು ಶಾಸಕರು, ಪುತ್ತೂರು ಅಧ್ಯಕ್ಷರು, ರಾಜ್ಯ ಸೌಹಾರ್ದ ಸಹಕಾರಿ ಪ್ರಕೋಷ್ಠಕ ಇವರ ಅಧ್ಯಕ್ಷತೆಯಲ್ಲಿ ಗಣ್ಯಮಾನ್ಯರ ಉಪಸ್ಥಿತಿಯಲ್ಲಿ ಗೌರವಪೂರ್ವಕವಾಗಿ ಸಮರ್ಪಿಸುತ್ತಿದ್ದೇವೆ. ಶ್ರೀ ಹೇಮನಾಥ್ ಶೆಟ್ಟಿ ಕಾವು ಗೌರವ ಅಧ್ಯಕ್ಷರು, ಶ್ರೀ ಮಹೇಶ್ ಕಜೆ ಗೌರವ ಪ್ರಧಾನ ಕಾರ್ಯದರ್ಶಿ, ಶ್ರೀ ಶ್ರೀನಿವಾಸ್ ಎಂಸಿ ಅಧ್ಯಕ್ಷರು, ಶ್ರೀ ಎ.ಕೆ. ಜಯರಾಮ್ ರೈ ಕಾರ್ಯಾಧ್ಯಕ್ಷರು, ಶ್ರೀ ಆನಂದ್ ರೈ ಪ್ರಧಾನ ಕಾರ್ಯದರ್ಶಿ ಹಾಗೂ ಪದಾಧಿಕಾರಿಗಳು, ಸದಾಶಿವ ಅಭಿನಂದನಾ ಸಮಿತಿ. ಶ್ರೀ ಡಿ.ವಿ. ಸದಾನಂದ ಗೌಡ ಕೇಂದ್ರ ಸಚಿವರು ಹಾಗೂ ನಮ್ಮ ಶಾಸಕರು ಸೇರಿ ಸದಾಶಿವನ ಅಭಿನಂದನಾ ಕಾರ್ಯಕ್ರಮದಲ್ಲಿ ಸ್ಮರಣಿಕೆ ಶಾಲು ಗೌರವ ಅರ್ಪಣೆ ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಮತ್ತೆ ಮತ್ತೆ ನಾವು ಹೇಳಿಕೊಳ್ಳುವ ಮಾತು, ಮತ್ತೆ ಮತ್ತೆ ನಾವು ಹೇಳಿಕೊಳ್ಳುವ ಮಾತು ಒಂದೇ, ಇದು ವ್ಯಕ್ತಿಗಲ್ಲ ಆದರ್ಶಕ್ಕೆ. ಆದರ್ಶವನ್ನೇ ತನ್ನ ಬದುಕಿನ ದಾರಿಯಾಗಿಸಿ, ತತ್ವವನ್ನೇ ಜೀವನದ ಬೆಳಕಾಗಿಸಿ, ಸತ್ಯವನ್ನೇ ಕೈಂಕರ್ಯವಾಗಿಸಿ, ನಿಷ್ಠೆಯನ್ನೇ ಉಸಿರಾಗಿಸಿ ಬೆಳೆದು ಮಾದರಿಯಾಗಿ ಹಲವರ ಬದುಕಿಗೆ ಜೀವನ ಬೆಳಕಾಗಿರುವ, ಸದಾ ಇನ್ನೊಬ್ಬರ ಕಷ್ಟಕ್ಕೆ ಸ್ಪಂದಿಸುವ ಶ್ರೀ ದಂಬೇಕಾನ ಸದಾಶಿವರೈ ದಂಪತಿಗಳಿಗೆ ಸದಾಶಿವ ಅಭಿನಂದನ, ಅಭಿವಂದನ. ಇದು ವ್ಯಕ್ತಿಗಲ್ಲ ಆದರ್ಶಕ್ಕೆ ಎನ್ನುವ ತತ್ವ ನಮ್ಮದು. ಇದ್ದೇವೆ, ಅಲ್ಲೇ ಇರಬೇಕು. ಪುತ್ತೂರಿನ ಶಾಸಕರಾಗಿರುವಂಥ ಶ್ರೀ ಸಂಜೀವ ಮಠಂದೂರು ಅವರ ವತಿಯಿಂದ ಗೌರವದ ಕಾಣಿಕೆ ಇದೆ.
ನಮ್ಮ ಶಾಸಕರಾಗಿರುವಂಥ ಶ್ರೀ ಸಂಜೀವ ಮಠಂದೂರವರಿಂದ ಒಂದು ಗೌರವದ ಕಾಣಿಕೆ ಇದೆ. ಪ್ರೈವೇಟ್ ಲಿಮಿಟೆಡ್ ಬೆಂಗಳೂರು ಇದರ ಆಡಳಿತ ನಿರ್ದೇಶಕರಾಗಿರುವಂಥ ರಾಜೇಶ್ ಜಿ ಕಾಮತ್ ಹಾಗೂ ಯಶೋಧರ್ ಜೈನ್ ಅವರಿಂದ ಮತ್ತು ತಂಡದಿಂದ ಈ ಗೌರವಾರ್ಪಣೆ. ಹೈವಿಂಗ್ಸ್ ಮಾರ್ಕೆಟಿಂಗ್ ಪ್ರೈವೇಟ್ ಲಿಮಿಟೆಡ್ ಬೆಂಗಳೂರು ಇವರ ಸಂಬಂಧಿಯವರು ಶುಭ ಹಾರೈಸ್ತಾ ಇದ್ದಾರೆ. ಸಾಕ್ಷಾತ್ ಕುಮಾರ್ ಅವರು ಒಂದು ತೈಲ ಚಿತ್ರವನ್ನು ವ್ಯವಸ್ಥೆಗೊಳಿಸಿದ್ದಾರೆ. ಅದನ್ನು ಕೇಂದ್ರ ಸಚಿವರಾದ ಶ್ರೀ ಡಿ ಸದಾನಂದ ಗೌಡ ಅವರು ಅನಾವರಣಗೊಳಿಸಬೇಕು ಕೇಳಿಕೊಳ್ತಾ ಇದ್ದೇನೆ.
ಸನ್ಮಾನಿತರ ಕುರಿತಾಗಿ ತಮ್ಮ ಮಾತುಗಳು ಆಡಬೇಕು ಕೇಳಿಕೊಳ್ತಾ ಇದ್ದೇನೆ. ಸನ್ಮಾನ ಸಮಾರಂಭ ನೆರವೇರಿಸಿರುವಂಥ ಕೇಂದ್ರ ಸಚಿವರಾಗಿರುವಂಥ ಶ್ರೀ ಡಿ ವಿ ಸದಾನಂದ ಗೌಡ ಅವರು ತಮ್ಮ ಮಾತುಗಳಿಗಾಗಿ ರಾಯಲ್ ಗೋಲ್ಡ್ ಪ್ರಶಸ್ತಿ ಪ್ರದಾನ ಸಮಾರಂಭ ಹಾಗೂ ನೂತನ ಯೋಜನೆಗಳ ಘೋಷಣೆ ರಾಯಲ್ ಸೌಹಾರ್ದ ಸಹಕಾರಿ ಪುತ್ತೂರು ಇದರ ವತಿಯಿಂದ ನಡೀತಾ ಇರುವಂಥ ಈ ಕಾರ್ಯಕ್ರಮದಲ್ಲಿ ಇದರ ಅಧ್ಯಕ್ಷಸ್ಥಾನ ವಹಿಸಿಕೊಂಡಂಥ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಶಾಸಕರಾದಂಥ ಸನ್ಮಾನ್ಯ ಸಂಜೀವ ಮಟ್ಟಂದೂರವರೇ, ಈಗಾಗಲೇ ನನ್ನ ರಾಜಕೀಯ ಗುರುಗಳು ಸದಾಶಿವರು ದಂಬೆಕಾನ ಅಂತ ಹೇಳಿ ಅವರ ಮತ್ತು ಸದಾಶಿವರ ರೇಗಳ ನಂಟು ಮತ್ತು ಅದರ ಆಧಾರಿತವಾದಂಥ ಅವರ ಯಶಸ್ವಿ ರಾಜಕಾರಣ ಇದನ್ನೆಲ್ಲವನ್ನು ನಮಗೆ ತಿಳಿಸಿದಂತಹ ನಮ್ಮ ಉಪಸಭಾಪತಿಗಳಾದಂಥ ಸನ್ಮಾನ್ಯ ಪ್ರಾಣೇಶ್ರವರೇ, ಸನ್ಮಾನ್ಯ ಬ್ರಾಹ್ಮಣ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದಂಥ ಸನ್ಮಾನ್ಯ ಸಚ್ಚಿದಾನಂದ ಮೂರ್ತಿಯವರೇ, ಶಶಿಕುಮಾರ್ ಬಾಲ್ಯಟ್ರವರೇ, ವೇದಿಕೆಯಲ್ಲಿರುವಂಥ ಎಲ್ಲರ ಹೆಸರು ಹೇಳಲ್ಲ, ವೇದಿಕೆಯಲ್ಲಿರುವಂಥ ಎಲ್ಲ ಹಿರಿಯರೇ, ನನ್ನ ಆತ್ಮೀಯ ಮಿತ್ರರು, ಇವತ್ತು ಸನ್ಮಾನಿಸಲ್ಪಡುವಂಥ ಸನ್ಮಾನ್ಯ ದಂಬೆಕಾನ ಸದಾಶಿವೈ ದಂಪತಿಗಳೇ ಸೇರಿದಂಥ ನನ್ನೆಲ್ಲ ಪ್ರೀತಿಯ ಬಂಧುಗಳೇ, ಸದಾಶಿವರು ಈಗ ನನ್ನಲ್ಲಿ ಕೂತಾಗ ಒಂದು ಮಾತು ಹೇಳ್ತಾ ಇದ್ದರು, సదానందరే ఎంకదాల బోడ్చి అంట నిఖిలంచిన ఎన్న దోస్తులు ಓಲೋಲು ಪೋತು ಕುಲ್ತು ಎಡ್ಡ ಕೆಲಸ ಮಾಡ್ತಾರ ಐಟು ಪೂರ ಅರ್ಧ ಕ್ರೆಡಿಟ್ ಏನು ಗೆತನ್ವೆ ಅಂತ ಹೇಳುವಂಥ ಮಾತನ್ನು ಹೇಳಿದರು. ಎಷ್ಟು ಅದ್ಭುತವಾದಂಥ ಮಾತು. ಮನಸ್ಸಿನ ಭಾವನೆಗಳಿಗೆ ಒಂದು ದಿಕ್ಕನ್ನು ತೋರಿಸಬಲ್ಲಂಥ ಕೆಲಸ ಕಾರ್ಯಗಳು, ಅದು ಅಂತಃಕರಣ ಸಾಕ್ಷಿಯಾಗಿ ಅದು ಅನುಷ್ಠಾನ ಆದಾಗಲೇ ಅದೊಂದು ಅತ್ಯಂತ ಆ ವ್ಯಕ್ತಿತ್ವಕ್ಕೆ ಶೋಭೆ ತರುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತದೆ. ಸಾಧಾರಣವಾಗಿ ನಾವು ನೋಡ್ತಾ ಇದ್ದೇವೆ, ಒಂದು ರೀತಿಯಲ್ಲಿ ಸಿಕ್ಕಿದಾಗೆಲ್ಲ ಶಾಬಾಸ್ಗಿರಿ ಕೊಡ್ತಾರೆ, ತಿರುಗಿದಾಗೆಲ್ಲ ಅದಕ್ಕೆ ಪ್ರತಿರೋಧ ವ್ಯಕ್ತಪಡಿಸುವಂಥ ಒಂದು ವಾಸ್ತವಿಕ ಸಮಾಜ ಇವತ್ತೆಲ್ಲ ಕಡೆ ಇರುವಂಥದ್ದು ನಾವು ಕಂಡಿದ್ದೇವೆ. ಆದರೆ ಅಂಥದಕ್ಕೆ ನಾವು ಯಾರೂ ಹೆದರಬೇಕಾಗಿಲ್ಲ, ಬೆದರಬೇಕಾಗಿಲ್ಲ, ಅಂಥದನ್ನು ಮನಸ್ಸಿಗೆ ತೆಗೆದುಕೊಳ್ಳುವಂಥ ಅವಶ್ಯಕತೆಗಳೂ ಇಲ್ಲ. ಯಾಕೆಂತೇಳಿದರೆ ಒಂದು ಬದುಕು ಅಂತ ಹೇಳುವಂಥದ್ದು ಅದು ತನ್ನ ಅಂತರಾಳದಿಂದ ಬರುವಂಥ ಭಾವನೆಗಳ ಕ್ರೋಢೀಕರಣದ ಒಂದು ಸಮೃದ್ಧವಾದಂಥ ಕೊಡುಗೆ ಸಮಾಜಕ್ಕೆ ಆಗಬೇಕು. ಆಗಲೇ ಅದು ಅತ್ಯಂತ ಯಶಸ್ವಿ ಆಗೋದು ಅಂತ ನಾನು ಭಾವಿಸ್ತಾ ಇದ್ದೇನೆ. ಸನ್ಮಾನ್ಯ ದಂಬೆಕಾನ ಸದಾಶಿವರವರು ಈ ರೀತಿಯ ಒಂದು ಭಾವನಾತ್ಮಕವಾದಂಥ ಆ ವ್ಯಕ್ತಿತ್ವವನ್ನು ಹೊಂದಿದಂಥವರು. ಅವರ ಆಸೆಗಳು, ಆಕಾಂಕ್ಷೆಗಳು ಅದು ಕೇವಲ ಅವರಲ್ಲೇ ಪ್ರತಿಬಿಂಬಿಸಬೇಕು ಅಂತ ಅವರು ಯಾವತ್ತೂ ಆಲೋಚನೆ ಮಾಡಲಿಲ್ಲ. ನನ್ನ ಜೊತೆ ನನ್ನ ಸಹಪಾಠಿಗಳು, ನನ್ನನ್ನು ಅರ್ಥೈಸ್ಕೊಂಡಂಥ ನನ್ನ ಹತ್ತಿರದ ಆ ಒಂದು ತಂಡ, ಇವರ ಮುಖಾಂತರ ಇದು ಪ್ರಚುರಗೊಂಡರೂ ಕೂಡ ಇದು ನನ್ನಿಂದಲೇ ಪ್ರಚುರಗೊಂಡಿದೆ ಅಂತ ಹೇಳುವಂಥ ಆ ಒಂದು ಭಾವನಾತ್ಮಕವಾದಂಥ ಅತಿ ವಿಶಿಷ್ಟವಾದಂಥ ವಿಚಾರದ ಕಡೆ ಗಮನ ಕೊಟ್ಟವರು ಸದಾಶಿವರು. ನನಗೆ ತುಂಬ ಸಂತೋಷ ಆಗ್ತಾಯಿದೆ. ಅವರಿಗೆ ಇವತ್ತು ಸನ್ಮಾನ ಮಾಡಿದಾಗ ಒಂದು ಫೋಟೋ ಕೊಟ್ಟರು ಅವರಿಗೆ. ನಾನು ಸದಾಶಿವರೇಗಳಲ್ಲಿ ಹೇಳಿದೆ, ರೈಕ್ಲೆ ಈ ಫೋಟೋ ಈ ಇತ್ತ ನಡೀತಿ ಎಡ್ಡೆ ಈ ಫೋಟೋ ತೋಜುಂಡು ಅಂತ. ಇದರ ಅರ್ಥ ಏನು ಅಂತ ಹೇಳಿದರೆ, ಯಾವಾಗಲೂ ಒಂದು ಕಾಲದಲ್ಲಿ ಅವರು ಹೇಗಿದ್ರು ಅಂತ ಹೇಳುವಂಥದ್ದನ್ನು ಫೋಟೋ ಪ್ರತಿಬಿಂಬಿಸ್ತದೆ. ಅದಕ್ಕಾಗಿ ಆ ಫೋಟೋದಲ್ಲಿ ಅವರ ವಿಚಾರಗಳು ತುಂಬಿಕೊಂಡ ಕಾರಣ ಆ ಫೋಟೋಕ್ಕೆ ಇನ್ನಷ್ಟು ಶಕ್ತಿ, ಆ ಫೋಟೋಕ್ಕೆ ಇನ್ನಷ್ಟು ಒಂದು ಪಬ್ಲಿಕ್ ಅಕ್ಸೆಪ್ಟಬಿಲಿಟಿ ಸಿಕ್ಕುವಂಥ ಕೆಲಸ ಕಾರ್ಯಗಳಾಗಿದೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ನಾನು ಸದಾಶಿವರೇಗಳನ್ನು ಹೊಗಳಲಿಕ್ಕಾಗಿ ಈ ವೇದಿಕೆಯನ್ನು ಉಪಯೋಗ ಮಾಡಲ್ಲ. ಒಳ್ಳೆ ಕೆಲಸ ಮಾಡಿದವರನ್ನ ಆ ಕೆಲಸಗಳು ಮಾತಾಡಬೇಕು, ಮನುಷ್ಯರು ಮಾತಾಡೋದಲ್ಲ. ಇವತ್ತು ಭಾರಿ ಸಂದರ್ಭದಲ್ಲಿ ನಾವು ರಾಜಕಾರಣದಲ್ಲಿ ಹೊಂದಿದೆ, ರಾಜಕಾರಣಿಗಳು ಸಿಕ್ಕಾಬಟ್ಟೆ ಮಾತಾಡ್ತಾರೆ, ಮಾತಾಡಿದ ಮೇಲೆ ಅದು ಅನುಷ್ಠಾನ ಆಗುವುದಿಲ್ಲ. ಆದರೆ ನಾವು ಮಾಡಿದಂಥ ಕೆಲಸಗಳು ಯಾವಾಗ ಮಾತಾಡಲಿಕ್ಕೆ ಪ್ರಾರಂಭ ಮಾಡ್ತಾವೋ ಆವಾಗ ಆ ರಾಜಕಾರಣಿ ಅತ್ಯಂತ ಯಶಸ್ವಿ ರಾಜಕಾರಣಿ ಅಂತ ಪರಿಗಣಿಸ್ತಾನೆ ಅಂತ ಹೇಳುವಂಥದ್ದು ನಾವೆಲ್ಲ ಕಂಡುಕೊಂಡಂಥ ಸತ್ಯ.
ಈ ದೇಶದಲ್ಲಿ ಒಂದು ರಾಜಕೀಯ ಪಾರ್ಟಿಯನ್ನು ಹುಟ್ಟು ಹಾಕಿದಾಗ ಅಟಲ್ ಬಿಹಾರಿ ವಾಜಪೇಯಿ ಒಂದು ಮಾತನ್ನು ಹೇಳಿದರು, ನಮ್ಮ ಪಕ್ಷ ಇವತ್ತು ನಾಳೆ ಅಧಿಕಾರಕ್ಕೆ ಬರಬೇಕು ಅಂತ ಹೇಳುವಂಥ ರಾಜನೀತಿ ನಾವು ಮಾಡೋದಿಲ್ಲ. ಒಂದು ಸಮೃದ್ಧ, ಒಂದು ಸಮಗ್ರ, ಒಂದು ಶಕ್ತಿಶಾಲಿ ಭಾರತ ನಿರ್ಮಾಣ ಆಗಬೇಕು. ಆ 3 ವಿಚಾರಗಳ ಆಧಾರದಲ್ಲಿ ನಮ್ಮ ಕಾರ್ಯಾಚರಣೆ ನಾವು ಪ್ರಾರಂಭ ಮಾಡ್ತೇವೆ ಅಂತ ಹೇಳುವಂಥದ್ದನ್ನು ಅವರು ಮಾಡಿದರು. ಭಾರತೀಯ ಜನತಾ ಪಾರ್ಟಿ ಯಾವಾಗ ಬೇಕಾದರೂ ನೋಡಿ, ಭಾರತೀಯ ಜನಸಂಘ ಯಾವಾಗ ಬೇಕಾದರೂ ನೋಡಿ, ಅಧಿಕಾರ ಬಿಟ್ಟು ವಿಚಾರ ಆಧಾರಿತವಾದಂಥ ಪಕ್ಷ ಕಟ್ಟುವಂಥ ಕೆಲಸ ಕಾರ್ಯಗಳನ್ನು ಮಾಡಿದರು. ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು ಮಂತ್ರಿಯಾಗಿದ್ದರು, ಕೇಂದ್ರದಲ್ಲಿ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರು. ದೇಶೀಯ ಆಚಾರ ವಿಚಾರ ಸಂಸ್ಕೃತಿ ಪರಂಪರೆಗಳ ಆಧಾರಿತವಾದಂಥ ರಾಜನೀತಿ ನಡೆಯದಿದ್ದರೆ ಅಂಥ ಪಕ್ಷದಲ್ಲಿ ನಾನು ಮಂತ್ರಿ ಆಗಿರುವಂಥದ್ದು ಶೋಭೆ ಬರೋದಿಲ್ಲ. ಆದ ಕಾರಣ ಮಂತ್ರಿ ಸ್ಥಾನ ನನಗೆ ಬೇಡ ಅಂತ ಹೇಳಿ ಭಾರತೀಯ ಜನಸಂಘವನ್ನು ಹುಟ್ಟು ಹಾಕಿದರು. ಅಟಲ್ ಬಿಹಾರಿ ವಾಜಪೇಯಿ, ಲಾಲ್ ಕೃಷ್ಣ ಅದ್ವಾನಿ ಇವರೆಲ್ಲ ಅತ್ಯಂತ ಜನತಾ ಪಕ್ಷದಲ್ಲಿ ಅತ್ಯಂತ ದೊಡ್ಡ ಮಂತ್ರಿಗಳಾಗಿ ಕೆಲಸ ಮಾಡಿದವರು. ವಿದೇಶಾಂಗ ನೀತಿಗೆ ಏನಾದರೂ ಒಂದು ಹೊಸ ದಿಕ್ಕನ್ನು ಯಾರಾದರೂ ತೋರಿಸಿದ್ದೆ ಈ ದೇಶದಲ್ಲಿ ಅದು ಅಟಲ್ ಬಿಹಾರಿ ವಾಜಪೇಯಿ ಅಂತ ಹೇಳುವಂಥದ್ದನ್ನು ನಾವು ಯಾರೂ ಮರೆಯುವಾಗಿಲ್ಲ. ಇವತ್ತಿನ ದೇಶದ ಈ ಒಂದು ಸಮೃದ್ಧವಾದಂಥ ನಡವಳಿಕೆಗೆ ನರೇಂದ್ರ ಮೋದಿಯವರು ತಗೊಂಡೋದಕ್ಕೆ ಆ ಫೌಂಡೇಶನ್ ಸ್ಟೋನ್ ಹಾಕಿದವರೇ ಅಟಲ್ ಬಿಹಾರಿ ವಾಜಪೇಯಿ ಅವರನ್ನು. ಅದೇ ರೀತಿ ನಮ್ಮ ಒಂದು ಸಣ್ಣ ಗ್ರಾಮದಲ್ಲಿದ್ದರೂ ಕೂಡ, ಬೇರೆ ಬೇರೆ ಭಾಗದಲ್ಲಿ ಹೋಗಿ ತನ್ನ ಕಾರ್ಯಾಚರಣೆ ಮಾಡಿದರೂ ಕೂಡ ತನ್ನ ವಿಶಿಷ್ಟವಾದಂಥ ವಿಚಾರ ಆಧಾರಿತವಾದಂಥ ರಾಜನೀತಿಗೆ ಒತ್ತು ಕೊಡುವಂಥ ಕೆಲಸ ಕಾರ್ಯಗಳನ್ನು ಮಾಡಿದರು. ಅದನ್ನೇ ಪ್ರಾಣೇಶ್ವರು ಹೇಳಿದರು. ಇವತ್ತು ಹೊಸಬರನ್ನು ಹುಡುಕಿದಾಗ ಹಳಬರಿಗೆ ಸ್ವಲ್ಪ ಮಟ್ಟಿಗೆ ಬೇಸರ ಆಗ್ತದೆ. ಅಯ್ಯೋ ಮುರಾಣಿ ಬತ್ನಾಯ ಮಾರ್ರೆ ಎಂಕಲ 7 ವರ್ಷ 40 ವರ್ಷ నుంచి ಕೆಲಸ ಮಾಡ್ತಂದಿಲ್ಲ, ಎಂಕಲೆಂತುಲೈತೆ ಬುಡುತ್ತ ಆಗ್ಲೇನಪ್ಪ ತೊಂದರೆ ಅಂತ ಹೇಳಿ ರಾಜನೀತಿಗಳಲ್ಲಿ ಬದಲಾವಣೆಗಳಾಗಬೇಕಾಗಿದೆ. ಈ ದೇಶದಲ್ಲಿ 60% ಜನ 40 ವರ್ಷಕ್ಕಿಂತ ಕೆಳಗಿನವರಿದ್ದಾರೆ. ಇವತ್ತು ಪ್ರಜಾತಂತ್ರ ವ್ಯವಸ್ಥೆ ಅಂತ ಹೇಳಿದರೆ 51 ಅಂತ ಹೇಳಿದರೆ 100, 49 ಅಂತ ಹೇಳಿದರೆ 0. ರಾಜಕಾರಣ ಅಂತ ಹೇಳಿದರೆ ರಾಜಕಾರಣ 3 ತತ್ವವೇ ಅದು. ಒಂದರಲ್ಲಿ ಹೆಚ್ಚು ಕಡಿಮೆ ಆದರೆ ಅದರಲ್ಲಿ ಗೆಲುವಾಗುತ್ತೆ. ಆ ಗೆಲುವಿಗೆ ನಾಂದಿ ಹಾಕುವಂಥ ವಿಚಾರಗಳು ಸ್ಪಷ್ಟತೆ ಯಾವಾಗ ಬರ್ತದೋ ಅಲ್ಲಿ ಅದು ಯಶಸ್ವಿಯಾಗ್ತದೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ನಾನು ಸದಾಶಿವರವರು ಭಾರಿ ಆತ್ಮೀಯರು. ಅವರ ಆ ಕಡೆ ಹೋದಾಗೆಲ್ಲ ಅವರ ಮನೆಗೆ ಹೋಗುವಂಥ ಕೆಲಸ ಕಾರ್ಯಗಳನ್ನು ನಾನು ಮಾಡ್ತಾಯಿದ್ದೆ. ಹೋದಾಗೆಲ್ಲ ಅವರು ನಮ್ಮಲ್ಲಿ ಒಂದಷ್ಟು ವಿಚಾರಗಳನ್ನು ಸ್ಪಷ್ಟವಾಗಿ ಹೇಳ್ತಾಯಿದ್ರು. ಇಂಥ ವಿಚಾರಗಳ ಆಧಾರಿತವಾದಂಥ ಒಂದು ಮುನ್ನಡೆ ಈ ಭಾಗದಲ್ಲಿ ಆಗಬೇಕು ಅಂತ ಹೇಳುವಂಥದ್ದು ಅದು ಯಶಸ್ವಿಯಾಗಿ ಆಗ್ತಾ ಇರುವಂಥದ್ದು ನಾವು ಕಂಡಿದ್ದೇವೆ. ಅದಕ್ಕಾಗಿ ಸದಾಶಿವರೇಗಳು ಎಲ್ಲ ರೀತಿಯಲ್ಲಿ ಅಭಿನಂದನೆಗೆ ಒಬ್ಬ ಅರ್ಹ ವ್ಯಕ್ತಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಅದಕ್ಕಾಗಿ ಅವರಿಗೆ ಮಾಡಿದಂಥ ಅಭಿನಂದನೆ ಅತ್ಯಂತ ಸೂಕ್ತ. ಎರಡನೇದಾಗಿ ಸಹಕಾರಿ ತತ್ವ ಇದು ಯಾವ ದೇಶದಲ್ಲಿ ಬಲವಾಗಿ ಬೇರೂರುತ್ತೋ ಆ ದೇಶ ಅತ್ಯಂತ ಯಶಸ್ವಿಯಾಗಿ ಮುನ್ನಡೆಯಲಿಕ್ಕೆ ಸಾಧ್ಯ ಆಗುತ್ತೆ. 2008ರಲ್ಲಿ ನೀವು ನೋಡಿದಿರಿ, ಇಡೀ ಜಗತ್ತಿನಲ್ಲೇ ಆರ್ಥಿಕ ಹಿನ್ನಡೆ ಅದನ್ನು ಕಂಡಿದ್ದೀರಿ. 100 ದೊಡ್ಡ ದೊಡ್ಡ ಬ್ಯಾಂಕ್ಗಳು, ಅಮೇರಿಕಾ, ಜಪಾನ್, ಜರ್ಮನ್ ಎಲ್ಲ ಕಡೆ ಇದ್ದಂಥ ಬ್ಯಾಂಕ್ಗಳು ಎಲ್ಲವೂ ಕೂಡ ಮುಳುಗಿ ಹೋದನ್ನು ಕಂಡಿದ್ದೀರಿ. ಆ ಸಂದರ್ಭದಲ್ಲಿ ನಡೆದಂಥ ಒಂದು ವಿದ್ಯಮಾನ ನಾನು ನೆನಪಿಸಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ವಾಷಿಂಗ್ಟನ್ನಲ್ಲಿ ಇಡೀ ಜಗತ್ತಿನ ಬೇರೆ ಬೇರೆ ರಾಜ್ಯಗಳ ಆರ್ಥಿಕ ತಜ್ಞರೊಂದು ಸಭೆ ನಡೆಸಿದರು. ಅಲ್ಲಿ ಈ ರೀತಿಯ ಒಂದು ಆರ್ಥಿಕ ಹಿನ್ನಡೆಗೆ ಕಾರಣ ಏನು, ಇದನ್ನು ಅತ್ಯಂತ ಯಶಸ್ವಿಯಾಗಿ ನಿಭಾಯಿಸಿದಂಥ ರಾಷ್ಟ್ರಗಳು ಯಾವುದು ಅಂತ ಚರ್ಚೆಗಳು ನಡೆದ ಮೇಲೆ, 3 ದಿವಸ ಚರ್ಚೆ ನಡೆದ ಮೇಲೆ ಭಾರತ ದೇಶ ಈ ಆರ್ಥಿಕ ಹಿನ್ನಡೆಯನ್ನು ಅತ್ಯಂತ ಯಶಸ್ವಿಯಾಗಿ ನಿಭಾಯಿಸಿದ ರಾಷ್ಟ್ರಗಳ ಪೈಕಿ ಒಂದು ಅಂತ ಹೇಳುವಂಥದ್ದನ್ನು ಅಂದಿನ ದಿನಗಳಲ್ಲಿ ಹೇಳಿದರು. ಕಾರಣ ಏನು ಗೊತ್ತಾ? 3 ಕಾರಣಗಳು. ಒಂದು, ಈ ದೇಶದಲ್ಲಿರುವಂಥ ಸಹಕಾರಿ ತತ್ವ, ಅದರ ಅನುಷ್ಠಾನದ ಮುಖಾಂತರ ಬದುಕುವಂಥ ಲಕ್ಷಾಂತರ ಕೋಟ್ಯಾಂತರ ಜನರು ಒಂದು. ಎರಡನೇ, ಪ್ರತಿ ಮನೆಯಲ್ಲಿರುವಂಥ ತಾಯಿ, ಆ ತಾಯಿಯ ಉಳಿತಾಯದ ಮನೋಭಾವನೆ 2. ಮೂರನೇದಾಗಿ ನಾವೆಲ್ಲ ಯಾವುದೇ ಕುಟುಂಬದ ವ್ಯವಸ್ಥೆಯಲ್ಲಿ ಕೂತು ಇಂಡಿವಿಜುವಲ್ ಬಜೆಟ್ ಮಾಡಲ್ಲ, ಕುಟುಂಬಕ್ಕಾಗಿ ಬಜೆಟ್ ಮಾಡ್ತೀವಿ. ಈ 3 ವಿಚಾರಗಳಿಂದಾಗಿ ಭಾರತ ದೇಶ ಅಂಥ ಸಂದರ್ಭದಲ್ಲಿ ಕೂಡ ಆರ್ಥಿಕವಾಗಿ ಹಿನ್ನಡೆ ಆದಂಥ ರಾಷ್ಟ್ರ ಅಂತ ಹೇಳುವಂಥ ಪಟ್ಟಿಯಲ್ಲಿ ಬರಲಿಲ್ಲ. ಬಹುಶಃ ಈ ಸಹಕಾರಿ ತತ್ವ ಅತ್ಯಂತ ಅದ್ಭುತವಾದ್ದು. ಈಗಾಗಲೇ ನಾನು ಅವರ ಎಲ್ಲವನ್ನು ಸಮಗ್ರವಾಗಿ ಓದಿದೆ.
ಅತ್ಯಂತ ಯಶಸ್ವಿಯಾಗಿ ಇದನ್ನು ನಡೆಸ್ಕೊಂಡು ಹೋಗುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಇವತ್ತಿನ ನಮ್ಮ ಈ ಕೋವಿಡ್ನ ಸಂದರ್ಭದಲ್ಲಿ ಕೂಡ ಗ್ರಾಮೀಣ ಪ್ರದೇಶದಲ್ಲಿರುವಂಥ ಜನ ಯಶಸ್ವಿಯಾಗಿ ಆರ್ಥಿಕ ಹಿನ್ನಡೆ ಇಲ್ಲದೆ ಬದುಕಬೇಕಾದ್ರೆ ಪ್ರಾಯಶಃ ಈ ದೇಶದಲ್ಲಿ ಇರುವಂಥ ಸಹಕಾರಿ ತತ್ವ ಮತ್ತು ಅದನ್ನು ಅನುಷ್ಠಾನ ಮಾಡುವಂಥ ಇಂಥ ಸಹಕಾರಿ ಸಂಘಟನೆಗಳು ಅದಕ್ಕೆ ಕಾರಣೀಭೂತ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಅದಕ್ಕಾಗಿ ಸಹಕಾರಿ ತತ್ವ ಅತ್ಯಂತ ಯಶಸ್ವಿ ಆಗಬೇಕು. ನಮ್ಮದೇ ಸರ್ಕಾರ ಇವತ್ತಿದೆ ಕೇಂದ್ರದಲ್ಲಿ, ನಾವು ಕೂಡ ಅದನ್ನೇ ಮಾಡ್ತಾ ಇದ್ದೀವಿ. ರಾಜ್ಯಗಳಿಗೂ ನಮಗಿರುವಂಥ ಸಂಬಂಧ ಕೋಆಪರೇಟಿವ್ ಫೆಡರಲಿಸಮಿಂದ ಆಡಳಿತ ಮಾಡಿದರೆ ದೇಶದ ಅಭಿವೃದ್ಧಿ, ದೇಶದಲ್ಲಿರುವಂಥ ಯಾವುದೇ ಒಂದು ರಾಜ್ಯ ಹಿನ್ನಡೆ ಅನುಭವಿಸಿದ್ರೂ ಕೂಡ ಇಡೀ ದೇಶವೇ ಹಿನ್ನಡೆ ಅನುಭವಿಸ್ತದೆ ಅಂತ ಹೇಳುವಂಥದ್ದು ನಾವು ತಿಳ್ಕೊಳ್ಬೇಕು ಅಂತ ಹೇಳುವಂಥ ದೃಷ್ಟಿಯಿಂದ ಎಲ್ಲ ರಾಜ್ಯಗಳನ್ನು ಒಗ್ಗೂಡಿಸಿ ಮುಂದೆ ತಗೊಂಡೋಗುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತೇವೆ. ಆದ ಕಾರಣ ಸಹಕಾರಿ ರಂಗ ಅತ್ಯಂತ ಪ್ರಭಾವಿ ರಂಗಗಳಲ್ಲಿ ಒಂದು ಅಂತ ನಾನು ತಿಳ್ಕೊಳ್ತಾ ಇದ್ದೇನೆ. ಈ ಹಿನ್ನೆಲೆಯಲ್ಲಿ ಈ ರಾಯಲ್ ಗೋಲ್ಡ್, ಈ ಒಂದು ರಾಯಲ್ ಸೌಹಾರ್ದ ಸಹಕಾರಿ ಸಂಘ ಇದು ಅತ್ಯಂತ ಯಶಸ್ವಿಯಾಗಿ ಜನರನ್ನು ಮುಟ್ಟುವಂಥ ಕೆಲಸ ಕಾರ್ಯಗಳನ್ನು ಮಾಡಿದೆ. ಅದರ ನೇತೃತ್ವ ವಹಿಸಿಕೊಂಡಂಥ ನಮ್ಮ ಸದಾಶಿವರೇ ದಂಬೆಕಾನ ನಿಜವಾಗಿ ಅಭಿನಂದನೆಗೆ ಅರ್ಹರು. ಮತ್ತು ಸಾಮಾಜಿಕ ವ್ಯವಸ್ಥೆಯಲ್ಲಿ ಆರ್ಥಿಕ ವ್ಯವಸ್ಥೆಯನ್ನು ಸಮತೋಲನ ಮಾಡುವಂಥ ಆ ವ್ಯವಸ್ಥೆಗಳಲ್ಲಿ ಮುಂಚೂಣಿಯಲ್ಲಿದ್ದಾರೆ ಅಂತ ಹೇಳುವಂಥ ಮಾತನ್ನು ಮಾತ್ರ ಈ ಸಂದರ್ಭದಲ್ಲಿ ಹೇಳಿ, ದೇವರು ಸದಾಶಿವರಿಗೆ ಆಯುರಾರೋಗ್ಯ ಐಶ್ವರ್ಯ ಸಕಲ ಧನಕನಕ ಸಂಪತ್ತು ಆ ಮಾಲಿಂಗೇಶ್ವರ ಎಲ್ಲವನ್ನು ಕರುಣಿಸಲಿ. ಅವರಿಗೆ ಸಿಕ್ಕಿದರೆ ನಮಗೆಲ್ಲ ಸಿಗ್ತದೆ. ನಮ್ಮಲ್ಲಿ ಕೂಡ ಸ್ವಾರ್ಥ ಇದೆ. ಸದಾಶಿವರಿಗೆ ಸಿಕ್ಕಿದರೆ ಅದರ ಒಂದಷ್ಟು ಭಾಗ ಸಮಾಜಕ್ಕೆ ಅರ್ಪಣೆ ಆಗುತ್ತೆ, ಆ ಸಾಮಾಜಿಕ ವ್ಯವಸ್ಥೆಯಲ್ಲಿ ಬದಲಾವಣೆ ಬರುತ್ತೆ. ಅದೆಲ್ಲ ಅವರಿಗೆ ದೊರಕಲಿ ಅಂತ ಹೇಳುವಂಥ ಮಾತನ್ನು ಹೇಳಿ ತಮಗೆಲ್ಲ ವಂದಿಸಿ ನನ್ನ ಮಾತನ್ನು ನಿಲ್ಲಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ವಿಶೇಷ ಅತಿಥಿಗಳಿಗೆ ನಮ್ಮ ರಾಯಲ್ ಸೌಹಾರ್ದ ಅಧ್ಯಕ್ಷರಾಗಿ ಶ್ರೀನಿವಾಸ್ MC ಅವರು ಒಂದು ವಿಶೇಷ ಗೌರವಾರ್ಪಣೆ ಸಲ್ಲಿಸಲಿಕ್ಕಿದ್ದಾರೆ. ಶ್ರೀನಿವಾಸ್ MC ಅವರು ಇಂದಿನ ಅತಿಥಿಗಳಿಗೆ ವಿಶೇಷ ಗೌರವ ಸಲ್ಲಿಸಲಿದ್ದಾರೆ. ವಿಧಾನ ಪರಿಷತ್ ಸದಸ್ಯರಾಗಿರುವಂಥ ಶ್ರೀ ಪ್ರತಾಪ್ ಸಿಂಹ ನಾಯಕ್ ಅವರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು ಕೇಳಿಕೊಳ್ತಾ ಇದ್ದೇನೆ. ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಶ್ರೀ ಪ್ರತಾಪ್ ಸಿಂಹ ನಾಯಕ್ ಅವರಿಗೆ ಭಗವಂತ ದಾಸರೈ ಶಿಲ್ಮೆತ್ ಅವರವರು ಶಾಲು ಹಾಕಿ ಸ್ಮರಣಿಕೆ ನೀಡಿ ಗೌರವಿಸಬೇಕು ಕೇಳಿಕೊಳ್ತಾ ಇದ್ದೇನೆ. ಬಂಧುಗಳೇ, ರಾಯಲ್ ಎಂಬಂತಹ ಸಂಸ್ಥೆ, ರಾಯಲ್ ಅಂದರೆ ಈಗಾಗಲೇ ನಾವು ಹೇಳಿದ್ದೇವೆ ರಾಜಯೋಗ್ಯವಾದಂಥದ್ದು ಅಂತ. ಈ ರಾಜಯೋಗ್ಯವಾದಂತಹ ರಾಯಲ್ ಸಂಸ್ಥೆಯ ಈ ರಾಜ ಒಡ್ಡೋಲಗದಲ್ಲಿ ಪಂಚಭೂತಗಳ ಪ್ರತೀಕದಂತೆ ಪಂಚಾಗ್ನಿಯಂತೆ ಮಿನುಗುತ್ತಿರುವಂತಹ 5 ಅತಿಥಿಗಳಿಗೆ ಸನ್ಮಾನ್ಯರಾದಂತಹ ಶ್ರೀಯುತ ಸಚ್ಚಿದಾನಂದ ಮೂರ್ತಿಯವರಿಗೆ, ಸದಾನಂದ ಗೌಡರಿಗೆ, ಶಾಸಕರಾದಂತಹ ಸಂಜೀವ ಮಠಂದೂರವರಿಗೆ, ಶ್ರೀಯುತ MK ಪ್ರಾಣೇಶ್ ಅವರಿಗೆ ಮತ್ತು ಪ್ರತಾಪ್ ಸಿಂಹ ನಾಯಕ್ ಅವರಿಗೆ ಸಭಾಧ್ಯಕ್ಷ ನಮ್ಮ ರಾಯಲ್ ಸಂಸ್ಥೆಯ ಅಧ್ಯಕ್ಷರು ಪುಷ್ಪಾರ್ಚನೆಯನ್ನು ಮಾಡುವ ಮುಖಾಂತರ ವಿಶೇಷವಾದ ರೀತಿಯಲ್ಲಿ, ರಾಜಯೋಗ್ಯವಾದಂಥ ರೀತಿಯಲ್ಲಿ, ರಾಯಲ್ ರೀತಿಯಲ್ಲಿ ಒಂದು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ. ಈ ಸನ್ಮಾನವನ್ನು, ಈ ಪ್ರೀತಿಯನ್ನು, ಈ ಪುಷ್ಪಾರ್ಚನೆ ಇಂದಿನ ಕಾರ್ಯಕ್ರಮದ ಕೇಂದ್ರ ಬಿಂದು ಈಗಾಗಲೇ ಗೌರವ ಸ್ವೀಕರಿಸಿರುವಂಥ ಶ್ರೀ ದಂಬೆಕ ಸದಾಶಿವರೈ ಅವರು 2 ಮಾತುಗಳಿಗಾಗಿ. ಗುರುಭ್ಯೋ ನಮಃ. ಇವಾಗ ಒಂದು 5 ನಿಮಿಷದಲ್ಲಿ ನಾವು ಮಾತುಗಳನ್ನು ಮುಗಿಸ್ತಾ ಇದ್ದೇವೆ. ಅಂದರೆ ಮಾತು ಕೇಳುವಂಥ ಸಮಯ ಇದಲ್ಲ, ಹೊಟ್ಟೆ ಹಸಿಯುತ್ತಾ ಇದೆ,
ಎಲ್ರಿಗೂ ಗೊತ್ತಿದೆ. ಆದರೂ ಅವಶ್ಯಕತೆಗೆ ಬೇಕಾಗಿ ನಾವು ಇಲ್ಲಿ ಮಾತಾಡಲೇಬೇಕಾಗಿದೆ. ಮಾತಾಡದೇ ಇದ್ದರೆ ಏನು ಇವತ್ತು ನನ್ನ ಬಂಧುಗಳು ಇದನ್ನು ಸಂಯೋಜನೆ ಮಾಡಿದ್ದಾರೆ ಅದಕ್ಕೆ ಅರ್ಥ ಬರುವುದಿಲ್ಲ ಅನ್ನುವಂಥ ದೃಷ್ಟಿಯಿಂದ ನಾನು ಒಂದೆರಡು ಮಾತು ಹೇಳಲೇಬೇಕಾಗುತ್ತೆ. ಪುತ್ತೂರು ಮಹಾಲಿಂಗೇಶ್ವರನು ಮೊದಲಾಗಿ ವಂದಿಸಿ, ತಾಯಿ ಉಳ್ಳಾಲ್ತಿಗೆ ಪೊಡಮಟ್ಟು ವೇದಿಕೆಯಲ್ಲಿರುವ ಎಲ್ಲ ನನ್ನ ಗಣ್ಯಾತಿ ಗಣ್ಯ ಸಹೋದರ ಸಹೋದರಿಯರೇ, ವೇದಿಕೆಯ ಮುಂಭಾಗದಲ್ಲಿರುವಂತಹ ಎಲ್ಲ ನನ್ನ ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ಎಲ್ಲರಿಗೂ ಶುಭವಾಗಲಿ, ಶುಭವಾಗಲಿ, ಶುಭವಾಗಲಿ. ಏನು ಸದಾನಂದ ಗೌಡರು ಈಗ ತಾನೇ ಹೇಳಿದರು, ಅನೇಕ ಬಹುಶಃ ನಾನು ಅದಕ್ಕೆ ಅರ್ಹನೋ ಇಲ್ಲವೋ ಗೊತ್ತಿಲ್ಲ, ಅವರ ಮಾತನ್ನು ನಾನು ಅಲ್ಲಗಳೆಯುವುದಿಲ್ಲ. ಆದರೆ ಸದಾನಂದ ಗೌಡರು ಯಾವ ರೀತಿ ಮೇಲೆ ಹೋದರು, ಪ್ರಾಣೇಶ್ ಅವರು ಯಾವ ರೀತಿ ಮೇಲೆ ಹೋದರು, ನನ್ನ ಕಣ್ಣ ಮುಂದೆ ಇದೆ ಅವರ ಇಡೀ ರಾಜಕೀಯ ಚರಿತ್ರೆಗಳು. ಸನ್ಮಾನ್ಯ ಸದಾನಂದ ಗೌಡರು MLA ಆಗಿರುವಾಗ 94ರಲ್ಲಿ ಅವರಲ್ಲಿ MLA ಆದರು. ಆ ಕಾಲದಲ್ಲಿ ಒಂದು ಸಣ್ಣ ಉದಾಹರಣೆ ಹೇಳಲೇಬೇಕಾಗತ್ತೆ ಅವರ ಕಾರುವ ಚಟುವಟಿಕೆಯ ಬಗ್ಗೆ. ನಾನು ನೂಜಿ ಅನ್ನುವಂಥ ಒಂದು ಸಣ್ಣ ಗ್ರಾಮದಲ್ಲಿ, ಆವಾಗ ರಸ್ತೆ ಇಲ್ಲ, ಕರೆಂಟ್ ಇಲ್ಲ, ಫೋನ್ ಇಲ್ಲ, ಈ ಎಲ್ಲ ಸೌಲಭ್ಯ ವಂಚಿತ ಗ್ರಾಮ ನನ್ನದಾಗಿತ್ತು. ಅವರು MLA ಆದ ತಕ್ಷಣ ಅದೆಲ್ಲವನ್ನು ನನಗೆ ಒದಗಿಸಿಕೊಟ್ಟಿದ್ದಾರೆ. ನಾನು ಅವರಿಗೆ ಅಭಿನಂದನೆಯನ್ನು ಹೇಳ್ತಾ ಇದ್ದೇನೆ. ಅಂದರೆ ನನಗೆ ಮಾತ್ರ ಅಲ್ಲ, ಆ ಇಡೀ ಬಯಲಿಗೆ ಬಂದಿದೆ ಆ ರಸ್ತೆ, ಆ ಕರೆಂಟು, ಆ ಫೋನ್ನ ವ್ಯವಸ್ಥೆ. ಎಲ್ಲರೂ ಬಂದು ನನ್ನ ಮನೆಯಿಂದಲೇ ಫೋನ್ ಮಾಡ್ತಾಯಿದ್ರು. ಅದು DV ಸದಾನಂದ ಗೌಡರಿಂದ. ಮತ್ತೊಂದು ಉದಾಹರಣೆ, ರಾಜಕೀಯ ವ್ಯತ್ಯಾಸಗಳು ಇದ್ದೇ ಇರುತ್ತೆ. ನಾನು ಯಾವತ್ತೂ BJPಯವನೇ, ಆದರೆ ನಾನು ಎಲ್ಲ ಒಳ್ಳೆಯ ಕೆಲಸ ಮಾಡುವ ಯಾವುದೇ ಪಕ್ಷದವರಿದ್ದರೂ ಅವರನ್ನು ಬೆನ್ನು ತಡ್ತೇನೆ. ಯುವಕರನ್ನು ಹೆಚ್ಚಾಗಿ ಕರೆದು ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಇತ್ತೀಚೆಗೆ 15 ಜನ ಗ್ರಾಮ ಪಂಚಾಯತ್ ಸದಸ್ಯರು ಆಯ್ಕೆಯಾದರು ನಮ್ಮ ಗ್ರಾಮದಲ್ಲಿ. ಅದರಲ್ಲಿ 6 ಮಂದಿ ಕಾಂಗ್ರೆಸ್ಸಿನವರು, 9 ಮಂದಿ BJPಯವರು. ಆ 15 ಜನರ ಫೋಟೋ ಹಾಕಿ ಪೇಪರಲ್ಲಿ ಅನೌನ್ಸ್ ಮಾಡಿದೆ, ಈ ಗ್ರಾಮದ ಅಭಿವೃದ್ಧಿಯಲ್ಲಿ ನೀವು ಮುಂಚೂಣಿಯಲ್ಲಿ ನಿಂತು ನೀವು ಇದನ್ನು ಮಾಡಬೇಕು ಅಂಥೇಳಿ. ಕಾರಣ ಏನು ಅಂದರೆ, ಗೆಲ್ಲುವವರೆಗೆ ಪಾರ್ಟಿ, ಗೆದ್ದ ನಂತರ ಪಾರ್ಟಿ ಅಲ್ಲ, ದೇಶದ, ನಾಡಿನ, ಊರಿನ, ಗ್ರಾಮದ ಅಭಿವೃದ್ಧಿ ಚಿಂತನೆ ಅವರಿಗೆ ಬೇಕು. ಇದು ನನ್ನ ಚಿಂತನೆ. ಬಂಧುಗಳೇ, 94ನೇ ಇಸ್ವಿಯ ಮತ್ತೊಂದು ವಿಷಯವನ್ನು ನಾನು ಹೇಳಲೇಬೇಕಾಗತ್ತೆ. ನನ್ನ ಮನೆಗೆ ಹೋಗುವಂಥ ರಸ್ತೆಗೆ ಡಾಮರ್ ಇರಲಿಲ್ಲ. ಆವಾಗ ಡಾಮರ್ ಸ್ಯಾಂಕ್ಷನ್ ಆಯಿತು DV ಅವರಿಂದ. ಬಂದು ಜಲ್ಲಿ ಬಿತ್ತು, ಹೊಯ್ಗೆ ಬಿತ್ತು. ಕೆಲವು ಕಾಲ ಒಂದು ತಿಂಗಳು, 1.5 ತಿಂಗಳು ಹೋಯಿತು. ಆವಾಗ ಯಾರೋ ಅದಕ್ಕೆ ಅಡೆತಡೆ ಹಾಕುವಂತೆ ಅರ್ಜಿ ಹಾಕಿದರು. ಇಂಜಿನಿಯರ್ ಬಂದು ಈ ಜಲ್ಲಿ ಮತ್ತು ಹೊಯ್ಗೆಯನ್ನು ವಾಪಸ್ ತಗೊಂಡು ಹೋಗುವಂಥ ವ್ಯವಸ್ಥೆ ನನಗೆ ಸುದ್ದಿ ತಿಳಿಯಿತು. ತಕ್ಷಣ ನಾನು DV ಅವರಿಗೆ ಫೋನ್ ಮಾಡಿದೆ, ಸದಾನಂದ ಗೌಡ್ರೆ ಹೀಗೀಗೆ ಆಗ್ತಾ ಇದೆ, ನನ್ನ ಮನೆಗೆ ಬರುವಂಥ ರಸ್ತೆಗೆ 2 ಲಕ್ಷ ಸ್ಯಾಂಕ್ಷನ್ ಮಾಡಿದ್ದೀರಿ, ನನ್ನ ಮನೆಗೆ ಏನು ನನ್ನ ರಸ್ತೆ ತಿರುಗ್ತಾ ಇದೆ ಅಲ್ಲಿವರೆಗೆ ಡಾಮರ್ ಆಗಬೇಕಿದ್ರೆ ಬಹುಶಃ 4 ಲಕ್ಷ ಬೇಕಾಗಬಹುದು. ನನ್ನ ಮನೆಯಲ್ಲಿವರೆಗೆ ನೀವು ದಯವಿಟ್ಟು ಇದನ್ನು ಇಡೀ ಬಯಲಿನ ಆ ಊರಿನ ಪ್ರಜೆಗಳ ಅವರಿಗೆ ಬೇಕಾಗಿ ನೀವು ಇದನ್ನು ಮಾಡಿಕೊಡಬೇಕು ತಕ್ಷಣ ಅನ್ನೋಂಥ ಮಾತನ್ನು ಅವರಿಗೆ ಫೋನಲ್ಲಿ ತಿಳಿಸಿ. ಮಾರನೇ ದಿವಸ ಬೆಳಿಗ್ಗೆ ಇಂಜಿನಿಯರ್ ಆ ರಸ್ತೆಗೆ ಬಂದು ನನ್ನ ಮನೆಗೆ ಬಂದರು. ಎಸ್ಟಿಮೇಟಿಗೆ ಕಳಿಸಿದಂಥ ವ್ಯಕ್ತಿ DV ಸದಾನಂದ ಗೌಡರು. 2 ದಿವಸದಲ್ಲಿ ಎಸ್ಟಿಮೇಟ್ ಆಯಿತು. 3ನೇ ದಿವಸ ಬಂದು ಮತ್ತೆ ಉಳಿದಂಥ ಜಾಗಕ್ಕೂ ಈ ಡಾಮರಿಗೆ ವ್ಯವಸ್ಥೆ ಆಯಿತು. ಬರೀ 3 ದಿವಸದಲ್ಲಿ ಎಲ್ಲ ಕೆಲಸವನ್ನು ಮಾಡಿದಂಥ ಸಾಮರ್ಥ್ಯ DV ಸದಾನಂದ ಗೌಡರಿಗೆ ಇತ್ತು ಅಂದರೆ ನಾನು ಅವರನ್ನು ಹೊಗಳಬೇಕೋ ತೆಗಳಬೇಕೋ ನೀವೇ ಯೋಚನೆ ಮಾಡಿ. ಅಂದರೆ ಒಬ್ಬ ಜನಪ್ರತಿನಿಧಿ ಆದರೆ ಯಾವ ರೀತಿ ಕೆಲಸ ಮಾಡಬೇಕು, ಯಾವ ರೀತಿ ಅಧಿಕಾರಿಗಳಿಂದ ಕೆಲಸವನ್ನು ತೆಗಿಬೇಕು ಅನ್ನುವಂಥ ಸ್ಪಷ್ಟ ಚಿತ್ರಣ DV ಅವರಲ್ಲಿದೆ. ನಾನು ಅವರಿಗೆ ಆಭಾರಿಯಾಗಿದ್ದೇನೆ. ಹಾಗೆ ಪ್ರಾಣೇಶ್ವರವರು ಒಬ್ಬ ಸಣ್ಣ ಹುಡುಗ. ಆ ಹುಡುಗನನ್ನು ಕರೆದು ನಾನು 89ನೇ ಇಸ್ವಿಯಲ್ಲಿ ಕೂತು ಮಾತಾಡಿದಾಗ ಅವನಿಗೇನಾದರೂ ಜವಾಬ್ದಾರಿ ಕೊಡ್ಬೋದು ಅನ್ನುವಂಥ ಅನಿಸಿಕೆ ನನ್ನಲ್ಲಿತ್ತು.
ನನ್ನ ಅಧ್ಯಕ್ಷರು MR ಜಗದೀಶ್ ಆವಾಗ ನಾನು ಪ್ರಧಾನ ಕಾರ್ಯದರ್ಶಿ ಆಗಿದ್ದೆ. ಅವರ ನಡೆನುಡಿಯಿಂದ ನಾನು ಈ ಹುಡುಗನ ಹಿನ್ನೆಲೆಯನ್ನು ತಿಳಿದೆ. ಒಳ್ಳೆಯ ಹುಡುಗ, ಒಳ್ಳೆಯ ಕುಟುಂಬಸ್ಥನಾಗಿ ಬಂದಿದ್ದಾನೆ, ಅವನಿಗೆ ಕೊಡ್ಬೋದು ಜವಾಬ್ದಾರಿ ಅನ್ನುವಂಥ ತೀರ್ಮಾನಕ್ಕೆ ನಾವು ಬಂದು ನೆಕ್ಸ್ಟ್ 6 ತಿಂಗಳಲ್ಲಿ ಅವರಿಗೆ ಯುವ ಮೋರ್ಚಾದ ಜವಾಬ್ದಾರಿಯನ್ನು ಕೊಟ್ಟೆವು. ಇವತ್ತು ಅಂಥ ಒಬ್ಬ ಹುಡುಗ ನಮ್ಮ ವಿಧಾನ ಪರಿಷತ್ತಿನ ಉಪಸಭಾಪತಿ ಆಗಿದ್ದಾನೆ ಅನ್ನುವಂಥ ಮಾತು ನಮಗೆ ಕೇಳಿದಾಗ ನನ್ನಷ್ಟು ಸಂತೋಷ ಇನ್ನೊಬ್ಬನಿಗೆ ಆಗಿರಲಿಕ್ಕಿಲ್ಲ ಅಂತ ನನ್ನ ಭಾವನೆ. ತುಂಬು ಹೃದಯದ ಕೃತಜ್ಞತೆಗಳು ಪ್ರಾಣೇಶ್. ಇನ್ನಷ್ಟು ಉಜ್ವಲವಾಗಿ ನೀವು ಬೆಳಿಬೇಕು, ರಾಜಕೀಯದಲ್ಲೂ ಸಾಮಾಜಿಕ ಕ್ಷೇತ್ರದಲ್ಲೂ ಬೆಳೀರಿ ಅನ್ನುವಂಥ ಆಶೀರ್ವಾದದೊಂದಿಗೆ ಮಹಾಲಿಂಗೇಶ್ವರನ ಪೂರ್ತಿ ರಕ್ಷಣೆ ನಿಮಗಿರಲಿ ಅಂತೇಳಿ ಬೇಡಿಕೊಳ್ಳುತ್ತಾ ನನ್ನ ಮಾತನ್ನು ಮುಂದುವರಿಸ್ತಾ ಇದ್ದೇನೆ. ವಿದ್ಯಾರ್ಥಿಗಳೇ, ದಯವಿಟ್ಟು ಒಂದು 5 ನಿಮಿಷದಲ್ಲಿ ಮುಗಿಸ್ತಾ ಇದ್ದೇವೆ. ನಾನು ತುಂಬ ವಿಚಾರವನ್ನು ಹೇಳಬೇಕು ಅಂತಿದ್ದೆ, ಆದರೆ ಯಾವುದನ್ನು ಹೇಳ್ತಾ ಇಲ್ಲ. ಕೆಲವು ಘೋಷಣೆಗಳನ್ನು ಇಲ್ಲಿ ಮಾಡಲೇಬೇಕಾಗಿದೆ. ಆ ಘೋಷಣೆಗಳನ್ನು ನಾನು ಮಾಡ್ತಾ ಇದ್ದೇನೆ. ನಾನು ಪ್ರತಿ ವರ್ಷ ಡಾಕ್ಟರ್ PB ರೈ ಪ್ರತಿಷ್ಠಾನ ವತಿಯಿಂದ, ಡಾಕ್ಟರ್ PB ರೈ ಅಂದರೆ ನನ್ನ ಮಾವನವರು, ನನ್ನ ಹೆಂಡತಿಯ ತಂದೆ, ಪ್ರತಿಷ್ಠಾನ ವತಿಯಿಂದ ಅಣಿಲೆ ವೆಂಕಪ್ಪರೈ ಪ್ರಶಸ್ತಿಯನ್ನು ಸಾಮಾನ್ಯ 20 ವರ್ಷಗಳ ಕಾಲ ಆಯಿತು ನಾವು ಮಾಡ್ತಾ ಬಂದಿದ್ದೇವೆ. ಗ್ರಾಮ ಮಟ್ಟದಲ್ಲಿ, ಹಾಗೆ ಪರಿಸರದಲ್ಲಿ, ವಲಯ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ, ಇವತ್ತು ಜಿಲ್ಲಾ ಮಟ್ಟಕ್ಕೂ ರಾಜ್ಯ ಮಟ್ಟಕ್ಕೂ ಪಸರಿಸ್ತಾ ಇದೆ. ನಾವು ಬರೀ ನಾಟಿ ವೈದ್ಯಕೀಯದಲ್ಲಿ ಗುರುತಿಸಿ ಆರಂಭ ಮಾಡಿದಂಥ ಈ ಪ್ರಶಸ್ತಿ ಇವತ್ತು ಎಲ್ಲ ಕ್ಷೇತ್ರದಲ್ಲಿ, ಯಾಕೆಂದರೆ ನಾನು ಇಲ್ಲಿಯವರೆಗೆ ಬೆಳೀಲಿಕ್ಕೆ ಕಾರಣ ನನ್ನ ತಂದೆ ಮತ್ತು ತಾಯಿ. ಅವರ ಮಾರ್ಗದರ್ಶನ ಬಾಲ್ಯದಲ್ಲಿ ನನಗೆ ಸರಿಯಾಗಿ ಸಿಕ್ಕಿದ್ದರಿಂದ ಮಾತ್ರ ನಾನು ಈ ಹಂತಕ್ಕೆ ಬರಲಿಕ್ಕೆ ನನಗೆ ಖಂಡಿತ ಪ್ರೇರಣೆ ಮತ್ತು ಅನುಗ್ರಹ ಆಶೀರ್ವಾದ ಆಯಿತು ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಸಂತೋಷ ಪಡ್ತಾ ಇದ್ದೇನೆ. ಡಾಕ್ಟರ್ PB ರೈ ಪ್ರತಿಷ್ಠಾನ ವತಿಯಿಂದ ಅಣಿಲೆ ವೆಂಕಪ್ಪರೈ ಪ್ರಶಸ್ತಿ 2020-21 20ಕ್ಕೂ ನಮಗೆ ಕೊರೋನಾದಿಂದಾಗಿ ಏನೂ ಮಾಡಲಿಕ್ಕಾಗಲಿಲ್ಲ, ನಾವು ಕೊಟ್ಟಿಲ್ಲ. ಸಾಮಾನ್ಯವಾಗಿ ವರ್ಷಕ್ಕೆ ಒಂದು 3 ಜನರನ್ನು ನಾವು ಗುರುತಿಸ್ತಾ ಇದ್ದೇವೆ. ಈ ಪ್ರಶಸ್ತಿ ಯಾವ ರೀತಿಯಲ್ಲಿ ನಾವೇನು ಹಣಕಾಸು ಕೊಡೋಲ್ಲ, ಒಳ್ಳೆಯ ಕೆಲಸ ಮಾಡುವವರನ್ನು ಗುರುತಿಸುವಂಥ ಒಂದು ಸಣ್ಣ ಕೆಲಸ ಅಷ್ಟೇ. ಅವರಿಗೆ ಒಂದು ವೇಳೆ ಆ ಪ್ರಶಸ್ತಿ ನಾವು ಘೋಷಣೆ ಮಾಡ್ತೇವೆ, ಅವರಿಗೆ ಈ ಪ್ರಶಸ್ತಿ ನಮಗೆ ಚಿಕ್ಕದಾಯಿತು, ಇದಕ್ಕೆ ನಾವು ಅರ್ಹರಲ್ಲ ಅನ್ನುವಂಥದ್ದಿದ್ದರೆ, ನಮಗಿದು ಚಿಕ್ಕದಾಯಿತು ಅನ್ನುವಂಥದ್ದಿದ್ದರೆ ಅವರು ಅದನ್ನು ರಿಜೆಕ್ಟ್ ಮಾಡಿದರೆ ನಾವು ಒತ್ತಾಯಪೂರ್ವಕವಾಗಿ ಅವರಿಗೆ ಕೊಡುವುದೂ ಇಲ್ಲ. ಆದರೆ ನಾವು ಗುರುತಿಸುತ್ತೇವೆ. ಈ ಗುರುತಿಸುವಿಕೆ ಮಾತ್ರ ಅವರ ಮನೆಯಲ್ಲೇ ಹೋಗಿ ನಾವು ಅವ್ರನ್ನ ಪ್ರಶಸ್ತಿ ಪ್ರದಾನ ಮಾಡಿ ಗೌರವಿಸುವಂಥದ್ದು. ಈ 20ನೇ ಇಸವಿಯದ್ದು ಮೊದಲನೇದಾಗಿ ಶ್ರೀ ಉರಿಮಜಲು ರಾಂಭಟ್ ನನ್ನ ರಾಜಕೀಯ ಕ್ಷೇತ್ರ ಆಗಿರಲಿ, ಸಂಘ ಪರಿವಾರದ ಕ್ಷೇತ್ರವಾಗಿರಲಿ, ಹಿಂದೂ ಸಂಘಟನೆ ಕ್ಷೇತ್ರವಾಗಿರಲಿ, ನನಗೆ ರಾಜಕೀಯ ಗುರುವಾಗಿದ್ದಂಥವರು ಸನ್ಮಾನ್ಯ ex-MLA ರಾಂಭಟ್ರು, ಅವರಿಗೆ ಆದರ್ಶಪ್ರಾಯ ರಾಜಕೀಯ ಜೀವನ ಅನ್ನುವಂಥ ಪ್ರಶಸ್ತಿಯನ್ನು ಈ ಅಣಿಲೆ ವೆಂಕಪ್ಪರೈ ಪ್ರಶಸ್ತಿಯಿಂದ ಕೊಡಬೇಕು ಅಂತ ಹೇಳುವಂಥ ತೀರ್ಮಾನವನ್ನು ಮಾಡಿದ್ದೇವೆ. ಹಾಗೆ ಎರಡನೇದಾಗಿ ಶ್ರೀ DV ಸದಾನಂದಗೌಡ ಕೇಂದ್ರ ಮಂತ್ರಿಯವರು ನಮ್ಮ ಜೊತೆ ಇದ್ದಾರೆ. ಅವರು ಕೂಡ ಬಹುಶಃ ರಾಂಭಟ್ರ ಶಿಷ್ಯನೇ. ಅವರು ಈ ಮಟ್ಟಕ್ಕೆ ಬೆಳೆದಿದ್ದಾರೆ. ಅವರಿಗೆ ಸದಾ ಆನಂದದ ರಾಜಕೀಯ ಬದುಕು ಅನ್ನುವಂಥ ಪ್ರಶಸ್ತಿಯನ್ನು ನೀಡಿ ಗೌರವಿಸಬೇಕು ಅಂತ ನಮ್ಮ ಯೋಚನೆ ಮಾಡಿದ್ದೇವೆ. ಹಾಗೆ ಮೂರನೇದಾಗಿ ಶ್ರೀ ನಳಿನ್ ಕುಮಾರ್ ಕಟೀಲ್ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ನಿಷ್ಠಾವಂತ ಕಾರ್ಯಕರ್ತ. ಈ ನೆಲೆಯಲ್ಲಿ ಅವರನ್ನು ನಾವು 2020ರ ಅಣಿಲೆ ವೆಂಕಪ್ಪರೈ ಪ್ರಶಸ್ತಿಯನ್ನು ನೀಡಿ ಗೌರವಿಸಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. 2021ರದ್ದು ಶ್ರೀ MN ರಾಜೇಂದ್ರ ಕುಮಾರ್ ಸಹಕಾರಿ ಕ್ಷೇತ್ರದ ದಿಗ್ಗಜ ಅನ್ನುವಂಥ ರೀತಿಯಲ್ಲಿ ಅವರನ್ನು ಗೌರವಿಸಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ಹಾಗೆ 21ರ ಡಾಕ್ಟರ್ M ಮೋಹನ್ ಆಳ್ವ ಮೂಡುಬಿದ್ರೆ ಬಹುಮುಖ ಪ್ರತಿಭಾ ಪೋಷಕ ಅನ್ನುವಂಥ ಬಿರುದನ್ನು ಕೊಟ್ಟು ಅವರನ್ನು ಸನ್ಮಾನಿಸಬೇಕು ಅಂತ ಇದ್ದೇವೆ. ಹಾಗೆ ಮೂರನೇದಾಗಿ 21ರದ್ದು ಶ್ರೀ ಅಜಿತ್ ಕುಮಾರ್ ರೈ ಮಲಾಡಿ ಸಾಮಾಜಿಕ ಕಳಕಳಿಯ ಆಗರ ಅನ್ನುವಂಥ ಪ್ರಶಸ್ತಿಯನ್ನು ನೀಡಿ ಗೌರವಿಸಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ಮತ್ತು
ಮುಂದಿನ ಕಾರ್ಯಕ್ರಮ ರಾಮಕೃಷ್ಣ ಶಾಲೆ, ಈ ರಾಮಕೃಷ್ಣ ಹೆಣ್ಮಕ್ಕಳ ಈ ಶಾಲೆಯಲ್ಲಿ ಒಂದು ಪ್ರಯೋಗಾಲಯವನ್ನು ನೀಡಬೇಕು ಅಂತ ತೀರ್ಮಾನ ಮಾಡಿದ್ದೇನೆ. ನಾನು ಇಬ್ರಾಹಿಂ ಮಾಸ್ಟರ್ ಮಾರ್ಗದರ್ಶನದಲ್ಲಿ, ಬಹುಶಃ ಅವರು ಸಭೆಯಲ್ಲಿ ಇರಬೇಕು, ಇಬ್ರಾಹಿಂ ಮಾಸ್ಟರ್ ಆವಾಗಲೇ ಬಂದು ಮಾತಾಡಿದರು ನನ್ನಲ್ಲಿ. ಅವರ ಮಾರ್ಗದರ್ಶನದಲ್ಲಿ ಈ ಪ್ರಯೋಗಾಲಯ ಈ ಶಾಲೆಯಲ್ಲಿ ಕೊಡಬೇಕು ಅಂತ ಹೇಳುವಂಥ ತೀರ್ಮಾನ. ಇದಕ್ಕೆ ಸಾಮಾನ್ಯ ಒಂದು 2ರಿಂದ 3 ಲಕ್ಷ ರೂಪಾಯಿ ಖರ್ಚಾಗುತ್ತೆ. ಆ ಖರ್ಚಿನ ವೆಚ್ಚವನ್ನು ನಾನು ಭರಿಸ್ತೇನೆ. ಇದು ಈ ಶಾಲೆಗೆ ಕೊಡುವಂಥ ಕೊಡುಗೆ. ಮೂರನೇದಾಗಿ, ನನ್ನ ವಾರ್ಷಿಕ ಆದಾಯದ 10% RSSನವರು ನಡೆಸುವಂಥ ವಿದ್ಯಾಸಂಸ್ಥೆಗಳಿಗೆ ದೇಣಿಗೆಯಾಗಿ ಪ್ರತಿ ವರ್ಷವೂ ನೀಡಬೇಕು ಅಂತ ಹೇಳುವಂಥ ತೀರ್ಮಾನವನ್ನು ಕೈಗೊಂಡಿದ್ದೇನೆ. ಇದನ್ನು ಪ್ರತಿ ವರ್ಷ ಯಾವ ಶಾಲೆಗೆ ಬೇಕೋ ಆ ಶಾಲೆಗೆ ಕೊಡುವಂಥ ತೀರ್ಮಾನ. ಆಮೇಲೆ ವೇದಿಕೆಯಲ್ಲಿ ಗಣ್ಯಮಾನ್ಯರಿದ್ದೀರಿ, ಎಲ್ಲ ರಾಜಕೀಯ ಪಕ್ಷದವರಿದ್ದೀರಿ. ನನ್ನ ಒಂದು ಮನವಿ ಇದೆ. ನಮ್ಮ ಊರಿನಲ್ಲಿ ಬೆಳೆದು ನಮ್ಮ ಊರಿನಲ್ಲಿ ರಾಜಕೀಯ ಜೀವನವನ್ನು ಆರಂಭ ಮಾಡಿ ಜಿಲ್ಲೆಗೆ ಹೋಗಿ, ರಾಜ್ಯಕ್ಕೆ ಹೋಗಿ, ಮುಖ್ಯಮಂತ್ರಿಯಾಗಿ, ದೇಶಕ್ಕೆ ಇವತ್ತು ಮಂತ್ರಿಯಾಗಿ ಇರುವಂತಹ ಸನ್ಮಾನ್ಯ DV ಸದಾನಂದ ಗೌಡರ ಹೆಸರನ್ನು ಪುತ್ತೂರು ನಗರದ ಒಂದು ಸಹಕಾರ ಸರ್ಕಲ್ ಅಥವಾ ರಸ್ತೆಗೆ ಇಡಬೇಕೆಂಬುದು ನನ್ನ ಕಳಕಳಿಯ ವಿನಂತಿ. ಇದನ್ನು ನಾನು ಈ ಸಮಾರಂಭದ ಅಧ್ಯಕ್ಷರಾಗಿರತಕ್ಕಂಥ MLA ಅವರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಇದಕ್ಕೋಸ್ಕರ ನಾವೆಲ್ಲ ಒಟ್ಟು ಸೇರಿ ಒಂದು ಸಮಿತಿಯನ್ನು ರಚಿಸೋಣ. ಏನು ಬೇಕೋ ಅದಕ್ಕೆ ಬೇಕಾದನ್ನು ನಾನು ಕೊಡ್ತೇನೆ. ನಗರಸಭೆಯವರು ಹಾಕುವಂಥದ್ದು ಬೇಡ, ಆದರೆ ಆ ಅಪ್ಪಣೆ ಕೊಟ್ಟರೆ ಸಾಕು, ಆ ಅನುಮತಿ ಕೊಟ್ಟರೆ ಸಾಕು. ಅಷ್ಟನ್ನು ಮಾತ್ರ ನಾನು ನಿಮ್ಮ ಮುಂದೆ ಇಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಅದನ್ನು ಪೂರೈಸಿಕೊಡಬೇಕು ಅಂತ ಎಲ್ಲ ರಾಜಕೀಯ ನೇತಾರರಲ್ಲೂ ಹಾಗೆ ಕಾರ್ಪೊರೇಟರ್ಗಳಲ್ಲೂ ಎಲ್ಲರಲ್ಲೂ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಎಲ್ಲರಿಗೂ ಅಭಿನಂದನೆಗಳು. ಬಂಧುಗಳೇ, ಅಭಿನಂದನೆ ಬಂದಿದೆ. ಕಾರಣ, ನಾನು ಸೊಸೈಟಿಗೆ ಹಣ ಕೊಟ್ಟಿದ್ದೇನೆ. ಹಣ ಕೊಟ್ಟಿದ್ದಲ್ಲ, ದೇವರು ನನಗೆ ಶಕ್ತಿ ಕೊಟ್ಟರು, ದೇವರು ನನಗೆ ಪ್ರಜ್ಞೆ ಕೊಟ್ಟರು. ಆ ನೆಲೆಯಲ್ಲಿ ನಾನು ಮಾಡಿದೆ, ನನ್ನ ಕರ್ತವ್ಯವನ್ನು ಮಾಡಿದ್ದೇನೆ. ಯಾಕೆಂದರೆ ಒಬ್ಬನಿಂದ ಅಧ್ಯಕ್ಷ ಸ್ಥಾನವನ್ನು ಬಿಟ್ಟು ಹೋಗುವಾಗ ಅದು ಅಲ್ಲಿ ಮೈನಸ್ ಬಜೆಟಲ್ಲಿದ್ದರೆ ಆ ಮೈನಸ್ ಬಜೆಟ್ ಯಾವತ್ತೂ ಅವನ ತಲೆಯಲ್ಲೇ ಇರುತ್ತೆ. ಅದರಿಂದ ಅದನ್ನು ನಿಭಾಯಿಸಿ ಇನ್ನು ಮುಂದಕ್ಕೆ ಒಳ್ಳೆಯ ನಾಯಕತ್ವ ಬರಲಿ, ಒಳ್ಳೆಯ ಗುಣ ಇರುವಂಥ ವ್ಯಕ್ತಿಯನ್ನು ಆರಿಸಿ ನಾವೆಲ್ಲ ಯೋಚನೆ ಮಾಡಿ ಅದನ್ನು ಸನ್ಮಾನ್ಯ ಶ್ರೀನಿವಾಸ್ ಅಧ್ಯಕ್ಷರಾಗಿ, ಹಾಗೆ AK ಜಯರಾಮ್ ರೈ ಉಪಾಧ್ಯಕ್ಷರಾಗಿ ಆ ಸಂಸ್ಥೆಯನ್ನು ನಡೆಸ್ತಾರೆ ಅಂತ ಹೇಳುವಂಥ ಭರವಸೆ ನನಗಿದೆ. ಅದೇ ನಮ್ಮ ಸಂಸ್ಥೆಯಲ್ಲಿ ಯಾವುದೇ ರಾಜಕೀಯ ಇಲ್ಲ. ನಮ್ಮ ವೇದಿಕೆಯಲ್ಲೂ ಕೂಡ ಎಲ್ಲ ಜಾತಿಯವರಿದ್ದೇವೆ, ಎಲ್ಲ ರಾಜಕೀಯ ಪಕ್ಷದವರಿದ್ದೇವೆ. ಎಲ್ಲರೂ ನಾವು ಒಂದು ಈ ಭಾರತದ ಮಕ್ಕಳು ಅನ್ನುವಂಥ ನೆಲೆಯಲ್ಲಿ ಸೇರಿಕೊಂಡಿದ್ದೇವೆ ಅನ್ನುವಂಥ ಭಾವನೆಯಿಂದ ನೀವು ಮಾಡಿರತಕ್ಕಂಥ ಎಲ್ಲ ಏನು ಕಾರ್ಯಕ್ರಮಗಳಿದೆ ಇದಕ್ಕೆ ನಾನು ತುಂಬು ಹೃದಯದ ಕೃತಜ್ಞತೆಯನ್ನು ಸಲ್ಲಿಸ್ತಾ, ಯಾಕೆಂದರೆ ಇನ್ನಷ್ಟು ಮಾತುಗಳು ಇದೆ, ಆದರೆ ಸಮಯದ ಅಭಾವದಿಂದ ನಾನು ಮೊಟಕುಗೊಳಿಸ್ತಾ ಇದ್ದೇನೆ. ನೀವು ಮಾಡಿರತಕ್ಕಂಥ ಈ ಎಲ್ಲ ಕೆಲಸ ಕಾರ್ಯಗಳಿಗೆ ತುಂಬು ಹೃದಯ ಕೃತಜ್ಞತೆಗಳು ಕೃತಜ್ಞತೆಗಳು ಕೃತಜ್ಞತೆಗಳು. ಎಲ್ಲರಿಗೂ ಶುಭವಾಗಲಿ, ಶುಭವಾಗಲಿ, ಶುಭವಾಗಲಿ. ಮುಂದೆ ಶುಭ ಹಾರೈಕೆಗಾಗಿ ಶ್ರೀ ವಿಜಯ್ ಹಾರ್ವಿನ್, ಸಂಚಾಲಕರು, ಸುಧಾನ್ ವಸತಿ ಶಾಲೆ, ಪುತ್ತೂರು. ವೇದಿಕೆಯಲ್ಲಿ ಹಾಜರಾಗಿರತಕ್ಕಂಥ ಕೇಂದ್ರ ಸಚಿವರಾದಂಥ DV ಸದಾನಂದ ಗೌಡ್ರೆ, ಈ ಅಭಿನಂದನೆಗೆ ಪಾತ್ರರಾಗಿರುವಂಥ ದಮೆಕಾನ ಸದಾಶಿವ ರೈಗಳೇ, ವೇದಿಕೆಯಲ್ಲಿರುವಂಥ ಎಲ್ಲ ಆತ್ಮೀಯರೇ ಮತ್ತು ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ನಮ್ಮ ಸ್ಥಳೀಯ ಶಾಸಕರಾಗಿರತಕ್ಕಂಥ ಮಠಂದೂರವರೇ, ಎಲ್ಲ ಆತ್ಮೀಯ ಬಂಧುಗಳೇ, ವೇದಿಕೆ ಮುಂಬಾರಗಿಂದ ಎಲ್ಲ ಆತ್ಮೀಯರೇ, ಒಂದು ಒಳ್ಳೆಯ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಈಗಾಗಲೇ ಅವರು ಹೇಳಿದರು, ನಾವು ವ್ಯಕ್ತಿಯನ್ನು ಸನ್ಮಾನಿಸ್ತಾ ಇಲ್ಲ, ಆದರ್ಶವನ್ನು ಸನ್ಮಾನಿಸ್ತಾ ಇದೆ ಎಂಬುದಾಗಿ. ಅದೆರಡು ಕೂಡ ಒಂದು ನಾಣ್ಯದ
ಎರಡು ಮುಖಗಳಿದ್ದಂತೆ. ಆದರ್ಶವಂತ ವ್ಯಕ್ತಿಯೇ ಆದರ್ಶ ಪ್ರಾಯನಾಗುತ್ತಾನೆ, ಅವನನ್ನು ಸಮಾಜ ಗೌರವಿಸಿಯೇ ಗೌರವಿಸ್ತದೆ. ಹಾಗಾಗಿ ನಮ್ಮ ಸದಾಶಿವ ರೈಯವರು ಅವರೊಂದು ಮಾನವೀಯ ಮೌಲ್ಯಗಳನ್ನು ಆದರ್ಶವನ್ನು ತನ್ನ ಬದುಕಿನಲ್ಲಿ ಅಳವಡಿಸಿಕೊಂಡವರು. ಒಂದು ದಿವಸ ನನ್ನ ಬಳಿ ಕೂಡ ಬಂದು ನಿಮ್ಮನ್ನು ನಾನು ಗೌರವಿಸಬೇಕು ಅಂತ ನನ್ನ ಮನೆಯಲ್ಲೇ ನನ್ನನ್ನು ಗೌರವಿಸಿ ಹೋಗಿದ್ದಾರೆ. ಮಾತ್ರವಲ್ಲದೆ ಇವತ್ತು ಚಿದಾನಂದ ಕಾಮತ್ರ ಅವರು ಇರ್ತಿದ್ರೆ ಅವರು ಕೂಡ ಅವರ ಬಗ್ಗೆ ಒಂದೆರಡು ಮಾತನ್ನು ಹೇಳ್ತಿದ್ರು. ನಮ್ಮ ಮಕ್ಕಳಿಗೆ ಬೇಕಂತ ಪೂರಕವಾದಂಥ ಅವರ ಕಲೆಗಳನ್ನು ಅಭಿವೃದ್ಧಿಪಡಿಸೋದಕ್ಕೆ ಬೇಕಂತ ದಿಢೀಮದ ಕಾರ್ಯಕ್ರಮವನ್ನು ಬೆಳಕಿಗೆ ತಂದವರು ಮತ್ತು ಅದನ್ನು ಪ್ರೋತ್ಸಾಹಿಸಿದ ಕೂಡ ಅವರೇ. ಬೇರೆ ಬೇರೆ ರೀತಿಯಲ್ಲಿ ಸಮಾಜಮುಖಿಯಾದಂಥ ಕಾರ್ಯವನ್ನು ಚಿಂತನೆಯನ್ನು ಮಾಡಿ ಮಾನವೀಯತೆಯನ್ನು ಬೆಳೆಸೋದು. ಅವರು ಯಾವುದೇ ಪಕ್ಷದಲ್ಲಿರಲಿ, ಯಾವುದೇ ಜಾತಿಯಲ್ಲಿರಲಿ, ಯಾವುದೇ ಧರ್ಮದಲ್ಲಿರಲಿ, ಆದರೆ ಮಾನವೀಯತೆ ಅಥವಾ ಮನುಷ್ಯತ್ವ ಎನ್ನುವತಕ್ಕಂಥದ್ದನ್ನು ಆ ಆದರ್ಶವನ್ನು ಅವರು ಇಟ್ಟುಕೊಂಡಿದ್ದಾರೆ. ಹಾಗಾಗಿ ಇವತ್ತು ನೀವೆಲ್ಲರೂ ಕೂಡ ಅವರನ್ನು ಗೌರವಿಸಿದ್ದೀರಿ. ಅವ್ರ ಗೌರವಕ್ಕೆ ನಿಜವಾಗಿ ಪಾತ್ರರು. ಅವ್ರು ನೋಡಲಿಕ್ಕೆ ಬಹಳ ಗಡುಸಾಗಿ ಭಾಳ ಗಂಭೀರವಾಗಿ ಕಂಡರೂ ಕೂಡ ಮನಸ್ಸು ಬಹಳ ಮೃದು, ಮನಸ್ಸು ಎಲ್ಲ ವರ್ಗದ ಜನಗಳಿಗೆ ಅವರ ಕಷ್ಟಕ್ಕೆ ಸ್ಪಂದಿಸುವಂಥದ್ದು. ಯಾವನೇ ಆದರ್ಶ ಎಂಬುದಾಗಿ ಹೇಳುವಾಗ ಯಾರೊಬ್ಬ ಸಹಾಯ ಮಾಡ್ತಾರೆ. ಇವತ್ತು ರಾಯಲ್ ಗೋಲ್ಡ್ ಸೊಸೈಟಿ ಅದು ಸೋಲುತ್ತದೆ ಎಂಬುದಾಗಿ ಹೇಳುವಾಗ ಅದನ್ನು ಉಳಿಸಿ ಬೆಳೆಸಿದವರು, ಹಾಗೆಯೇ ಎಷ್ಟೋ ಜನಗಳಿಗೆ, ಎಷ್ಟೋ ಕುಟುಂಬಗಳಿಗೆ ಆಶ್ರಯವಾಗಿ ನಿಂತವರು, ಎಷ್ಟೋ ವ್ಯಕ್ತಿಗಳು ಬೆಳೆಯುವುದಕ್ಕೆ ಅವರು ಹಿಂದೆ ಇದ್ದು ದುಡಿದವರು. ಹಾಗಾಗಿ ಅವರು ಈ ಗೌರವಕ್ಕೆ ಪಾತ್ರರಂತ ಹೇಳುತ್ತಾ ಅವರಿಗೆ ಅಭಿನಯಿಸಿದಂತೆ ನಿಮ್ಮೆಲ್ಲರನ್ನು ಕೂಡ ನಾನು ನಿಮ್ಮನ್ನು ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು. ಮುಂದಕ್ಕೆ ಪುತ್ತೂರು ನ್ಯಾಯವಾದಿ ಶ್ರೀ ಫಜಲ್ ರಹಮಾನ್ ಎರಡು ಮಾತುಗಳಿಗೆ. ಸದಾಶಿವಾಭಿನಂದನಾ ಕಾರ್ಯಕ್ರಮ, ಇದರ ಈ ಸಭೆಯ ಸಭಾಧ್ಯಕ್ಷರೇ, ಇಂದು ಸನ್ಮಾನಗೊಂಡ ಹಿರಿಯರಾದ ದಂಬೆಕನ ಸದಾಶಿವರಯ್ಯವರೇ, ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ವೇದಿಕೆಯ ಮುಂದಿರುವ ಎಲ್ಲ ಗಣ್ಯರೇ, ಈ ಕಾರ್ಯಕ್ರಮದಲ್ಲಿ ಇದು ವ್ಯಕ್ತಿಗಲ್ಲ, ಆದರ್ಶಕ್ಕೆ. ಆದರ್ಶ ವ್ಯಕ್ತಿಗಳನ್ನು, ಎರಡು ವ್ಯಕ್ತಿಗಳನ್ನು ಇಲ್ಲಿ ಸನ್ಮಾನ ಮಾಡಿದ್ದೇವೆ. ದಂಬೆಕಾನ ಸದಾಶಿವರೈಗಳ ಆದರ್ಶವನ್ನು, ಅವರ ವ್ಯಕ್ತಿತ್ವವನ್ನು ಸಭೆಗೆ ಎಲ್ಲರೂ ಹೇಳಿದರು. ಹಾಗೆ ಸಚಿವರಾದ ಎಸ್ ಅಂಗಾರ ಅವರ ವ್ಯಕ್ತಿತ್ವವನ್ನು, ಆದರ್ಶವನ್ನು ಸಭೆಗೆ ಹೇಳಿದ್ದಾರೆ. ನಾವು ಈ ಕಾರ್ಯಕ್ರಮದಿಂದ ಆದರ್ಶ ವ್ಯಕ್ತಿಗೆ ಸನ್ಮಾನ ಮಾಡಿದಲ್ಲದೆ ನಮಗೆ ಒಂದು ಸಂದೇಶ, ಇಲ್ಲಿರುವ ಎಲ್ಲರಿಗೆಲ್ಲ ಸಂದೇಶ ಏನು ಅಂತ ಹೇಳಿದರೆ, ಆದರ್ಶ ವ್ಯಕ್ತಿಗೆ ಸನ್ಮಾನ ಮಾಡೋದು ಮಾತ್ರ ಅಲ್ಲ, ಅವರ ಏನು ಆದರ್ಶಗಳಿವೆ ಅದನ್ನು ನಾವು ಮೈಗೂಡಿಸಿಕೊಂಡು ಬದುಕಿದರೆ ಮಾತ್ರ ಈ ಒಂದು ಕಾರ್ಯಕ್ರಮಕ್ಕೆ ಅರ್ಥ ಬರ್ಬೋದು ಅಂತೇಳಿ ನನ್ನ ಅನಿಸಿಕೆ. ನಾವೆಲ್ಲರೂ ಅವರ ಆದರ್ಶಗಳನ್ನು ಮೈಗೂಡಿಸೋಣ. ನಾವು ಕೂಡ ಒಂದು ಆದರ್ಶ ವ್ಯಕ್ತಿಗಳಾಗಿ ಸಮಾಜದಲ್ಲಿ ಬಾಳೋಣ ಅಂತ ಹೇಳ್ಕೊಳ್ತಾ, ಇಂದು ಅಭಿನಂದಿಸಲ್ಪಟ್ಟ ದಂಬೆಕಾನ ಸದಾಶಿವರಯ್ಯವರಿಗೂ ಎಸ್ ಅಂಗಾರ ಅವರಿಗೂ ಹೃತ್ಪೂರ್ವಕ ಅಭಿನಂದನೆಗಳು. ಅವರ ಜೀವನ ಇನ್ನೂ ಉತ್ತಮವಾಗಲಿ ಅಂತ ಹೇಳ್ತಾ, ಅವರಿಗೆ ದೇವರು ಆಯುರಾರೋಗ್ಯ ಭಾಗ್ಯ ಕರುಣಿಸಲಿ ಅಂತೇಳಿ ನಾನು ಎರಡು ಮಾತುಗಳು ಮುಗಿಸ್ತೇನೆ. ಧನ್ಯವಾದಗಳು. ಸಮಯದ ಪ್ರಜ್ಞೆಯನ್ನು ಅರ್ಥ ಮಾಡಿಕೊಳ್ಳುತ್ತಾ ನಾವು ನೇರವಾಗಿ ಸಭಾಧ್ಯಕ್ಷರ ಮಾತುಗಳಿಗೆ ಹೋಗ್ತಾ ಇದ್ದೇವೆ. ಮಾನ್ಯ ಶಾಸಕರಾಗಿರುವಂಥ ಶ್ರೀ ಸಂಜೀವ್ ಮಠಂದೂರವರು ಸಭಾಧ್ಯಕ್ಷರನ್ನು ಮಾತಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ನಿಮ್ಮ ತಾಳ್ಮೆಯನ್ನು ಪರೀಕ್ಷೆ ಮಾಡೋದಿಲ್ಲ, ಯಾಕಂದರೆ ನಮ್ಮ ತಾಳ್ಮೆ ಕೂಡ ಇವತ್ತು ಏನು ಕೆಡುವಂಥ ಸಂದರ್ಭದಲ್ಲಿದೆ. ಇವತ್ತು ಸದಾಶಿವ ಅಭಿನಂದನಾ ಮತ್ತು ರಾಯಲ್ ಗೋಲ್ಡ್ ಪ್ರಶಸ್ತಿ ಪ್ರದಾನ ಈ ಒಂದು ಸಮಾರಂಭದ ಮತ್ತು ನೂತನ ಯೋಜನೆಗಳ ಆ ಘೋಷಣೆಯ ಈ ಒಂದು ಶುಭ ಸಂದರ್ಭದಲ್ಲಿ ನಮಗೆಲ್ಲರಿಗೂ ಮಾರ್ಗದರ್ಶಕರು ಮತ್ತು ಕರ್ನಾಟಕ ಸರ್ಕಾರದ ಮಾಜಿ ಮುಖ್ಯಮಂತ್ರಿಗಳು, ಇವತ್ತು ಕೇಂದ್ರ ರಾಸಾಯನಿಕ ಮತ್ತು ರಸಗೊಬ್ಬರ ಸಚಿವರು, ನಮ್ಮೆಲ್ಲ ಹಿರಿಯರು ಆದಂಥ ಡಿ ವಿ ಸದಾನಂದ ಗೌಡ್ರೆ, ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂಥ ನಮ್ಮ ಕರ್ನಾಟಕದ 6 ಕೋಟಿ
ಜನರ ಆ ಒಂದು ವಿಧಾನ ಪರಿಷತ್ತಿನ ಉಪಸಭಾಪತಿಗಳಾಗಿ ಇವತ್ತು ಈ ಕಾರ್ಯಕ್ರಮದಲ್ಲಿ ವಿರಾಜಮಾನರಾಗಿರುವಂಥ MK ಪ್ರಾಣೇಶ್ ಅವರೇ, ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂಥ ಇವತ್ತು ಈ ಸನ್ಮಾನವನ್ನು ಸ್ವೀಕಾರ ಮಾಡಿದಂಥ ಹಿರಿಯ ದಂಬೆಕಾನ ಸದಾಶಿವರಯ್ಯವರೇ, ವೇದಿಕೆಯಲ್ಲಿ ಉಪಸ್ಥಿತಿರುವಂಥ ಅಧ್ಯಕ್ಷರು ಬ್ರಾಹ್ಮಣಾಭಿವೃದ್ಧಿ ನಿಗಮ ಮಂಡಳಿಯ ಅಧ್ಯಕ್ಷರಾದಂಥ ಸಚ್ಚಿದಾನಂದ ಮೂರ್ತಿಯವರೇ, ಹಿರಿಯ ನಮ್ಮ ವಿಧಾನ ಪರಿಷತ್ತಿನ ಸದಸ್ಯರು, ನಮ್ಮ ಮಾರ್ಗದರ್ಶಕರಾದಂಥ ಪ್ರತಾಪ್ ಸಿಂಗ್ ನಾಯ್ಕ್ ಅವರೇ, ವಿಜಯ ಹಾರಿಣು ಅವರೇ, ಗುಂಡ್ರಂಜನ್ ಶೆಟ್ಟಿಯವರೇ, ಫಜಲ್ ರಹೀಮಾನ್ ಅವರೇ, ದಯಾನಂದ ರೈ ಮನವಳಿಕೆ ಅವರೇ, ಗೋಪಾಲಕೃಷ್ಣ ಹೇರಳೆ ಅವರೇ, ಕೂರೇಲು ಸಂಜೀವ ಪೂಜಾರಿ ಅವರೇ, ಅದೇ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂಥ ಹೇಮನಾಥ್ ಶೆಟ್ಟಿಯವರೇ, ಮಹೇಶ್ ಕಜೆಯವರೇ, ನಮ್ಮ ದಂಬೆಕಾನ ಸದಾಶಿವರಯ್ಯವರ ಧರ್ಮಪತ್ನಿ ಅಂತ ಪ್ರಭಾರಯ್ಯವರೇ, AK ಜಯರಾಮ್ ಅವರೇ, ಎಲ್ಲ ಗೌರವಾನ್ವಿತ ಅತಿಥಿ ವರ್ಯರೇ, ಸೇರಿರುವಂಥ ಶ್ರದ್ಧೆಯ ತಾಯಂದಿರೇ, ಎಲ್ಲ ಬಂಧುಗಳೇ, ವಿದ್ಯಾರ್ಥಿನಿಯರೇ, ಇವತ್ತು ಆಮಂತ್ರಣ ಪತ್ರದಲ್ಲಿ ಇದು ವ್ಯಕ್ತಿಗಲ್ಲ ಆದರ್ಶಕ್ಕೆ ಎನ್ನುವಂಥ ಪದವನ್ನು ಕೊಟ್ಟಿದ್ದಾರೆ. 100ಕ್ಕೆ 100 ಇದು ಸತ್ಯವಾದ ಮಾತು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಉದ್ದೇಶ ಏನಂದರೆ ವ್ಯಕ್ತಿ ನಿರ್ಮಾಣದ ಮುಖಾಂತರ ರಾಷ್ಟ್ರ ನಿರ್ಮಾಣ, ರಾಷ್ಟ್ರ ನಿರ್ಮಾಣದ ಮುಖಾಂತರ ರಾಷ್ಟ್ರೋತ್ಥಾನ. ಈ ಕೆಲಸವನ್ನು ಈ ದೇಶದಲ್ಲಿ ಇವತ್ತು ಆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮಾಡ್ತಾ ಇದೆ. ಆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಒಬ್ಬ ಕಾರ್ಯಕರ್ತ ದಂಬೆಕಾನ ಸದಾಶಿವರಯ್ಯರು ಒಬ್ಬ ವ್ಯಕ್ತಿ ನಿರ್ಮಾಣ ಮಾಡುವ ಮುಖಾಂತರ ರಾಷ್ಟ್ರ ನಿರ್ಮಾಣಕ್ಕೆ ಇವತ್ತು ದೊಡ್ಡ ಕೊಡುಗೆಯನ್ನು MK ಪ್ರಾಣೇಶ್ರಂಥ ಕಾರ್ಯಕರ್ತನ ಮುಖಾಂತರ ಕೊಟ್ಟಿದ್ದಾರೆ ಅಂತ ಹೇಳಿಕೆ ನಾನು ಇಚ್ಛೆಪಡ್ತಾ ಇದ್ದೇನೆ. ಅದಕ್ಕಾಗಿ ಇವತ್ತು ಈ ಕಾರ್ಯಕ್ರಮ, ನರನು ನಾರಾಯಣನಾಗಬಲ್ಲ, ಮನುಷ್ಯ ಮಾಧವನಾಗಬಲ್ಲ, ಇದು ಈ ದೇಶದಲ್ಲಿ, ಈ ಪ್ರಜಾಪ್ರಭುತ್ವ ದೇಶದಲ್ಲಿ, ಈ ಆಧ್ಯಾತ್ಮಿಕ ಭಾರತದಲ್ಲಿ ಅದನ್ನು ತೋರಿಸಿಕೊಟ್ಟಿದ್ದಾರೆ. ಸುಳ್ಯದ ಅಂಗಾರ, ನಮ್ಮೆಲ್ಲರ ಬಂಗಾರ ಇವತ್ತಿನ ಈ ಕರ್ನಾಟಕದ ಮಂತ್ರಿಗಳು. ಆ ಅಂಗಾರಿಗೆ ಕೊಟ್ಟಂಥ ಗೌರವ ಇವತ್ತು ಆ ವ್ಯಕ್ತಿ ನಿರ್ಮಾಣದ ಒಂದು ಭಾಗ ಅಂತ 2 ಆದರ್ಶ ವ್ಯಕ್ತಿತ್ವವನ್ನು ಪರಿಚಯಿಸುವ ಮುಖಾಂತರ ಇವತ್ತು ಸಮಾಜಕ್ಕಾಗಿ ಬದುಕಬೇಕು, ಸ್ವಂತಕ್ಕೆ ಸ್ವಲ್ಪ ಸಮಾಜಕ್ಕೆ ಸರ್ವಸ್ವ ಅಂತೇಳುವಂಥ ಸಂದೇಶವನ್ನು ಕೊಡಬೇಕು ಅಂತೇಳಿ ದಂಬೆಕಾನ ಸದಾಶಿವರಯ್ಯವರು ಈ ಒಂದು ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದಾರೆ. ಆ ಕಾರ್ಯಕ್ರಮ ಹೇಗಿರಬೇಕು ಅಂತ ಹೇಳಿದರೆ, ವೇದಿಕೆ ಸರ್ವ ಜನಾಂಗದ ಸುಂದರ ತೋಟ ಅಂತೇಳಿ ಕುವೆಂಪು ಹೇಳಿದಾರಲ್ಲ, ಸರ್ವ ಪಾರ್ಟಿಯವರಿದ್ದಾರೆ, ಎಲ್ಲ ಧರ್ಮದವರು ಇದ್ದಾರೆ. ಆ ಎಲ್ಲ ಧರ್ಮದವರು, ಎಲ್ಲ ಪಕ್ಷದವರು, ಪ್ರಜಾಪ್ರಭುತ್ವದ ಆ ಒಂದು ಅಡಿಪಾಯ, ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಎಲ್ಲರೂ ಸಹಬಾಳ್ವೆಯ ಪ್ರೀತಿ ವಿಶ್ವಾಸದ ಜೀವನ ಮಾಡಬೇಕೆನ್ನುವಂಥ ಸಂದೇಶವನ್ನು ಕೂಡ ಈ ವೇದಿಕೆ ಕೊಡ್ತಾ ಇದೆ. ಅಂತಹ ಒಂದು ವೇದಿಕೆಯ ಮುಖಾಂತರ ಇವತ್ತು ಈ ಒಂದು ಸದಾಶಿವರಯ್ಯಗಳ ಅಭಿನಂದನಾ ಕಾರ್ಯಕ್ರಮ, ಶಾಸಕರಾಗಿ ಇವತ್ತು ಸಚಿವರಾದಂಥ ಅಂಗಾರಿಗೆ ರಾಯಲ್ ಗೋಲ್ಡ್ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ನಡೀತಾ ಇದೆ. ಹಿರಿಯ ಅಂತ ನಮ್ಮ DV ಸದಾನಂದ ಗೌಡರು ಉಲ್ಲೇಖ ಮಾಡಿದರು. ಸಹಕಾರಿ ತತ್ವದ ಆಧಾರದಲ್ಲಿ ಇವತ್ತು ಸದಾಶಿವರಯ್ಯವರು ಇಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಅಂತೇಳಿ. ನಾನು ಕೂಡ ಈ ರಾಜ್ಯದ ನನ್ನ ಭಾರತೀಯ ಜನತಾ ಪಾರ್ಟಿಯ ಸಹಕಾರಿ ಪ್ರಕೋಷ್ಠದ ರಾಜ್ಯ ಸಂಚಾಲಕ. ನಾನು ಕೂಡ ಸಹಕಾರಿ ಕ್ಷೇತ್ರದಿಂದ ಬಂದಿದ್ದೇನೆ. ಸಹಕಾರಿ ತತ್ವ ಏನು ಹೇಳ್ತದೆ, ನಾನು ಎಲ್ಲರಿಗಾಗಿ, ಎಲ್ಲರೂ ನನಗಾಗಿ, ಎಲ್ಲರೂ ಎಲ್ಲರಿಗಾಗಿ ಅಂತೇಳುವಂಥ ಸಂದೇಶ. ಬಹುಶಃ ಈ ಕಾರ್ಯಕ್ರಮ ಕೂಡ ಅದೇ ರೀತಿಯ ಸಂದೇಶವನ್ನು ಕೊಡ್ತಾ ಇದೆ. ಇವತ್ತು ರಾಯಲ್ ಸೌಹಾರ್ದ ಸಹಕಾರಿ ಸಂಘದ ಮುಖಾಂತರ ಜನರಿಗೆ ಆರ್ಥಿಕ ಚೈತನ್ಯವನ್ನು ಮೂಡಿಸುವ ಜೊತೆಯಲ್ಲಿ ಸಮಾಜಮುಖಿ ಕಾರ್ಯಕ್ರಮವನ್ನು ಕೊಡಬೇಕೆನ್ನೋ ದೃಷ್ಟಿಯಿಂದ ಮಹದಾಕ್ಷಯ ಆ ಒಂದು ಸಹಕಾರಿ ಸಂಘದ ಆರಂಭ ಸದಾಶಿವರಯ್ಯಗಳ ಮುಖಾಂತರ ಆಗ್ತದೆ. ಇವತ್ತು ಕೇವಲ ಪುತ್ತೂರಿನಲ್ಲಿ ಆರಂಭವಾದಂಥ ರಾಯಲ್ ಸೌಹಾರ್ದ ಸಹಕಾರಿ ಸಂಘಕ್ಕೆ ಅಧ್ಯಕ್ಷರು ದೂರದ ಬೆಂಗಳೂರಿನ ಶ್ರೀನಿವಾಸರು. ಎಲ್ಲಿಯ ಮಾಮರ ಎಲ್ಲಿಯ ಕೋಗಿಲೆ ಅಂತ ಹೇಳ್ತಾರೆ. ಪುತ್ತೂರಿನ ಸಹಕಾರಿ ಸಂಘಕ್ಕೆ ಶ್ರೀನಿವಾಸರು ಯಾಕೆ ಬರಬೇಕು ಅಧ್ಯಕ್ಷರಾಗಿ ಅಂತೇಳಿ. ಇವತ್ತು ಸದಾಶಿವರಯ್ಯಗಳು ಆ ಪುತ್ತೂರಿನಲ್ಲಿರುವಂಥ ಸಹಕಾರಿ ಕ್ಷೇತ್ರವನ್ನು ಬೆಂಗಳೂರಿನ ಎತ್ತರಕ್ಕೆ ಬೆಳೆಸಬೇಕು ಅನ್ನೋ ದೃಷ್ಟಿಯಿಂದ ಬೆಂಗಳೂರಿಂದ ತುಂಬ ಜನರನ್ನು ಕರ್ಕೊಂಡು ಬಂದು ನೋಡಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಸಹಕಾರಿ ಸಂಘಗಳು ಹೇಗಿದೆ ಅಂತ ತೋರಿಸ್ಕೊಡೋ ಕೆಲಸವನ್ನು ಕೂಡ ಮಾಡಿದ್ದಾರೆ. ಆ ಮುಖಾಂತರ ಇವತ್ತು ಸಹಕಾರಿ ಕ್ಷೇತ್ರದ ಮುಖಾಂತರ
ಇವತ್ತು ಎಲ್ಲವನ್ನು ಸಾಧಿಸಿಕೊಡ್ಬೋದು ಅಂತ ಹೇಳುವಂಥ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆ. ಅಂಥ ಸಹಕಾರಿ ರಂಗಗಳನ್ನು ಇನ್ನೂ ಎತ್ತರಕ್ಕೆ ಬೆಳೆಸಬೇಕು ಅನ್ನೋ ದೃಷ್ಟಿಯಿಂದ ಒಂದಷ್ಟು ಜನರನ್ನು ಜೋಡಣೆ ಮಾಡುವ ಕೆಲಸವನ್ನು ಕೂಡ ಮಾಡಿದ್ದಾರೆ. ಅದರಲ್ಲಿ ವಿಶೇಷವಾಗಿ ಸದಾಶಿವ ರೈಗಳ ಒಂದು ವ್ಯಕ್ತಿತ್ವವನ್ನು ನಾನು ನಿಮ್ಮ ಮುಂದೆ ಉಲ್ಲೇಖ ಮಾಡಲೇಬೇಕು. ಅವರನ್ನು ನೋಡುವಾಗಲೇ ನಮಗೆ ಒಂದು ಆಕರ್ಷಣೆ. ಇತರಿಗಿಂತ ಡಿಫರೆಂಟ್ ಅವರು. ಒಂದು ಪೇಟ ಇಟ್ಟುಕೊಳ್ತಾರೆ, ಒಂದು ಕೋಟ್ ಹಾಕ್ತಾರೆ, ಕೋಟಿನ ಮೇಲೆ ಇನ್ನೊಂದು ಶಾಲು ಹಾಕ್ತಾರೆ. ನೋಡುವಾಗಲೇ ಇವರು ಏನೋ ಒಂದು ಡಿಫರೆಂಟ್ ವ್ಯಕ್ತಿತ್ವ ಅಂತೇಳಿ ನಮಗೆ ಕಾಣುವ ಹಾಗೆ ಅವರು ದಿನ ಓಡಾಡ್ತಾರೆ. ಅದು ಅವರ ಖುಷಿಗಾಗಿ ಅಲ್ಲ, ನೋಡುವವರಿಗಾಗಿ, ನೋಡುವವನಿಗೆ ಖುಷಿ ಆಗಬೇಕು, ಎಲ್ಲರೂ ನೆಮ್ಮದಿಯಿಂದ ಇರಬೇಕು ಅಂತೇಳಿ ಅವರ ಒಂದು ವೇಷಭೂಷಣ. ಅಂಥ ವ್ಯಕ್ತಿತ್ವವನ್ನು ಕೂಡ ಇವತ್ತು ಪರಿಚಯಿಸುವಂಥ ಸಂಗತಿ ನಾವು ಇಲ್ಲಿ ಮಾಡ್ತಾ ಇದ್ದೇವೆ. ಅಂಥ ವ್ಯಕ್ತಿತ್ವಕ್ಕೆ ಮತ್ತೊಮ್ಮೆ ಮೆರುಗು ಕೊಡುವ ಕೆಲಸ ನಮ್ಮ ಶ್ರೀನಿವಾಸರು, ಹೇಮನ ಶೆಟ್ಟಿಯವರು, ನಮ್ಮೆಲ್ಲ ಇವರೆಲ್ಲ ಹಿರಿಯರು ಮಾಡಿದ್ದಾರೆ. ಆ ಮುಖಾಂತರ ಇವತ್ತು ಸದಾಶಿವ ರೈಗಳ ಏನು ಕನಸಿದೆ ಆ ಕನಸಿನ ಭಾವನೆಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದಾರೆ. ಏನೇನು ಹೊಸ ನೂತನ ಯೋಜನೆಗಳನ್ನು ಅನುಷ್ಠಾನ ಮಾಡ್ಬೋದು ಅಂತೇಳಿ ಅದರಲ್ಲಿ ನನಗೂ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಸದಾನಂದ ಗೌಡರು ನನ್ನ ಭಾವವರು. ನೀವು ಪುತ್ತೂರಿನಲ್ಲಿ ಬಹುಶಃ ಇನ್ನು ಮುಂದೆ ಯಾರು ಮುಖ್ಯಮಂತ್ರಿಗಳು ಸದ್ಯ ಆಗಲಿಕ್ಕಿಲ್ಲ. ಹೇಮಂತ್ ಶೆಟ್ರೆ ಒಬ್ಬ ಕೇಂದ್ರ ಸಚಿವ ಕೂಡ, ಸಂಜೀವ ಮಠಂದರು ಕೂಡ ಆಗಲಿಕ್ಕಿಲ್ಲ. ಸದಾನಂದ ಗೌಡರು ಆಗಿದ್ದಾರೆ. ಅಂಥ ವ್ಯಕ್ತಿತ್ವ ಇದು ವ್ಯಕ್ತಿಗಲ್ಲ ಆದರ್ಶಕ್ಕೆ ಎನ್ನುವಂಥ ಸಂದೇಶವನ್ನು ಕೊಟ್ಟಂಥ ಈ ಕಾರ್ಯಕ್ರಮದಲ್ಲಿ ಆದರ್ಶಗಳನ್ನು ಮೈಗೂಡಿಸಿಕೊಂಡಂಥ ಸದಾನಂದ ಗೌಡರನ್ನು ಇನ್ನು ಮುಂದಿನ ಪೀಳಿಗೆ ಕೂಡ ಸ್ಮರಿಸಬೇಕು. ಆ ಮುಖಾಂತರ ಇಲ್ಲಿ ಒಂದಷ್ಟು ನಾಯಕತ್ವವನ್ನು ಬೆಳೆಸುವಂಥ, ಈ ರಾಜ್ಯದ ನಾಯಕತ್ವ, ರಾಷ್ಟ್ರದ ನಾಯಕತ್ವವನ್ನು ವಹಿಸಿಕೊಳ್ಳುವಂಥ ಯುವಕರು ಬರಬೇಕೆನ್ನೋ ದೃಷ್ಟಿಯಿಂದ ಸದಾ ಹಸನ್ಮುಖಿಯಾಗಿರುವಂಥ ಸದಾನಂದರ ಒಂದು ಚೌಕ, ಅದರಲ್ಲಿ ಅವರ ಒಂದು ಸ್ಮರಣೆ ಮಾಡುವಂಥ ಕೆಲಸವನ್ನು ಮಾಡಬೇಕು ಎನ್ನುವ ಒಂದು ಮಾತನ್ನು ಹೇಳಿ ಬಹುಶಃ ಶಾಸಕರು ಅದರ ನೇತೃತ್ವ ವಹಿಸಿಕೊಳ್ಬೇಕು ಅಂತ ಹೇಳಿದ್ದಾರೆ. ವೇದಿಕೆಯಲ್ಲಿರೋರಲ್ಲಿ ಕೇಳಿದೆ, ಕಾಂಗ್ರೆಸ್ಸಿನವರಿದ್ದಾರೆ, ಎಲ್ಲ ಇದ್ದಾರೆ, ನಮ್ಮ ಪಾರ್ಟಿಯ ಸನ್ಮಿತ್ರರು, ಎಂಕೆಲ್ಲ ಪೂರ್ತಿ ಸಹಕಾರ ಅಂತ ಹೇಳಿದರು. ಸರಿ ಅಲ್ಲ? ನಮ್ಮ ಪೂರ್ತಿ ಸಹಕಾರ ಅಂತ ಹೇಳಿದ್ದಾರೆ. ಹಾಗೆ ನನಗೆ ಇನ್ನು ಏನು ಸುಪ್ರೀಂ ಕೋರ್ಟಲ್ಲಿ ಜಡ್ಜ್ಮೆಂಟ್ ಆದಾಗೆ ಆಗಿದೆ, ಇನ್ನು ಅಪೀಲ್ ಇಲ್ಲ ಅದಕ್ಕೆ. ಹಾಗೆ ಬಹುಶಃ ಎಲ್ಲ ರಾಜಕೀಯ ಪಾರ್ಟಿಯವರು, ನಗರಸಭೆಯ ಅಧ್ಯಕ್ಷರು, ಪೌರಾಯುಕ್ತರು ಎಲ್ಲರನ್ನು ಸೇರಿಸಿಕೊಂಡು ನಮ್ಮ ಮಾಜಿ ಮುಖ್ಯಮಂತ್ರಿಗಳು, ಕೇಂದ್ರದ ಸಚಿವರಾದಂಥ DV ಸದಾನಂದ ಗೌಡರಿಗೆ ಗೌರವ ಬರೋ ದೃಷ್ಟಿಯಲ್ಲಿ ಬಹುಶಃ ನಾವೊಂದು ಆ ಕಾರ್ಯವನ್ನು ಮಾಡ್ತೇನೆ ಎನ್ನುವಂಥ ಒಂದು ಭರವಸೆಯೊಂದಿಗೆ ಇವತ್ತು ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಬಹುಶಃ ಬರಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ದಂಬೆಕಾನ ಸದಾಶಿವರಯ್ಯವರು, ಹೇಮನಾಥ್ ಶೆಟ್ಟಿಯವರು, ದಂಬೆಕಾನ ಸದಾಶಿವರಯ್ಯರ ಶ್ರೀಮತಿಯವರು, ಅವರ ಸುಪುತ್ರ ಅಕ್ಷಯ ರೈ ಅವರಿಗೆ ನಾನು ವಂದಿಸಿ ಬಂದಂಥ ಎಲ್ಲ ನನ್ನ ಬಂಧುಗಳಿಗೆ ಮತ್ತೊಮ್ಮೆ ಈ ಕಾರ್ಯಕ್ರಮದ ಯಶಸ್ವಿಗೆ ಅಭಿನಂದನೆಯನ್ನು ಸಲ್ಲಿಸಿ ನಾನು ಮಾತನಾಡಿದ್ದೇನೆ. ಜೈ ಹಿಂದ್. ಶ್ರೀ ಎಚ್ ಎ ರೈ ನಿವೃತ್ತ AGM ವಿಜಯ ಬ್ಯಾಂಕ್ ಅವರಿಗೆ ಪುತ್ತೂರು ತಾಲೂಕು ಬಂಟ ಸಂಘ ಅಧ್ಯಕ್ಷರಾಗಿರುವಂಥ ಶ್ರೀ ಬುಡ್ಯ ರಾಧಾಕೃಷ್ಣ ಇವರು ಸ್ಮರಣಿಕೆ ನೀಡಬೇಕು ಎಂದು ಕೇಳಿಕೊಳ್ತಾ ಇದ್ದೇನೆ. ಕಾರ್ಯಕ್ರಮದ ಮುಂದಿನ ಅಂಗವಾಗಿ ಧನ್ಯವಾದ ಸಮರ್ಪಣೆ ಶ್ರೀ AK ಜಯರಾಮ್ ರೈ, ಉಪಾಧ್ಯಕ್ಷರು ರಾಯಲ್ ಸವಾಸ್ ಸಹಕಾರಿ ಸಂಘ. ಕಾರ್ಯಕ್ರಮ ಬಳಿಕ ಸರ್ವರಿಗೂ ಆತಿಥ್ಯ ಭೋಜನ ಇದೆ, ಅದನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಮಧ್ಯಾಹ್ನ ನಂತರ ಪುತ್ತೂರಿನ ಸುದ್ದಿ ಬಿಡುಗಡೆ ಪತ್ರಿಕೆಯವರ ವಿಶೇಷ ಚಾನಲ್ ಸುದ್ದಿ ಚಾನಲ್ ಒಂದು ಬಿಡುಗಡೆಗೊಳ್ಳಲಿಕ್ಕಿದೆ ಗೌಡ ಸಮಾಜ ಭವನದಲ್ಲಿ. ಅದಕ್ಕೆ ಕೂಡ ಕಾರ್ಯಕ್ರಮ ಭಾಗವಹಿಸಬೇಕಾಗಿ ಸುದ್ದಿ ವಿಭಾಗದ ಮುಖ್ಯಸ್ಥರಾಗಿರುವಂಥ ಡಾಕ್ಟರ್ UP ಶಿವಾನಂದ್ ಅವರು ಕೇಳಿಕೊಳ್ಳಿದ್ದಾರೆ. ಇದೀಗ ಧನ್ಯವಾದ ಸಮರ್ಪಣೆ ಶ್ರೀ AK ಜಯರಾಮ್ ರೈ ಅವರಿಂದ. ಕಾರ್ಯಕ್ರಮದ ಕೊನೆಯ ಅಂಗವಾಗಿ ಧನ್ಯವಾದ ಸಮರ್ಪಣೆ. ನಾನೇನು ಹೆಚ್ಚೇನು ಮಾತಾಡಲಿಕ್ಕೆ ಹೋಗೋದಿಲ್ಲ, ಯಾಕಂದರೆ ಈಗಾಗಲೇ ಸಮಯ ಮೀರಿದೆ, ಆದ ಕಾರಣ ಹೆಚ್ಚೇನು ಮಾತಾಡಲಿಕ್ಕೆ ಹೋಗೋದಿಲ್ಲ. ಆದರೆ ಇಲ್ಲಿ ನೆರೆದವರೆಲ್ಲರೂ ನಮ್ಮ ರಾಯಲ್ ಸೌಹಾರ್ದ ಸಹಕಾರಿಯಲ್ಲಿ ಈಗಾಗಲೇ ನಮ್ಮ ಅಧ್ಯಕ್ಷರು ಘೋಷಣೆ ಮಾಡಿದಂಥ ಯೋಜನೆಗಳಿವೆ. ಎಲ್ಲರೂ ಇದರಲ್ಲಿ ವ್ಯವಹಾರ ಮಾಡಬೇಕಂತ ಕಳಕಳಿಯ ವಿನಂತಿಯನ್ನು ಮಾಡುತ್ತಾ ಈ ಒಂದು ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂಥ ನಮ್ಮ
ಶಾಸಕರು ಆದಂಥ ಅದರ ಸೌಹಾರ್ದ ಸಹಕಾರಿಯ ಪ್ರಕೋಷ್ಠದ ಅಧ್ಯಕ್ಷರು ಕೂಡ ಆಗಿರುವಂಥ ಸಂಜೀವ ಮಠಂದೂರವರಿಗೆ ಎಲ್ಲರ ಪರವಾಗಿ ಅವರಿಗೆ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆಯೇ ಕಾರ್ಯಕ್ರಮದ ಉದ್ಘಾಟನೆಯನ್ನು ನಮ್ಮ ಸಂಸದರಾದ ನಳಿನ್ ಕುಮಾರ್ ಕಟೀಲ್ರವರು ಮಾಡಬೇಕಿತ್ತು. ಅವರ ಅನುಪಸ್ಥಿತಿಯಲ್ಲಿ ನಮ್ಮ ವಿಧಾನ ಪರಿಷತ್ತಿನ ಉಪಸಭಾಪತಿಗಳಾದ MK ಪ್ರಾಣೇಶ್ ಅವರು ಕಲ್ಪವೃಕ್ಷಕ್ಕೆ ನೀರು ಹಾಕುವುದರ ಮೂಲಕ ಉದ್ಘಾಟನೆ ಮಾಡಿದ್ದಾರೆ. ಹಾಗೂ ನಮ್ಮ ರಾಯಲ್ ಗೋಲ್ಡ್ ಪ್ರಶಸ್ತಿಯನ್ನು ಕೂಡ ನಮ್ಮ ಸಚಿವರಾದ ಅಂಗಾರವರಿಗೆ ನೀಡಿದಂಥ ಸನ್ಮಾನ ಮಾಡಿದಂಥ MK ಪ್ರಾಣೇಶ್ ಅವರಿಗೆ ಎಲ್ಲರ ಪರವಾಗಿ ಅವರಿಗೆ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆಯೇ ನಮ್ಮ ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದು ನಮ್ಮ ಸದಾಶಿವಾಭಿನಂದನಾ ಸಮಾರಂಭದ ದಂಬೆಕಾಣ ಸದಾಶಿವರಯ್ಯರಿಗೆ ಸನ್ಮಾನ ಕಾರ್ಯಕ್ರಮ. ಈ ಸನ್ಮಾನ ಕಾರ್ಯಕ್ರಮವನ್ನು ನೆರವೇರಿಸಿದಂಥ ಮಾಜಿ ಮುಖ್ಯಮಂತ್ರಿಗಳು ಹಾಗೆಯೇ ಕೇಂದ್ರ ಸರ್ಕಾರದ ರಸಗೊಬ್ಬರ ಸಚಿವರು ಆದಂಥ ನಮ್ಮ ಆತ್ಮೀಯರು ಆದಂಥ DV ಸದಾನಂದ ಗೌಡರು ನಮ್ಮೊಂದಿಗಿದ್ದಾರೆ. ಅವರಿಗೆ ಕೂಡ ಎಲ್ಲರ ಪರವಾಗಿ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆಯೇ ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದು ದಂಬೆಕಾಣ ಸದಾಶಿವರಯ್ಯ ದಂಪತಿಗಳು ಅವರಿಗೆ ಕೂಡ ಎಲ್ಲರ ಪರವಾಗಿ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆಯೇ ಈ ಒಂದು ಕಾರ್ಯಕ್ರಮ ರಾಯಲ್ ಗೋಲ್ಡ್ ಪ್ರಶಸ್ತಿಯನ್ನು ಪಡೆದಂಥ S ಅಂಗಾರ್ ಅವರು ಈಗ ನಮ್ಮೊಂದಿಗಿಲ್ಲ. ಅವರು ನಮ್ಮನ್ನು ಈಗ ಮುಂದಿನ ಕಾರ್ಯಕ್ರಮಕ್ಕಾಗಿ ಹೋಗಿದ್ದಾರೆ. ಅವರ ಅನುಪಸ್ಥಿತಿಯಲ್ಲಿ ಅವರಿಗೆ ಕೂಡ ಧನ್ಯವಾದ ಸಮರ್ಪಣೆಯನ್ನು ಮಾಡ್ತಾ ಇದ್ದೇನೆ. ಹಾಗೆಯೇ ಈ ಒಂದು ರಾಯಲ್ ಸೌಹಾರ್ದ ಸಹಕಾರಿಯ ಅಧ್ಯಕ್ಷರಾಗಿ ನಮ್ಮೊಂದಿಗಿರುವಂಥ ಶ್ರೀ ಶ್ರೀನಿವಾಸ್ MC ಅವರಿಗೂ ಧನ್ಯವಾದವನ್ನು ಸಮರ್ಪಣೆ ಮಾಡ್ತಾ ಇದ್ದೇನೆ. ನಮ್ಮ ಗೌರವ ಉಪಸ್ಥಿತಿಯಾಗಿ ಹಾಗೆಯೇ ಮೊದಲಾಗಿ ಜ್ಯೋತಿಯನ್ನು ಬೆಳಗಿಸಿದಂಥ ನಮ್ಮ ಬ್ರಾಹ್ಮಣ ಅಭಿವೃದ್ಧಿ ನಿಗಮ ಕರ್ನಾಟಕ ಸರ್ಕಾರ ಇದರ ಅಧ್ಯಕ್ಷರಾದ ಸಚ್ಚಿದಾನಂದ ಮೂರ್ತಿಯವರು ನಮ್ಮೊಂದಿಗಿದ್ದಾರೆ. ಅವರಿಗೂ ಕೂಡ ಧನ್ಯವಾದವನ್ನು ಮಾಡ್ತಾ ಇದ್ದೇನೆ. ಹಾಗೆಯೇ ನಮ್ಮ ವಿಧಾನ ಪರಿಷತ್ತಿನ ಸದಸ್ಯರುಗಳಾದ ಶ್ರೀಮತಿ ಭಾರತಿ ಶೆಟ್ಟಿ ಮತ್ತು ಡಾಕ್ಟರ್ ಸುಧಾ ಎಸ್ ಅವರ ಗೈರು ಹಾಜರಿಯಲ್ಲಿ ಅವರಿಗೂ ಕೂಡ ಧನ್ಯವಾದ ಸಮರ್ಪಣೆಯನ್ನು ಮಾಡ್ತಾ ಇದ್ದೇನೆ. ವಿಧಾನ ಪರಿಷತ್ತಿನ ಸದಸ್ಯರಾದಂಥ ಪ್ರತಾಪ್ ಸಿಂಹ ನಾಯಕ್ ಅವರು ನಮ್ಮೊಂದಿಗಿದ್ದಾರೆ. ಅವರಿಗೂ ಕೂಡ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆಯೇ ಸುಧಾನ ವಸತಿಯುತ ಶಾಲೆ ಪುತ್ತೂರು ಇದರ ಸಂಚಾಲಕರಾದಂಥ ವಿಜಯ ಹಾರವಿಂದ್ ಅವರು ನಮ್ಮೊಂದಿಗಿದ್ದಾರೆ. ಅವರಿಗೂ ಕೂಡ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಉದ್ಯಮಿ ಬೆಂಗಳೂರಿನ ಉದ್ಯಮಿಗಳಾದಂಥ ಗುಣರಂಜನ್ ಶೆಟ್ಟಿ ಅವರು ನಮ್ಮೊಂದಿಗಿದ್ದಾರೆ. ಅವರಿಗೂ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆಯೇ ನ್ಯಾಯವಾದಿಗಳಾದಂಥ ಪುತ್ತೂರಿನ ನ್ಯಾಯವಾದಿಗಳಾದಂಥ ಫಜಲ್ ರಹಿಮಾನ್ ನಮ್ಮೊಂದಿಗಿದ್ದಾರೆ. ಅವರಿಗೂ ಕೂಡ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಬಂಟರಯ ನಾಡವರ ಸಂಘದ ಮಾತೃ ಸಂಘದ ಸಂಚಾಲಕರು ಪುತ್ತೂರಿನ ತಾಲೂಕು ಸಂಘದ ಸಂಚಾಲಕರಾದಂಥ ದಯಾನಂದ ರೈ ಮನವಳಿಕೆ ಅವರು ನಮ್ಮೊಂದಿಗಿದ್ದಾರೆ. ಅವರಿಗೂ ಕೂಡ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆಯೇ ಉದ್ಯಮಿಗಳಾದಂಥ ಗೋಪಾಲಕೃಷ್ಣ ಹೇರಳೆಯವರು ಕೂಡ ನಮ್ಮೊಂದಿಗಿದ್ದಾರೆ. ಅವರಿಗೂ ಕೂಡ ಧನ್ಯವಾದ ಸಮರ್ಪಣೆ ಮಾಡ್ತಾ ಇದ್ದೇನೆ. ಉದ್ಯಮಿಗಳು ನಮ್ಮ ಸೌಹಾರ್ದ ಸಹಕಾರಿಯ ಒಬ್ಬರ ಸದಸ್ಯರು ಆದಂಥ ಕೂರೇಳು ಸಂಜೀವ ಪೂಜಾರಿಯವರು ಅವರು ನಮ್ಮೊಂದಿಗಿದ್ದಾರೆ. ಅವರಿಗೂ ಧನ್ಯವಾದ ಸಮರ್ಪಣೆ ಮಾಡ್ತಾ ಇದ್ದೇನೆ. ಹಾಗೆಯೇ ವಿಜಯ ಬ್ಯಾಂಕಿನ ನಿವೃತ್ತ AJ ರೇಗಳು ನಮ್ಮೊಟ್ಟಿಗಿದ್ದಾರೆ. ಅವರಿಗೂ ಧನ್ಯವಾದ ಸಮರ್ಪಣೆಯನ್ನು ಮಾಡ್ತಾ ಇದ್ದೇನೆ. ಈ ಒಂದು ಸಮಾರಂಭದ ಗೌರವಾಧ್ಯಕ್ಷರಾದಂಥ ಕಾವು ಹೇಮಾ ಶೆಟ್ಟಿ ಅವರು ನಮ್ಮೊಂದಿಗಿದ್ದಾರೆ. ಅವರಿಗೂ ಧನ್ಯವಾದವನ್ನು ಸಮರ್ಪಣೆ ಮಾಡ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮದ ಗೌರವ ಕಾರ್ಯದರ್ಶಿಯಾದಂಥ ಮಹೇಶ್ ಕಜಿ ಅವರು ನಮ್ಮೊಂದಿಗಿದ್ದಾರೆ. ಅವರಿಗೂ ಧನ್ಯವಾದ ಸಮರ್ಪಣೆ ಮಾಡ್ತಾ ಇದ್ದೇನೆ. ಕಾರ್ಯಕ್ರಮದ ನಿರೂಪಣೆಯನ್ನು ಮಾಡಿದಂಥ ಡಾಕ್ಟರ್ ರಾಜೇಶ್ ಬೆಜ್ಜಂಗರ್ ನಮ್ಮೊಟ್ಟಿಗಿದ್ದಾರೆ. ಅವರಿಗೂ ಕೂಡ ಧನ್ಯವಾದ ಸಮರ್ಪಣೆ ಮಾಡ್ತಾ ಇದ್ದೇನೆ. ಹಾಗೆಯೇ ಪ್ರಾರ್ಥನೆ ಮಾಡಿರುವಂಥ ಸಾಹಿತಿ ಶ್ರೀಮತಿ ಮಲ್ಲಿಕಾ ಜೇರಿ ಅವರು ನಮ್ಮೊಟ್ಟಿಗಿದ್ದಾರೆ. ಅವರಿಗೂ ಕೂಡ ನಾನು ಧನ್ಯವಾದ ಸಮರ್ಪಣೆ ಮಾಡ್ತಾ ಇದ್ದೇನೆ. ಸಮಿತಿಯ ಸದಸ್ಯರುಗಳು, ಗೌರವ ಸದಸ್ಯರು ಮತ್ತು ಸಹಕಾರಿಯ ನಿರ್ದೇಶಕರುಗಳು ಮತ್ತು ಸಿಬ್ಬಂದಿ ವರ್ಗದವರು ನಮ್ಮೊಟ್ಟಿಗಿದ್ದಾರೆ. ಅವರಿಗೂ ಕೂಡ ಧನ್ಯವಾದ ಸಮರ್ಪಣೆ ಮಾಡ್ತಾ ಇದ್ದೇನೆ. ಕಾರ್ಯಕ್ರಮಕ್ಕೆ ಸದಾವಕಾಶ ನೀಡಿದ ಸುಂದರಾಮ್ ಶೆಟ್ಟಿ ಬಂಟ್ರು ಭವನ ಪುತ್ತೂರು ಇದರ ಅಧ್ಯಕ್ಷರು, ಉಪಾಧ್ಯಕ್ಷರು, ಸಂಚಾಲಕರು ಹಾಗೂ ಸಿಬ್ಬಂದಿ ವರ್ಗದವರು ನಮ್ಮೊಂದಿಗಿದ್ದಾರೆ. ಅವರಿಗೂ ಕೂಡ ಧನ್ಯವಾದ ಸಮರ್ಪಣೆ ಮಾಡ್ತಾ ಇದ್ದೇನೆ. ಎಲ್ಲ ಪತ್ರಿಕಾ ಮತ್ತು ಮಾಧ್ಯಮ ಮಿತ್ರರಿಗೆ, ವೇದಿಕೆ ಅಲಂಕಾರ ಮತ್ತು ಅತಿಥಿಯವರನ್ನು ಆಹ್ವಾನಿಸಿದ ಕೊಂಬುವಾದಿಯವರಿಗೆ ಎಲ್ಲರಿಗೂ ಧನ್ಯವಾದ ಸಮರ್ಪಣೆ ಮಾಡ್ತಾ ಇದ್ದೇನೆ. ಭೋಜನ ವ್ಯವಸ್ಥೆ ಕೂಡ ನಾವು ಮಾಡಿದ್ದೇವೆ. ಒಂದು ನಿಮಿಷ, ಜಸ್ಟ್ ಒಂದು ನಿಮಿಷ ನಿಲ್ಬೇಕು. ಒಂದು ಸ್ಮರಣಿಕೆ ಕೊಡಲಿ ಬಾಕಿ ಇದೆ ಸ್ವಸಹಾಯ ಸಂಘದವರಿಗೆ. ಭೋಜನ ವ್ಯವಸ್ಥೆಯನ್ನು ನಿರ್ವಹಿಸಿರುವ ಶುಭಕರವರಿಗೆ ಕೂಡ ಧನ್ಯವಾದಗಳು.
ಸೇರಿರುವ ಸಹಕಾರಿಯ ಮಾನ್ಯ ಸದಸ್ಯರಿಗೆ, ಹಿರಿಯ ಅಧಿಕಾರಿಗಳಿಗೆ ಎಲ್ಲರಿಗೂ ಧನ್ಯವಾದವನ್ನು ಸಮರ್ಪಣೆ ಮಾಡ್ತಾ ಇದ್ದೇವೆ. ಹಾಗೆಯೇ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಸಹಕರಿಸಿದಂಥ ಎಲ್ಲರಿಗೂ ಧನ್ಯವಾದ ಸಮರ್ಪಣೆಯನ್ನು ಮಾಡ್ತಾ, ಇಲ್ಲಿ ನೆರೆದಿರುವಂಥ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದ ಸಮರ್ಪಣೆಯನ್ನು ಮಾಡುತ್ತಾ ಧನ್ಯವಾದ ಸಮರ್ಪಣೆಯನ್ನು ಕೊನೆಗೊಳಿಸ್ತೇನೆ. ಜೈ ಹಿಂದ್. ಶ್ರೀ ಗಣೇಶ್ ಸ್ವಸಹಾಯ ಸಂಘ ಕೆಮ್ಮಾಯಿ, ಮಾನಸ ಸ್ವಸಹಾಯ ಸಂಘ ಸಂಪ್ಯ, ಧನಲಕ್ಷ್ಮಿ ಸ್ವಸಹಾಯ ಸಂಘ ಬನ್ನೂರು, ಶ್ರೀ ಭಗವತಿ ಸ್ವಸಹಾಯ ಸಂಘ ಬನ್ನೂರು, ಯಶಸ್ವಿನಿ ಸ್ವಸಹಾಯ ಸಂಘ ಬನ್ನೂರು, ಶಾರದಾಂಬೆ ಸ್ವಸಹಾಯ ಸಂಘ ಸಿಂಹವನ ಪಂಚಳ, ವಿನಾಯಕ ಸ್ವಸಹಾಯ ಸಂಘ ಸೇಡಿಯಾಪು, ಸೂರ್ಯ ಸ್ವಸಹಾಯ ಸಂಘ ತಾರಿಗುಡ್ಡೆ, ಗುರುಶ್ರೀ ಸ್ವಸಹಾಯ ಸಂಘ ಬಾಕೆಲ. ನಮ್ಮ ರಾಯಲ್ ಸೌಹಾರ್ದ ಸಹಕಾರಿಯ ಮೂಲ ಇರುವಂಥದ್ದೇ ಸ್ವಸಹಾಯ ಸಂಘದಲ್ಲಿ. ಆದ ಕಾರಣ ಒಟ್ಟು ಅಭಿವೃದ್ಧಿ ಕಾರಣಕರ್ತರಾಗಿರುವಂಥ ಸ್ವಸಹಾಯ ಸದಸ್ಯರನ್ನು ಈ ಮೂಲಕವಾಗಿ ಕಿರು ಕಾಣಿಕೆ ಮೂಲಕ ಸಹಕರಿಸ್ತಾ ಇದ್ದೇವೆ, ಗೌರವಿಸ್ತಾ ಇದ್ದೇವೆ. ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತಾ ಇದ್ದೇವೆ. ಇಲ್ಲಿಗೆ ಕಾರ್ಯಕ್ರಮ ಮುಗಿಯುತ್ತೇವೆ.